ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಯಾವುದೇ ಕಾರ್ಯಕ್ರಮ ಕೂಡ ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ಹೇಳಿದ್ರೆ ಅಲ್ಲಿ ದೇವರನ್ನ ಸ್ಮರಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ದೇವರ ಸ್ತುತಿಯ ಮುಖೇನ ನಾವು ಆರಂಭಿಸಲಿಕ್ಕಿದ್ದೇವೆ. ಈ ಸುಂದರವಾದ ಕಾರ್ಯಕ್ರಮದ ರಸಮಂಜರಿಯನ್ನ ಸುಂದರವಾದ ಭಕ್ತಿ ಗಾಯನದ ಮುಖೇನ ಇವತ್ತಿನ ದಿನ ಆರಂಭಿಸಲಿಕ್ಕಿರೋರು ನಮ್ಮ ಕರಾವಳಿ ಕರ್ನಾಟಕದ ಹೆಮ್ಮೆಯ ಗಾಯಕಿ, ಪ್ರತಿಭಾನ್ವಿತ ಯುವ ಸಾಧಕಿ, ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ಮತ್ತು ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಆ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದಿರುವಂತಹ ಹೆಮ್ಮೆಯ ಕುವರಿ ಜಯಶ್ರೀ ಬೆಳ್ತಂಗಡಿ ಇದೀಗ ಇವತ್ತಿನ ಸುಂದರವಾದ ಕಾರ್ಯಕ್ರಮವನ್ನು ತಮ್ಮ ಗಾಯನದ ಮುಖೇನ ಆರಂಭಿಸಲಿಕ್ಕಿದ್ದಾರೆ. ಹಾಗಾಗಿ ಸೇರಿರುವಂಥ ಎಲ್ಲ ಸಮಸ್ತ ಬಂಧುಗಳನ್ನು ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಕೂಡ ಸ್ವಾಗತಿಸ್ತಾ ಇದೀಗ ಈ ಒಂದು ವೇದಿಕೆಯಲ್ಲಿ ಜಯಶ್ರೀ ಬೆಳ್ತಂಗಡಿಯವರು ಸುಂದರವಾದ ಹಾಡಿನ ಮುಖೇನ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕಿದ್ದಾರೆ. ಎದುರುಗಡೆ ಇರುವಂಥವರ ಎಲ್ಲರ ಎರಡು ಕೈಗಳ ಚಪ್ಪಾಳೆಯ ಮುಖೇನ ಇದೀಗ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಹೆಮ್ಮೆಯ ಪ್ರತಿಭಾನ್ವಿತ ಗಾಯಕಿ ಜಯಶ್ರೀ ಬೆಳ್ತಂಗಡಿ. ಹನ್ 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 ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ. ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ. ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜ್ಜಾಯದ ನೈವೇದ್ಯವಿಟ್ಟು ಕರ್ಪೂರದಾರತಿ ನಿತ್ಯವು ಬೆಳಗಿ. ಸಡಗರ
ಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜ್ಜಾಯದ ನೈವೇದ್ಯವಿಟ್ಟು ಕರ್ಪೂರದಾರತಿ ನಿತ್ಯವು ಬೆಳಗಿ ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ ಶರಣು ಶರಣು ಗಣಪ ಶರಣು ಶರಣು ಬೆನಕ ಶರಣು ಶರಣು ಗಣಪ ಶರಣು ಶರಣು ಬೆನಕ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಥ್ಯಾಂಕ್ ಯು. ಸುಂದರವಾದ ಭಕ್ತಿ ಗಾಯನದ ಮುಖೇನ ಕಾರ್ಯಕ್ರಮವನ್ನು ಆರಂಭಿಸಿದಂತಹ ಜಯಶ್ರೀ ಬೆಳ್ತಂಗಡಿ ಇವರಿಗೆ ಅತ್ಯಂತ ಪ್ರೀತಿಯ ಚಪ್ಪಾಳಿಯ ಹಾರೈಕೆಯನ್ನು ಆಶೀರ್ವಾದವನ್ನು ಸಮರ್ಪಿಸಬೇಕಾಗಿ ವಿನಂತಿ. ಹಾಡು ಕೇಳಿಸ್ತಲ್ಲ ಎಲ್ರಿಗೂ ಕೂಡ ಕೇಳಿಸ್ತಿದೆಯಲ್ಲ? ಎದುರುಗಡೆಯಿಂದ 4 ಚಪ್ಪಾಳೆ ಬರ್ತಾ ಇದೆ, ಹಿಂದ್ಗಡೆಯಿಂದ ಮಾತ್ರ ಯಾರ ಕೈಗಳು ಕೂಡ ಚಪ್ಪಾಳೆಯನ್ನು ತಡ್ತಾನೆ ಇಲ್ಲ. ಜೀವನದಲ್ಲಿ ನಾವು ಚಪ್ಪಾಳೆ ತಡ್ತಾ ಇರ್ಬೇಕಂತೆ, ಒಳ್ಳೇದಂತೆ. ಯಾಕಂತ ಕೇಳಿದ್ರೆ, ಒಂದು ಚಪ್ಪಾಳೆಯನ್ನು ತಟ್ಟಿ ನಿಮ್ಮ ಕೈಗಳನ್ನು ನೀವು ನೋಡ್ಕೋಬೇಕು. ಮೊದಲು ಕೈ ಕೆಂಪಾದ್ರೆ ದೇಹದಲ್ಲಿ ರಕ್ತ ಇದೆ ಅಂತ ಅರ್ಥ. ಕೈ ಏನಾದ್ರೂ ಕೆಂಪಾಗಿಲ್ಲ ಅಂತ ಹೇಳಿದ್ರೆ ದೇಹದಲ್ಲಿ ರಕ್ತ ಸ್ವಲ್ಪ ಕಡಿಮೆ ಇದೆ ಅಂತ ಅರ್ಥ. ಹಾಗಾಗಿ ಚಪ್ಪಾಳೆನ ತಟ್ತಾ ಇರಿ. ಇನ್ನೊಂದು, ನಮ್ಮ ಕೈಯಲ್ಲಿರುವಂತ ಒಂದು ನೇರವಾದ ನರ ಹೃದಯಕ್ಕೆ ಕನೆಕ್ಟ್ ಆಗಿದೆ. ಹಾಗಾಗಿ ಚಪ್ಪಾಳೆ ತಡ್ತಾ ಇದ್ರೆ ಹೃದಯಘಾತ ಆಗುವಂತ ಸಂಖ್ಯೆಗಳು ಕಡಿಮೆ ಅಂತ ಡಾಕ್ಟರ್ ಹೇಳ್ತಾರೆ, ನಾನಲ್ಲ. ಸೊ ಹಾಗಾಗಿ ನಿಮ್ಮೆಲ್ಲರ ಕೈಗಳಿಂದ ಒಂದು ಜೋರಾದ ಕೈ ಚಪ್ಪಾಳೆ ನಾನು ಇದೀಗ ಬಯಸ್ತಾ ಇದ್ದೇನೆ. ಎಸ್, ಬೆಳಿಗ್ಗೆ ಎನರ್ಜಿ ಎಲ್ಲರಲ್ಲೂ ಕೂಡ ಇದೆ. ನಾವೆಲ್ಲರೂ ಕೂಡ ತಿಂಡಿ ಮಾಡ್ಕೊಂಡು ಬಂದಿದ್ದೇವೆ. ಕೊನೆಯ ತನಕ ಇದೇ ರೀತಿಯ ಚಪ್ಪಾಳೆ ನಿಮ್ಮಿಂದ ಬರ್ತಾ ಇರಲಿ. ಉಸಿರಾಡುವ ಗಾಳಿ ದೇವರು, ಬೀಸುವಂತಹ ಗಾಳಿ ದೇವರು, ಹರಿಯುವಂಥ ನದಿ ದೇವರು, ನಾವು ಊಟ ಮಾಡುವಂಥ ಅನ್ನ ದೇವರು, ಬಡಿಯುವಂಥ ಎದೆ ಬಡಿತ ದೇವರು, ನಾವು ನಂಬುವಂತಹ ದೇವರು, ನಂಬಿಕೆ, ಆ ನಂಬಿಕೆ ದೇವರು, ನಾವು ಪೂಜಿಸುವಂತಹ ಕಾಣುವಂತಹ ತಂದೆ ತಾಯಿ ದೇವರು. ಹಾಗಾಗಿ ಸಕಲದಲ್ಲೂ ಕೂಡ ನಾವು ದೇವರನ್ನ ಕಾಣ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಹಾಗೆ ಎಲ್ಲದರಲ್ಲೂ ದೇವರನ್ನ ಕಾಣುವಂತಹ ನಾವು ನಮ್ಮ ಇಷ್ಟ ದೇವರನ್ನ, ನಾವು ನಂಬುವಂತಹ ದೇವರನ್ನ ಮನಸ್ಸಾರೆ ಸ್ಮರಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮತ್ತೊಮ್ಮೆ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಫಲಾನುಭವಿಗಳ ಸುಂದರವಾದ ಈ ಒಂದು ಬೃಹತ್ ಸಮಾವೇಶದಲ್ಲಿ ಸೇರಿರುವಂತ ಎಲ್ಲ ಸಹೃದಯ ಬಂಧುಗಳನ್ನ, ಎಲ್ಲ ಗೌರವಾನ್ವಿತರನ್ನ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಒಂದು ಸಭಾ ಕಾರ್ಯಕ್ರಮ ಆಗುವ ತನಕ ನಿಮ್ಮ ಮುಂದೆ ನಾವು ಕಲಾವಿದರು ಸಂಗೀತ ಕಾರ್ಯಕ್ರಮದ ಮುಖೇನ ಅರ್ಥಪೂರ್ಣವಾದ ಹಾಡುಗಳ ಮುಖೇನ ನಿಮ್ಮೆಲ್ಲರನ್ನೂ ಕೂಡ ಮನರಂಜಿಸುವಂತಹ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಕಲಾವಿದರಂದ್ರೆ ಹಾಗೆ ನಮ್ಮ ಬದುಕು ಎದುರುಗಡೆ ಇರುವಂತಹ ವೀಕ್ಷಕರನ್ನ ಖುಷಿಪಡಿಸುವಂಥದ್ದು. ನೋವಿರಲಿ, ಖುಷಿ ಇರಲಿ, ದುಃಖ ಇರಲಿ, ಸೋಲಿರಲಿ, ಗೆಲುವಿರಲಿ, ಯಾವುದನ್ನು ಕೂಡ ಇದ್ರೂ ಕೂಡ ಪಕ್ಕಕ್ಕಿಟ್ಟು ಎದುರುಗಡೆ ಇದ್ದವರ ಮನಸ್ಸನ್ನ ಗೆಲ್ಲುವಂಥದ್ದು ಮತ್ತು ಆ ಮನಸ್ಸನ್ನ ಮುಟ್ಟುವಂತಹ ಕಾಯಕದಲ್ಲಿ ನಾವು ತೊಡಗಿಸಿಕೊಳ್ತೇವೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದೀಗ ಸುಂದರವಾದ ಮತ್ತೊಂದು ಹಾಡನ್ನು ನಾವೆಲ್ಲರೂ ಕೂಡ ಕೇಳುವಂತ ಹೊತ್ತು. ಕನ್ನಡ ಅಂದ್ರೇನೆ ಇಷ್ಟ, ಕನ್ನಡ ಅಂದ್ರೇನೆ ಚಂದ, ಕನ್ನಡ ನುಡಿ ಅಂತ ಹೇಳಿದ್ರೆ ನಮಗೆಲ್ಲರೂ ಕೂಡ ಪ್ರೀತಿ. ಅಂತಹ ಸುಂದರವಾದ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಸುಂದರವಾದ ಗೀತೆಯನ್ನ ಇದೀಗ ನಮ್ಮ ಕಿವಿಗಳಿಗೆ ಕೇಳಿಸುವಂತಹ ಸಮಯ. ಈ ಒಂದು ಸುಂದರವಾದ ಗೀತೆಯನ್ನು ಹಾಡೋದಕ್ಕೆ ಬರ್ತಾ ಇರೋರು ಕರಾವಳಿ ಕರ್ನಾಟಕದ ಹೆಮ್ಮೆಯ ಉದಯೋನ್ಮುಖ ಗಾಯಕ. ಹಲವಾರು ಕಾರ್ಯಕ್ರಮಗಳಿಗೆ ಹೋಗಿ ತಮ್ಮ ಸುಂದರವಾದ ಹಾಡಿನ ಮುಖೇನ ಕಾರ್ಯಕ್ರಮದ ರಂಗನ್ನ ಹೆಚ್ಚಿಸಿದಂತಹ ಗಾಯಕ ಶ್ರೀ ಗುರುಮಿತ್ರ ಸಮೂಹ ರಿಜಿಸ್ಟರ್ ಬೆಳ್ತಂಗಡಿ ಎನ್ನುವ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಿರುವಂತಹ ಸಂಸ್ಥೆಯಲ್ಲಿ ಕಲಾವಿದರಾಗಿ ಹಲವಾರು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವಂತಹ ಉದಯೋನ್ಮುಖ ಕಲಾವಿದರಾಗಿರುವಂತಹ ಶ್ರೀಯುತ ಹೇಮಚಂದ್ರನ್ ಅರ್ವಾ ಇದೀಗ ಈ ಒಂದು ಸುಂದರವಾದ ವೇದಿಕೆಗೆ ಬರ್ತಾ ಇದ್ದಾರೆ. ಮತ್ತೊಮ್ಮೆ ನಿಮ್ಮ ಕೈಚುಪ್ಪಾಳಿಯ ಸ್ವಾಗತದೊಂದಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಹೇಮಚಂದ್ರನ್ ಅರ್ವಾ.
ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ರಿಸರಿ ಗಾಪಪದ ಸರಿದ ಸಾ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ. ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ. ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ. ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಆಹಾ 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 ಆಹಾ. ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ. ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ. ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ. ರನ್ನನು ರಚಿಸಿದ ಹೊನ್ನಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು. ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಸುಧೆಯೋ ಕನ್ನಡ ಸವಿನುಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು. ಒಂದು ಸುಂದರವಾದ ಗೀತೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ಹೇಮಚಂದ್ರನ್ ಅರ್ವ ಇವರಿಗೆ, ಅದೇ ರೀತಿ
ಕೆಚ್ಚಪ್ಪಳಿ ಮುಖೇನ ಪ್ರೋತ್ಸಾಹಿಸಿರುವಂತ ಎಲ್ಲ ಸಹೃದಯ ಬಂಧುಗಳನ್ನು ಕೂಡ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ಧನ್ಯವಾದವನ್ನ ಹೇಳ್ತಾ ಅದೇ ರೀತಿ ನಿಮ್ಮೆಲ್ಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಸಿರಿಗಣ್ಣ ಗೆಲ್ಗೆ ಸಿರಿಗನ್ನಡ ಬಾಳ್ಗೆ ಅಂತ ಹೇಳ್ತೀವಿ. ಅಂತಹ ಒಂದು ಸುಂದರವಾದ ಹಾಡನ್ನ ನಮ್ಮ ಮುಂದೆ ತೆರೆದಿಟ್ಟವರು ಹೇಮಚಂದ್ರನರ್ವ. ಮಾತೃಭಾಷೆ ತುಳುವಾದರೂ ಕೂಡ ನಾವು ಒಪ್ಪಿಕೊಂಡವರು ಕನ್ನಡ ಭಾಷೆಯನ್ನ. ಯಾಕಂತ ಹೇಳಿದ್ರೆ ಕನ್ನಡ ಅಂದ್ರೆ ಅದೇ ರೀತಿ ನಮಗೆ ತಾಯಿಯ ಸಮಾನವಾಗಿ ನಾವು ಅತ್ಯಂತ ಪ್ರೀತಿಯಿಂದ ಮಾತಾಡೋ ಭಾಷೆ, ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡಂತಹ ಭಾಷೆ ತುಳು ಮತ್ತು ಕನ್ನಡದ ಸಂಗಮದ ಈ ಸುಂದರವಾದ ಸಮಯದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಬದುಕಿನ ಹಾದಿಯಲ್ಲಿ ಖುಷಿಯನ್ನ ಪಡೆಯುವಂತ ಆವೇಗದಲ್ಲಿ ನಾವೆಲ್ಲರೂ ಕೂಡ ನೆಮ್ಮದಿಯನ್ನ ಮರೆಯುವಂತ ಜೀವನದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಒಬ್ಬ ಭಕ್ತ ದೇವರನ್ನ ಅತ್ಯಂತ ಪ್ರೀತಿಯಿಂದ ಯಾವತ್ತೂ ಕೂಡ ಪೂಜಿಸ್ತಾ ಇದ್ದಂತೆ. ತನ್ನ ಪ್ರಾರ್ಥನೆ ಯಾವತ್ತೂ ಕೂಡ ಅವನ ಕಿವಿಗೆ ಕೇಳಿಸ್ಲಿ ಅಂತ ಭಜಿಸ್ತಾ ಇದ್ದ. ಒಂದು ದಿವಸ ಆ ಭಕ್ತನ ಪ್ರಾರ್ಥನೆಗೆ ಮೆಚ್ಚಿದಂತಹ ದೇವರು ಪ್ರತ್ಯಕ್ಷ ಆಗಿ ಭಕ್ತ ನಿನ್ಗೇನು ಬೇಕು ಅಂತ ಕೇಳ್ತಾರಂತೆ. ಆಗ ಆ ಭಕ್ತ ತನಗೇನು ಬೇಕು ಅನ್ನೋದನ್ನೆಲ್ಲವನ್ನ ಕೂಡ ಒಂದು ಚೀಟಿಯಲ್ಲಿ ಬರೆದಿಟ್ಟು ಹಾಕ್ತಾನೆ. ದೇವರು ಕೂಡ ಅವನಿಗೆ ಏನು ಬೇಕು ಅನ್ನೋದನ್ನೆಲ್ಲ ಒಂದು ಚೀಟಿಯಲ್ಲಿ ಬರೆದಿಟ್ಟು ಭಕ್ತನಿಗೆ ಕೊಡ್ತಾರೆ. ನಿನ್ಗೇನು ಬೇಕು ಇದ್ರಲ್ಲಿ ಎಲ್ಲವನ್ನು ಕೂಡ ತಗೊಂಡು ಹೋಗು ಅಂತ. ಭಕ್ತನಿಗೆ ಖುಷಿ ಆಗುತ್ತೆ, ದೇವ್ರು ಏನೋ ಕೊಟ್ಟಿದ್ದೆ ನನ್ಗಂತ ಎಲ್ಲವನ್ನು ಕೂಡ ಬಾಚೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದಷ್ಟು ಬೇಗ ಎಲ್ಲವನ್ನು ಕೂಡ ಬಾಚಿಕೊಂಡು ದೇವರಿಗೆ ಒಂದು ಧನ್ಯವಾದ ಕೂಡ ಹೇಳದೆ ಹೊರಟೋಗ್ಬಿಡ್ತಾನೆ. ದೇವ್ರು ಅನ್ಕೊಳ್ತಾರೆ, ನಿನಗೇನು ಬೇಕು ಎಲ್ಲವನ್ನ ಕೊಟ್ಟೆ, ಆದ್ರೆ ನನಗೊಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ, ಆದ್ರೂ ಪರವಾಗಿಲ್ಲ ಅಂತ ನಾನಿನ್ನು ವಾಪಸ್ ಹೋಗ್ತೀನಿ ಅಂತ ನೋಡುವಾಗ ಕೆಳಗಡೆ 2 ಚೀಟಿಯನ್ನ ಭಕ್ತ ಬಿಟ್ಟು ಹೋಗಿರ್ತಾನೆ. ಏನಾಗಿರ್ಬಹುದು ಅಂತ ದೇವರು ಆ ಚೀಟಿಯನ್ನ ತೆಗೀತಾರೆ. ಒಂದರಲ್ಲಿ ನೆಮ್ಮದಿ ಅಂತ, ಇನ್ನೊಂದರಲ್ಲಿ ಆಯಸ್ಸು ಅಂತ ಬರೆದಿರುತ್ತೆ. ಇವತ್ತು ಎಲ್ಲವೂ ಕೂಡ ಇದೆ, ನಮ್ಮಲ್ಲಿ ದುಡ್ಡು ಇದೆ, ಐಶ್ವರ್ಯ ಇದೆ, ಪ್ರತಿಯೊಂದು ಕೂಡ ಇದೆ. ಆದ್ರೆ ನೆಮ್ಮದಿಯ ಹುಡುಕಾಟದಲ್ಲಿ ನಾವೆಲ್ಲರೂ ಕೂಡ ಸಾಕ್ತಾ ಇದ್ದೇವೆ. ಎಲ್ಲವೂ ಕೂಡ ಇದೆ ನಮ್ಮಲ್ಲಿ, ಆದ್ರೆ ಆಯಸ್ಸು ಒಂದು ಯಾರಿಗೆ ಯಾವಾಗ ಅನ್ನುವಂಥದ್ದು ಗೊತ್ತಿಲ್ಲ. ಅದರ ಹುಡುಕಾಟದಲ್ಲೂ ಕೂಡ ನಾವೆಲ್ಲರೂ ಕೂಡ ಇದ್ದೇವೆ. ಹಾಗಾಗಿ ಇರುವಷ್ಟು ದಿನ ಅತ್ಯಂತ ಪ್ರೀತಿಯಿಂದ ಖುಷಿಯಿಂದ ನಗುತ್ತಾ ಬದುಕಿನ ಹಾದಿಯನ್ನ ನಾವೆಲ್ಲರೂ ಕೂಡ ಬದುಕಬೇಕು. ಅದರ ಒಟ್ಟಿಗೆ ಇದೆಲ್ಲವೂ ಕೂಡ ಇದ್ರೆ ಚಂದ ಅಂತ ಹೇಳ್ತಾ ಇದೀಗ ಮತ್ತೊಂದು ಸುಮಧುರವಾದ ಸುಂದರ ಹಳೆಯ ಮಧುರ ಗೀತೆಯನ್ನ ನಾವೆಲ್ಲರೂ ಕೂಡ ಕೇಳುವಂತ ಹೊತ್ತು. ತುಂತೂರು ಅಲ್ಲಿ ನೀರ ಹಾಡು, ಸುಂದರವಾದ ಗೀತೆ. ಇವತ್ತಿಗೂ ಕೂಡ ನಮ್ಮ ಮನಸ್ಸನ್ನ ತಲುಪುವಂತಹ ಗೀತೆ. ಇವತ್ತು ಕೂಡ ನಮ್ಮ ಮನಸ್ಸಿಗೆ ಖುಷಿಯನ್ನ ಮತ್ತು ಇಂಪನ್ನ ನೀಡುವಂತಹ ಗೀತೆ. ಈ ಸುಂದರವಾದ ಗೀತೆಯನ್ನ ಇದೀಗ ನಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಮತ್ತೊಮ್ಮೆ ನಮ್ಮ ಹೆಮ್ಮೆಯ ಗಾಯಕಿ ಇದೀಗ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆ, ಅಭಿನಂದನೆ ಇರಲಿ, ಹಾರೈಕೆ ಇರಲಿ, ಆಶೀರ್ವಾದದೊಂದಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಜಯಶ್ರೀ ಬೆಳ್ತಂಗಡಿ ಇದೀಗ ವೇದಿಕೆಯಲ್ಲಿ.
ವಾಸವು ನಿನ್ನ ಸಹಚಾರವೇ ಚೈತ್ರ ಅಲ್ಲಿ ನನ್ನ ಇಂಚರ ಅಮರ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತಾಯಿ ತಂದೆ ಎಲ್ಲ ನೀನೆ ಯಾಕೆ ಬೇರೆ ನಂಟು ಸಾಕು ಎಲ್ಲ ಸಿರಿಗಳ ಮೀರು ನಿನ್ನ ಪ್ರೀತಿ ಗಂಟು ಜಗವೆಲ್ಲ ಮಾದರಿ ಈ ಪ್ರೇಮವೇ ನನ್ನ ಎದೆಯಾಳು ದಣಿ ನೀನೆ ನಿನ್ನ ಸಹಚಾರಿಣಿ ನಾನೇ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ಹಳೆಯ ಮಧುರ ಗೀತೆ ತುಂತುರಲ್ಲಿ ನೀರ ಹಾಡು ಒಂದು ಅದ್ಭುತವಾದ ಹಾಡನ್ನು ನಮ್ಮ ಮುಂದೆ ಪ್ರದರ್ಶಿಸಿದಂತಹ ಜಯಶ್ರೀ ಬೆಳ್ಸಂಗಡಿ ನಿಮಗಿದು ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸಿದ ಕಾರ್ಯಕ್ರಮಕ್ಕೆ ಗಣ್ಯತಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಹೃದಯ ಬಂಧುಗಳು ಕೂಡ ಅತ್ಯಂತ ಪ್ರೀತಿಯಿಂದ ಬರ್ತಾ ಇದ್ದಾರೆ. ಅದೇ ರೀತಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಫಲಾನುಭವಿಗಳ ಸುಂದರವಾದ ಈ ಒಂದು ಬೃಹತ್ ಸಮಾವೇಶಕ್ಕೆ ಸೇರಿರುವಂತೆಲ್ಲ ಸಮಸ್ತ ಸಹೃದಯ ಬಂಧುಗಳನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾವು ಮತ್ತೊಮ್ಮೆ ಸ್ವಾಗತಿಸ್ತಾ ವೇದಿಕೆಯಲ್ಲಿ ನಾನು ಚಂದ್ರಹಾಸ್ ಬಳಂಜ, ಅದೇ ರೀತಿ ನನ್ನೊಂದಿಗೆ ಹೇಮಚಂದ್ರನ್ ಅರ್ವ ಮತ್ತು ಜಯಶ್ರೀ ಬೆಳ್ತಂಗಡಿ ಕಲಾವಿದರು ಹಾಡುಗಳ ಸುಮಧುರ ಗಾಯನದೊಂದಿಗೆ ಸಂಗೀತ ರಸಮಂಚಿಯ ಮುಖೇನ ಈ ಕಾರ್ಯಕ್ರಮಕ್ಕೆ ಇಂಪನ್ನು ನೀಡುವಂತಹ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ. ಎಲ್ಲ ಬಂಧುಗಳು ಕೂಡ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ತಾವೆಲ್ಲರೂ ಕೂಡ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದೀಗ ಮತ್ತೊಂದು ಸುಂದರವಾದ ಹಳೆಯ ಮಧುರ ಗೀತೆಗೆ ಧ್ವನಿಯಾಗುವಂಥ ಹೊತ್ತು. ಈ ಸುಂದರವಾದ ಗೀತೆಗೆ ನಾನು ಚಂದ್ರಹಾಸ್ ಬಳಂಚ ಇದೀಗ ನಿಮ್ಮ ಮುಂದೆ ಧ್ವನಿಯಾಗ್ತಾ ಇದ್ದೇನೆ. ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ
ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೋಲ್ಲ. ಗೀತಾಂಜಲಿ ಹಾಲು ಗೆನ್ನೆಗೆ ವಾರೆಗನ್ನಿಗೆ ನಮ್ಮೂರ ಹೆಣ್ಣಿಗೆ. ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇನೆನ ನಿನ್ನ ಅಂದ ಚಂದ ತೋರಲು. ಮಂಜಾಗಲೇನೆನ ನಿನ್ನ ಕೋಪ ತಂಪು ಮಾಡಲು. ತೇರಾಗಲೇನೆನ ನಿನ್ನ ಹೊತ್ತುಕೊಂಡು ಹೋಗಲು. ಕೇಳದೆ ವರವ ಕೊಡಳು ಹೊಗಳದೆ ನಾರಿ ಮನಸ್ಸು ಕೊಡಳು. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೋಲ್ಲ. ಗೀತಾಂಜಲಿ ಹಾಲು ಗೆನ್ನೆಗೆ ವಾರೆಗನ್ನಿಗೆ ನಮ್ಮೂರ ಹೆಣ್ಣಿಗೆ. ಕೈಲಾಸ ಕೈಯಲಿ ನೀನು ನನ್ನ ಸಂಗ ಇದ್ದರೆ, ಆಕಾಶ ಜೇಬಲಿ ನಿನ್ನ ನಗು ಹೀಗೆ ಇದ್ದರೆ, ಕೋಲ್ಮಿಂಚು ಮಳೆ ನಿನ್ನ ಮಾತು ಕೇಳುತ್ತಿದ್ದರೆ, ಸಿಹಿ ನೀರೆ ಸಾಗರ ನಿನ್ನ ಭಾವ ಹೀಗೆ ಇದ್ದರೆ, ಓಡದೆ ನೀನು ಜಿಂಕೆಯಾದೆ, ಹಾರದೆ ನಾನು ಹಕ್ಕಿಯಾದೆ. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೋಲ್ಲ. ಗೀತಾಂಜಲಿ ಹಾಲು ಗೆನ್ನೆಗೆ ವಾರೆಗನ್ನಿಗೆ ನಮ್ಮೂರ ಹೆಣ್ಣಿಗೆ. ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ, ಬಾಳೆ ದಿಂಡಿಗೆ, ದಾಳಿಂಬೆ ಹಣ್ಣಿಗೆ. ಧನ್ಯವಾದಗಳು. ಇದೇ ರೀತಿ ಸುಂದರವಾದ ಹಾಡುಗಳನ್ನು ನಿಮಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇರ್ತೇವೆ. ಅದೇ ರೀತಿ ಸೇರುವಂತೆಲ್ಲ ಸಮಸ್ತ ಬಂಧುಗಳನ್ನು ಮತ್ತೊಮ್ಮೆ ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾವೆ. ಈ ಚಪ್ಪಾಳೆ ಅನ್ನುವಂಥದ್ದು ಹೇಗಂತ ಹೇಳಿದ್ರೆ ಮಾಲೆ ಪಟಾಕಿ ಇದೇ ತರ, ಒಮ್ಮೆ ಒಬ್ರು ಯಾರಾದ್ರೂ ಸ್ಟಾರ್ಟ್ ಮಾಡಬೇಕು, ಅದು ಸ್ಟಾರ್ಟ್ ಆದ್ರೆ ಆಮೇಲೆ ಹೋಗ್ತಾ ಇರತ್ತೆ. ಯಾರು ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾವಾಗ ಯಾವ್ದು ಬೇಗ ಹೊಡೆಯುತ್ತೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಅಲ್ವಾ ಮೇಡಮ್? ಸೊ ನೀವು ಸ್ಟಾರ್ಟ್ ಮಾಡಿ, ಹಿಂದ್ಗಡೆಯಿಂದ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಚಪ್ಪಾಳೆ ಎಲ್ಲರೂ ತಡ್ದಂಗೆ ಆಗುತ್ತೆ. ಓಕೆ, ಬರ್ಬೋದೊಂದು ಜೋರಾದಾಗ ಚಪ್ಪಾಳೆ. ಇಷ್ಟು ಜನ ಇದ್ದೀರಲ್ಲ, ಹೇಗಿರಬೇಕು ಅಂತ ಹೇಳಿದ್ರೆ ನಿಮ್ಮ ಚಪ್ಪಾಳೆ ಇವತ್ತಿನ ಕಾರ್ಯಕ್ರಮದ ಮೆರುಗನ್ನ ಇನ್ನಷ್ಟು ಹೆಚ್ಚಿಸುವಂತಿರಬೇಕು. ಬಂದಿರುವಂತ ಎಲ್ಲ ಸಮಸ್ತ ಬಂಧುಗಳನ್ನ ಕಾರ್ಯಕ್ರಮಕ್ಕೆ ಎಷ್ಟು ಪ್ರೀತಿಯಿಂದ ಸಹೃದಯ ಬಂಧುಗಳು ಬಂದಿದ್ದಾರಲ್ವಾ, ಸೊ ಅವರು ಇನ್ನಷ್ಟು ಸುಂದರವಾಗಿ ಈ ಕಾರ್ಯಕ್ರಮವನ್ನ ಮೆರುಗುಗೊಳಿಸುವ ರೀತಿ ಇರಬೇಕು. ಬಂಧುಗಳೇ, ಕರ್ನಾಟಕ ಸರ್ಕಾರದ ಗ್ಯಾರಂಟಿಗಳ
ಅದ್ಭುತವಾದ ಗ್ಯಾರಂಟಿ ಅನ್ನುವಂತ ಹೇಳಿದ್ರೆ ಅದು ಗೃಹಲಕ್ಷ್ಮಿ. ಈ ಒಂದು ಯೋಜನೆಯ 2,000 ರೂಪಾಯಿಗಳು ಬರದಂಥವರು ಯಾರಾದರೂ ಇದ್ದಲ್ಲಿ ದಯಮಾಡಿ ಎದುರುಗಡೆ ನಿಮಗೋಸ್ಕರ ಕೌಂಟರ್ಗಳನ್ನು ತೆರೆದಿರಿಸಲಾಗಿದೆ, ಅಲ್ಲಿ ಹೋಗಿ ತಮ್ಮ ಹೆಸರನ್ನ ನೋಂದಾವಣೆ ಮಾಡ್ಕೋಬೇಕು ಅಂತ ಹೇಳಿ ಆಯೋಜಕರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ದಯಮಾಡಿ ಆ ರೀತಿಯ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಗಳು ಬರದವರು ಮತ್ತು ನೋಂದಾವಣೆ ಮಾಡುವವರಿದ್ದಲ್ಲಿ ಅಥವಾ ನಿಮ್ಮ ಯಾವುದಾದ್ರೂ ಸಮಸ್ಯೆಗಳನ್ನು ನೀವು ಕೇಳಬೇಕು ಅಂತ ಇದ್ದಲ್ಲಿ ದಯಮಾಡಿ ಎದುರುಗಡೆ ನಿಮಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾರೆ. ಸೊ ಖಂಡಿತವಾಗಿ ನೀವು ಅವರನ್ನ ಭೇಟಿ ಮಾಡಿ ನಿಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ನೀವು ಕೇಳಿ ಪರಿಹಾರವನ್ನು ಮಾಡ್ಕೋಬಹುದು ಮತ್ತು ನಿಮ್ಮ ಹೆಸರನ್ನ ನೋಂದಾವಣೆ ಮಾಡ್ಕೋಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲೂ ಕೂಡ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಡೀತಾ ಇರುವಂತಹ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ತನಕ ಒಬ್ಬರ ಗಾಯನವನ್ನ ಏಕಕಾಲದಲ್ಲಿ ನೀವು ಕೇಳಿದ್ರಿ. ಇನ್ನು ಮುಂದಕ್ಕೆ ಇಬ್ಬರ ಸ್ವರಗಳು ಒಟ್ಟಾಗಿ ಈ ಒಂದು ವೇದಿಕೆಯಲ್ಲಿ ನಿಮ್ಮ ಮುಂದೆ ಸುಂದರವಾದ ಹಾಡನ್ನ ಪ್ರಸ್ತುತಪಡಿಸುವಂತಹ ಹೊತ್ತು. ಇದೀಗ ಒಂದು ಸುಂದರವಾದ ಅಮರ ಮಧುರ ಹಳೆಯ ಗೀತೆಯನ್ನ ನಾವು ಇದೀಗ ಹಾಡ್ತಾ ಇದ್ದೇವೆ. ಡ್ಯುಯೆಟ್ ಗೀತೆಯನ್ನ ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ಜಂಟಿ ಸ್ವರಗಳು ಈ ಒಂದು ವೇದಿಕೆಯಲ್ಲಿ ಒಂಟಿಯಾಗಿ ತಮ್ಮ ಹಾಡನ್ನ ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದದೊಂದಿಗೆ ಮತ್ತೊಮ್ಮೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ ಹೇಮಚಂದ್ರನ್ ಅರ್ವ ಅಂಡ್ ಜಯಶ್ರೀ ಬೆಳ್ತಂಗಡಿ. ತುಳುನಾಡಿನ ಸಂಸ್ಕೃತಿಯನ್ನ ವಿಶ್ವಾದ್ಯಂತ ಪರಿಚಯಿಸಿದಂತಹ ಸುಂದರವಾದ ಚಲನಚಿತ್ರ ಅದು ಕಾಂತಾರ. ಈ ಒಂದು ಕಾಂತಾರ ಚಲನಚಿತ್ರದ ಸುಂದರ ಗೀತೆ ಇದೀಗ ನಿಮ್ಮ ಮುಂದೆ. ಕಂಟಣ್ಣ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಾಗಿವ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸು ಛಾಯೆ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ ಮಾಯಾಗೆ ಮೌನದ ಸಾರಂಗೆ ಮೋಹಕ ಮದರಂಗೆ ಆಕೆಗೆ ಮುಂಗುರುಳ ಸೋಗೆ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇತಕ್ಕೆ ನಿನಗೆ ಹೇಳಲಿ ನಿನ್ನ ಮೈಯ ತುಂಬಾ ಕಣ್ಣಿದೆ ಮನದಾಳದ ರಸಮಂಚದಿ ರಂಗೇರಿ ನಿನ್ನ ಕಾದಿದೆ ಬಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿ ಆಗಿದೆ ಸಂಜೆಯ ಕೆನ್ನೆಯ ಮೇಲೆ ಒಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ ಕಣ್ಣಿಗೆ ಕಾಣೋ ಹೂವುಗಳೆಲ್ಲ ಏನೋ ಹೇಳುತ್ತಿವೆ ನಿನ್ನಯ ನೆರಳ ಮೇಲೆ ನೂರು ಚಾಡಿ ಹೇಳುತ್ತಿವೆ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಾಗಿವ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸೋ ಛಾಯೆ
ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಡಿದೆ. ಈ ಹಾಡಿಗೆ ಕುಣಿದಾಡುವ ಸಾಹಸವ ಯಾಕೆ ಮಾಡಿವೆ? ಸೌಗಂಧದ ಸುಳಿಯಾಗಿ ನೀ ನನ್ನೆದೆಗೆ ಬೇಲಿ ಹಾಕಿದೆ. ನಾ ಕಾಣುವ ಕನಸಲ್ಲಿಯೇ ನೀನ್ಯಾಕೆ ಬೇಲಿ ಹಾರುವೆ? ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು. ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ. ಸುಂದರವಾದ ಸೋಜುಗವೆಲ್ಲ ಕಣ್ಣ ಮುಂದೆ ಇದೆ, ಬಣ್ಣಿಸ ಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ. ಏ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ. ಥ್ಯಾಂಕ್ ಯು. ಅದ್ಭುತವಾದ ಸುಂದರವಾದ ಮಧುರ ಗೀತೆಯನ್ನು, ಡ್ಯೂಯೆಟ್ ಗೀತೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಹೇಮಚಂದ್ರನ್ ಅರ್ವ ಮತ್ತು ಜಯಶ್ರೀ ಬೆಳ್ತಂಗಡಿ ಇವರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಫಲಾನುಭವಿಗಳ ಬೃಹತ್ ಸಮಾವೇಶಕ್ಕೆ ಸೇರಿರುವಂಥ ಎಲ್ಲ ಸಮಸ್ತ ಬಂಧುಗಳನ್ನು, ಮಾಧ್ಯಮ ಮಿತ್ರರನ್ನು ಮತ್ತು ಕಾರ್ಯಕ್ರಮವನ್ನು ನೇರ ಪ್ರಸಾರದ ಮೂಲಕ ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲ ಸಹೃದಯ ಬಂಧುಗಳನ್ನು ಕೂಡ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಾ, ಇನ್ನು ಮುಂದಕ್ಕೆ ಈ ಒಂದು ಅದ್ಭುತವಾದ ವೇದಿಕೆಯಲ್ಲಿ ಸಮಾವೇಶದ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ಬಂದಿರುವಂಥ ಎಲ್ಲ ಸಮಸ್ತ ಬಂಧುಗಳನ್ನು, ಕಲಾವಿದ ಬಂಧುಗಳಾದ ನಾವು ನಿಮ್ಮ ಮನಸ್ಸಿಗೆ ಇಂಪನ್ನು ತಂಪನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇದ್ದು ಚಪ್ಪಾಳೆಯನ್ನು ತಡಿಸ ನಮಗೆಲ್ಲರೂ ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀರಾ. ಹಾಗಾಗಿ ಆ ನೆಲೆಯಲ್ಲಿ ನಾವೆಲ್ಲರೂ ಕೂಡ ನಿಮಗೆ ಮತ್ತೊಮ್ಮೆ ಆಭಾರಿಗಳಾಗಿದ್ದೀವಿ ಅಂತ ಹೇಳ್ತಾ, ತುಳುಪಂಡ ಪೊರ್ಲುಗೆ, ತುಳುಪಂಡ ತಿರ್ಲಿಗೆ, ತುಳುಪಂಡ ಕಮ್ಮೆನೆಗೆ, ತುಳುಪಂಡ ತೆಲಿಕೆಗೆ, ತುಳುಪಂಡ ನಲಿಕೆಗೆ ಅಂಚಿತ್ತಿ ತುಳುವನಾಡದ ಬಂಧುರು ನಮ್ಮ ಮಾತಿರಲ್ಲ. ಸೊ ಈ ಒಂಜಿ ಕಾರ್ಯಕ್ರಮ ತುಳು ಪದನ ಎಂಕಲ ಪಂಡಿಜಿಂದ ಖಂಡಿತವಾದ ಈ ಒಂಜಿ ಕಾರ್ಯಕ್ರಮಕ್ಕೆ ಎಂಕಲು ಸರಿಯಾದ ರೀತಿಯ ಅರ್ಥನ ಕೊರ್ಲೆಕ ಎಂಕಲಿಗೆ ಅನಿಸುಜಿ ಆ ನೆಲೆಟ್ಟು ನಮ್ಮ ತುಳುವ ನಾಡದ ಪುಗರ್ತಿನ ಪುಗರುಣಂಚಿನ ಒಂಜಿ ಪೊರ್ಲ ಪದನ ಇತ್ತೆ ಎಂಕಲು ನಿಕ್ಲೆ ಎದುರು ಪಣೊಂದುಲ್ಲ. ಪೊರ್ಲುಡು ಪೊರ್ಲು ನಮ್ಮ ಈ ತುಳುನಾಡು. பொருளுடு பொருளு பொருளு ತುಳುನಾಡು. ಸಾರಾಯ ಸಳ್ದ ತಾಮರೆ ನಮ್ಮ ಭಾಷೆ. ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು. ಅರೆ ಸಾರಾಯ ಸಳ್ದ ತಾಮರೆ ನಮ್ಮ ಭಾಷೆ. ಕೇದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮನಗೆ ತುಳುವೆರೆ ಬಂಗಾರು ಮನಸ್ಸು ಅಮ್ಮನ ಬಲ್ಮನದ ಪೊರ್ಲು ತುಳು ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು. ಸಾರಾಯ ಸಳ್ದ ತಾಮರೆ ನಮ್ಮ ಭಾಷೆ. ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು. ಸಾರಾಯ ಸಳ್ದ ತಾಮರೆ ನಮ್ಮ ಭಾಷೆ. ಜಾತಿ ಭೇದ ಮೂಲಿಚ್ಚಿಗೆ
ನಮ್ಮ ಮುಂಜೆ ಅಪ್ಪನ ಜೋಕುಲ್ಗೆ ಅಪ್ಪೆ ಮನಸ್ಸು ಬಂಗಾರಿಗೆ ಆರು ಕೊರುಪಿನ ತಿನಸು ಬಂಜಾರಗೆ ಅತೆಲಿಕ್ಕೆಲ್ಲ ಪೊರ್ಲು ಅನ್ನಲಿಕ್ಕೆಲ್ಲ ಪೊರ್ಲು ನಡಕ್ಕೆಲ್ಲ ಪೊರ್ಲು ನಮ್ಮ ನಜಕ್ಕೆಲ್ಲ ಪೊರ್ಲು ರಗದಿಮಿ ಪಾಡಿಲಾಗ பொருளுடு பொருளு பொருளு ತುಳುನಾಡು ಸಾರಾಯ ಸಳ್ಳದ ತಾಮರೆ ನಮ್ಮ ಬಾಸೆ ಅಂಚ ಉಡರ ಪಾಡೆ ಪುಣ್ಯ ಪುರುಷರ ಜನ್ಮದು ಬೈದಿನ ಪುಣ್ಯದ ತುಳುನಾಡು ಸಾರಮಾನಿ ದೈವೋಲು ಮೂಲು ನೆಲೆಯಾಯಿ ನಮ್ಮ ಬೂಡು ಪಚ್ಚ ಪಚ್ಚ ಪದಿರು ಆ ಸೆಲ್ಲಿ ಸೆಲ್ಲಿ ನೀರು ಆ ಊರುಡೊಂಜಿ ತೇರು ದೇವರಿನ ತೇರು ಬಲೆ ಬಲೆ ಜವನೇರೆ பொருளுடு பொருளு பொருளு ತುಳುನಾಡು ಸಾರಾಯ ಸೆಳೆದ ತಾಮರೆ ನಮ್ಮ ಭಾಷೆ ಕೇದಗೆ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮನಗೆ ತುಳುವೆರೆ ಬಂಗಾರು ಮನಸ್ಸು ಅಮ್ಮನ ಬಲ್ಮಾನದ ಪೊರ್ಲು ತುಲೆ ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರಾಯ ಸೆಳೆದ ತಾಮರೆ ನಮ್ಮ ಭಾಷೆ பொருளுடு பொருளு பொருளு ತುಳುನಾಡು ಸಾರಾಯ ಸೆಳೆದ ತಾಮರೆ ನಮ್ಮ ಭಾಷೆ ಥ್ಯಾಂಕ್ ಯು ತುಳುನಾಡು ತುಳು ಪಂಡನೆ ಪೊರ್ಲು ತುಳು ಪಂಡನೆ ತಿರ್ಲಿಂದ ಹೆಕಡೆ ಪನ್ಲೆಕ್ಕ ತುಳುನಾಡು ಅಂತ ಹೇಳಿದ್ರೇನೆ ಬುದ್ಧಿವಂತರ ನಾಡು ಅಂತ ಹೆಸರನ್ನ ಸಂಪಾದನೆ ಮಾಡಿರುವಂತ ಹೆಮ್ಮೆ ನಮ್ದು. ಪ್ರತಿ ವರ್ಷ ಶೈಕ್ಷಣಿಕ ಕ್ಷೇತ್ರ ಬರಲಿ, ಕ್ರೀಡೆ ಬರಲಿ, ಸಾಮಾಜಿಕ ಕ್ಷೇತ್ರ ಬರಲಿ, ಯಾವುದೇ ಕ್ಷೇತ್ರ ಬಂದರೂ ಕೂಡ ಅದರಲ್ಲಿ ತುಳುನಾಡವರು ಎತ್ತಿದ ಕೈ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ, ಕಂಡಿದ್ದೇವೆ, ನೋಡ್ತಾ ಇದ್ದೇವೆ, ಇನ್ನು ಮುಂದಕ್ಕೂ ಕೂಡ ನೋಡ್ಲಿಕ್ಕಿದ್ದೇವೆ. ಹಾಗಾಗಿ ಆ ಖುಷಿ ಮತ್ತು ಹೆಮ್ಮೆ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಸುಂದರವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಬಂಧುಗಳೇ, ಒಂದು ಬೀಚಿನ ಪಕ್ಕದಲ್ಲಿ ಒಬ್ರು ಬಲೂನ್ ಅನ್ನ ಮಾರ್ತಾ ಇದ್ದಾರಂತೆ. ಬೇರೆ 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 ಬಣ್ಣಗಳ ಬಲೂನ್ ಇತ್ತು, ಕಪ್ಪಿತ್ತು, ಕೆಂಪಿತ್ತು, ಹಳದಿತ್ತು, ಬಿಳಿ ಇತ್ತು, ಎಲ್ಲ ರೀತಿಯ ಬಲೂನ್ಗಳಿತ್ತು. ಆ ಬಲೂನ್ಗಳನ್ನು ಬಿಟ್ಟಾಗ ಆ ಬಲೂನ್ ಬಹಳಷ್ಟು ಎತ್ತರಕ್ಕೆ ಹಾರ್ತಾ ಇತ್ತು. ಇದೆಲ್ಲವನ್ನು ಕೂಡ ಒಬ್ಬ ಚಿಕ್ಕ ಹುಡುಗ ಗಮನಿಸ್ತಾ ಇದ್ದಂತೆ. ಅವನು ಆ ಬಲೂನ್ ಮಾಲೀಕರ ಹತ್ರ ಬಂದು ಕೇಳ್ತಾರೆ, ಅಂಕಲ್, ಈ ಬಿಳಿಯ ಬಲೂನ್ ಅನ್ನ ಬಿಟ್ರೆ ಇದು ಎತ್ತರಕ್ಕೆ ಹಾರುತ್ತಾ? ಹಾರುತ್ತೆ, ಬಿಡ್ತಾನೆ, ಮೇಲೆ ಹೋಗುತ್ತೆ. ಅಂಕಲ್, ಈ ಕಪ್ಪಿನ ಬಲೂನ್ ಅನ್ನ ಬಿಟ್ರೆ ಇದು ಮೇಲಕ್ಕೆ ಹೋಗುತ್ತಾ? ಮತ್ತೆ ಬಿಡ್ತಾರೆ, ಅದು ಕೂಡ ಮೇಲಕ್ಕೆ ಹೋಗುತ್ತೆ. ಅಂಕಲ್, ಈ ಹಳದಿ ಬಲೂನ್ ಅನ್ನ ಬಿಟ್ರೆ ಇದು ಮೇಲಕ್ಕೆ ಹೋಗುತ್ತಾ? ಅದನ್ನು ಕೂಡ ಬಿಡ್ತಾರೆ, ಅದು ಕೂಡ ಬಿಡುತ್ತೆ. ಸೊ ಎಲ್ಲಾ ರೀತಿಯ ಬಲೂನ್ಗಳನ್ನ, ಕಲರ್ಗಳನ್ನ ಕೇಳ್ತಾ ಕೇಳ್ತಾ ಮಗು ಹೇಳ್ತಾ ಇರುತ್ತೆ. ಬಲೂನ್ ಆಕಾಶಕ್ಕೆ ಹೋಗ್ತಾ ಇರುತ್ತೆ. ಕಡೆಯದಾಗಿ ಮತ್ತೆ ಮಗು ಕೇಳ್ತಾನೆ, ಅಂಕಲ್, ಈ ಕಪ್ಪು ಬಲೂನ್ ನ ಬಿಟ್ರೆ ಹೋಗ್ಬಹುದಾ ಅಂತ. ಅವಾಗ ಆ ಅಂಗಡಿಯ ಬಲೂನ್ ಅನ್ನ ಮಾರ್ತಾ ಇದ್ದಂತ ಮಾಲೀಕ ಹೇಳ್ತಾನೆ, ಮಗು, ಬಲೂನ್ ಹೋಗ್ತಾ ಇರುವಂತದ ಮೇಲೆ ಅದರ ಹೊರಗಿರುವಂತಹ ಬಣ್ಣದಿಂದ ಅಲ್ಲ, ಅದರ ಒಳಗಡೆ ಇರುವಂತಹ ಗಾಳಿಯಿಂದ ಅಂತ. ಹಾಗಾಗಿ ಬದುಕಲ್ಲಿ ನಂಬಿಕೆ, ಆತ್ಮವಿಶ್ವಾಸಗಳಿದ್ರೆ ನಮ್ಮ ಬದುಕು ಮುಂದೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಬದುಕಲ್ಲೂ ಕೂಡ ಆತ್ಮವಿಶ್ವಾಸದ ಗಾಳಿ ಇರಲಿ, ಆತ್ಮವಿಶ್ವಾಸದ ನಂಬಿಕೆ ಇರಲಿ. ಆ ನಂಬಿಕೆ ನಮ್ಮನ್ನ ಬಹಳಷ್ಟು ಮುಂದಕ್ಕೆ ಬಲೂನ್ ತರನೇ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ, ಇನ್ನು ಮುಂದಕ್ಕೆ ಮತ್ತೊಂದು ಸುಂದರವಾದ ಗೀತೆಯನ್ನ ನಾವೆಲ್ಲರೂ ಕೂಡ ಕೇಳುವಂತ ಹೊತ್ತು. ಈ ಒಂದು ಗೀತೆಗೆ ಧ್ವನಿಯಾಗುವುದಕ್ಕೆ ನಮ್ಮ ಮುಂದೆ ಅದ್ಭುತ ಗಾಯಕರಾಗಿರುವಂತಹ ಹೇಮಚಂದ್ರನ್ ಅರ್ವ ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಕೈ ಚಪ್ಪಾಳೆಯ ಪ್ರೀತಿಯ ಆಶೀರ್ವಾದದೊಂದಿಗೆ ವೇದಿಕೆಯಲ್ಲಿ ಹೇಮಚಂದ್ರನ್ ಅರ್ವ. ಬಂಧುಗಳೇ, ಬದುಕಿಗೊಂದು ಅರ್ಥ ಸಿಕ್ಕಿದ್ದು ಮತ್ತು ನಮ್ಮ ಬದುಕು 3 ದಿವಸ ಅಂತ ನಮ್ಗೆಲ್ಲರೂ ಕೂಡ ಗೊತ್ತಾಗಿದ್ದು. ಒಂದು ದಿವಸ ಬೆಳಿಗ್ಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಇಲ್ಲ ಅನ್ನುವಂಥ ಸುದ್ದಿ ಬಂದಾಗ ನಮ್ಮ ಬದುಕು ಕೂಡ ಇಷ್ಟೇ ಅಂತ ನಮಗೆಲ್ಲರೂ ಕೂಡ ಅನಿಸಿದ್ದುಂಟು. ಯಾಕಂತ ಹೇಳಿದ್ರೆ ಇವತ್ತಿದ್ದವರು ನಾಳೆ ಇರೋದಿಲ್ಲ, ಈಗಿದ್ದವರು ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ. ಅಂತಹ ಒಂದು
ಅದ್ಭುತ ನಟನ ಸುಂದರವಾದ ಗೀತೆ, ಬದುಕಿನ ತಿರುಳನ್ನು ನಮಗೆಲ್ಲರೂ ಕೂಡ ಹೇಳುವಂಥ ಗೀತೆ ಬೊಂಬೆ ಹೇಳುತ್ತೈತೆ ಇದೀಗ ನಿಮ್ಮ ಮುಂದೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ರಾಜರ ನಾನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನೋ ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ ನಿನದು ಪ್ರೀತಿ ಹಂಚಿರುವ. ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದ ಹೀಗೆ. ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಮನೆಗೆ ಬೆಳಕು ಕೊಡುವ ದೀಪವಿದು ನನ್ನ ದೀಪವೇದು. ಆಡಿಸುವ ತನ್ನ ಕರುಣೆಯ ಮೇಲೆ ನಮ್ಮಯ ಪಾತ್ರ ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ. ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಬಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು.
ಧನ್ಯವಾದಗಳು. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಫಲಾನುಭವಿಗಳ ಬೃಹತ್ ಸಮಾವೇಶಕ್ಕೆ ಸೇರುವಂಥ ಎಲ್ಲ ಸರ್ಕಾರದ ಪ್ರತಿನಿಧಿಗಳನ್ನು, ಗೌರವಾನ್ವಿತ ಬಂಧುಗಳನ್ನು ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ಸರಹದೆ ಬಂಧುಗಳ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ನಿಮ್ಮ ಮುಂದಕ್ಕೆ ಕಲಾವಿದರಾದ ನಾವು ಇನ್ನು ಕೆಲ ಹೊತ್ತುಗಳ ಕಾಲ ಈ ಸಂಗೀತ ಕಾರ್ಯಕ್ರಮವನ್ನು ನಡೆಸ್ತಾ ಮನಸ್ಸಿಗೆ ಖುಷಿಯನ್ನು, ಕಿವಿಗಳಿಗೆ ಇಂಪನ್ನು ಮತ್ತು ರಂಗನ ತುಂಬುವಂಥ ಕೆಲಸವನ್ನು ನಾವು ಮಾಡ್ತಾ ಇರ್ತೇವೆ. ಇನ್ನು ಕೆಲ ಹೊತ್ತುಗಳ ಕಾಲ ನಿರಂತರವಾಗಿ ಸುಂದರವಾದ ಸುಮಧುರ ಗೀತೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಈ ಕಾರ್ಯಕ್ರಮವನ್ನು ನಾವು ಇನ್ನಷ್ಟು ಮೆರುಗನ್ನು ನೀಡಲಿಕ್ಕಿದ್ದೇವೆ. ಇದೀಗ ಮತ್ತೊಂದು ಸುಂದರ ಹಳೆಯ ಡುಯೆಟ್ ಗೀತೆಗೆ ಇದೀಗ ನಾವು ಧ್ವನಿಯಾಗಲಿಕ್ಕಿದ್ದೇವೆ. ನಾನು ಚಂದ್ರ ಬಳಂಜ ಮತ್ತು ನನ್ನೊಂದಿಗೆ ಜಯಶ್ರೀ ಬೆಳ್ತಂಗಡಿ. ಮೇಘವೇ ಹೋಗಿ ಬಾ, ಈ ಓಲೆಯ ಅವಳಿಗೆ ನೀಡಿ ಬಾ. ನಾ ಹೋಗಲು ಮಾತಾಡಲು ಈ ಅಂಜಿಕೆ ನಾಚಿಕೆ ಮುಂದಿದೆ. ಮೇಘವೇ ಹೋಗಿ ಬಾ, ಈ ಓಲೆಯ ಅವನಿಗೆ ನೀಡಿ ಬಾ. ನಾ ಹೋಗಲು ಮಾತಾಡಲು ಈ ನಾಚಿಕೆ ಅಂಜಿಕೆ ಮುಂದಿದೆ. ಮೇಘವೇ ಹೋಗಿ ಬಾ, ಈ ಓಲೆಯ ಅವಳಿಗೆ ನೀಡಿ ಬಾ. ಮುಗಿಲ ಬಾನಗಲ ಓಲೆಯಲಿ ಹೃದಯ ಇಡುವೆ ನೀಡಿರುವೆ ಓ ಗೆಳತಿ ಓದುವೆಯ. ಮುಗಿಲ ಬಾನಗಲ ಓಲೆಯಲಿ ಹೃದಯ ಇಡುವೆ ನೀಡಿರುವೆ ಓ ಗೆಳೆಯ ಓದುವೆಯ. ಈ ಬೆಳ್ಳನೆ ಓಲೆಯ ಹೇಗೆ ನಾ ಓದಲಿ, ಇದು ಓದೋದೆ ಅಲ್ಲ ಬರಿದುಕೋ, ನನ್ನ ಜೀವನಿನದೇ ಅಂದುಕೋ. ಓ ನಿನ್ನ ಮನದ ಮನೆಗೆ ತಂದುಕೋ. ಈ ಕಂಗಳ ಮುಂಬಾಗಿಲ ಬಾ ತೆರೆಯುವೆ ಬಂದು ನೀ ಸೇರಿಕೋ. ಮೇಘವೇ ವಂದನೆ, ಸಂಧಾನದ ಪಾತ್ರಕ್ಕೆ ವಂದನೆ. ಮುಗಿಲೆ ಬೆಳ್ಮುಗಿಲೆ ನಮ್ಮೆಲ್ಲರೇ ತಳಿರೆ, ಹಗಲೇ ಹಗಲಿರುಳೆ ನಿಮ್ಮೆದುರು ನಾವೊಬ್ಬರೇ. ವನವೇ ಕಾನನವೇ ಭೂವನವೇ ಹಸಿರೇ, ಗಿರಿಯೇ ನಿರ್ಜರಿಯೇ ನಮ್ಮೊಳಗೆ ನಿಮ್ಮುಸಿರೇ.
ಸೀರೆ ಈ ಒಲವಿನ ಕಣ್ಣಲ್ಲಿ ಸರ್ವವೂ ಸುಂದರ. ಇಲ್ಲಿ ಬಾಳು ಭೂಮಿಗಿಲ್ಲ ಅಂತರ, ನಾನು ನೀನು ಇಲ್ಲ ನಮ್ಮಲ್ಲಿ ಒಂದೇ ಜೀವ ಜೋಡಿ ಒಡಲಲಿ. ಈ ಕಂಗಳ ಮುಂಬಾಗಿಲ ನಾ ತೆರೆಯುವೆ, ಬಂದು ನೀ ಸೇರಿಕೋ. ಓ ಮೇಘವೇ ಮೇಘವೇ ವಂದನೆ, ಸಂಧಾನದ ಪಾತ್ರಕ್ಕೆ ವಂದನೆ. ಈ ಕಂಗಳ ಮುಂಬಾಗಿಲ ನಾ ತೆರೆಯುವೆ, ಬಂದು ನೀ ಸೇರಿಕೋ. ಓ ಮೇಘವೇ ಮೇಘವೇ ವಂದನೆ, ಸಂಧಾನದ ಪಾತ್ರಕ್ಕೆ ವಂದನೆ. ಧನ್ಯವಾದಗಳು. ಇನ್ನು ಕೆಲ ಹೊತ್ತುಗಳ ಕಾಲ ಸುಂದರವಾದ ಸಮಾರಂಭದಲ್ಲಿ, ಸಮಾವೇಶದಲ್ಲಿ ಸುಂದರವಾದ ಹಾಡುಗಳನ್ನು ನಿಮ್ಮ ಕಿವಿಗಳಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಚಂದ್ರಹಾಸ್ ಬಳಂಚ, ನನ್ನೊಂದಿಗೆ ವೇದಿಕೆಯಲ್ಲಿ ಹೆಸರಾಂತ ಗಾಯಕರಾಗಿರುವಂತಹ ಹೇಮಚಂದ್ರನ್ ಅರುವ ಮತ್ತು ಜಯಶ್ರೀ ಬೆಳ್ತಂಗಡಿ ಸೇರುವಿಕೆಯೊಂದಿಗೆ ಸುಂದರವಾದ ಅಮರ ಮಧುರ ಹಳೆಯ ಗೀತೆಯೊಂದಿಗೆ ಹೊಸ ಗೀತೆಗಳನ್ನ ನಿಮ್ಮೊಂದಿಗೆ ಹಾಡಿ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದ ಮೆರುಗನ್ನ ನಾವು ನೀಡ್ತಾ ಇದ್ದೇವೆ. ನಿರಂತರವಾದ ಸಂಗೀತ ರಸಮಂಜರಿ ಗೀತೆಯ ಈ ಒಂದು ಸಮಾರಂಭದಲ್ಲಿ ಸೇರುವಂತ ಎಲ್ಲ ಸಹೃದಯ ಬಂಧುಗಳನ್ನು ಅತ್ಯಂತ ಗೌರವದಿಂದ ನಿಮ್ಮೆಲ್ಲರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಇನ್ನು ಮುಂದಕ್ಕೆ ಮತ್ತೊಂದು ಸುಂದರವಾದ ಗೀತೆಗೆ ಧ್ವನಿಯಾಗುವಂತಹ ಹೊತ್ತು ಈ ಒಂದು ಗೀತೆಯನ್ನ ಹಾಡೋದಕ್ಕೆ ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ ನಮ್ಮೆಲ್ಲರ ಹೆಮ್ಮೆಯ ಗಾಯಕ ಆಗಿರುವಂತಹ ಹೇಮಚಂದ್ರನ್ ಅರ್ವ. सुनो गौर से दुनिया वालों, बुरी नजर ना हम पे डालो. सुनो गौर से दुनिया वालों, बुरी नजर ना हम पे डालो. चाहे जितना जोर लगा लो, सबसे आगे होंगे हिंदुस्तानी. सुनो गौर से दुनिया वालों, बुरी नजर ना हम पे डालो. चाहे जितना जोर लगा लो, सबसे आगे होंगे हिंदुस्तानी. हमने कहा है तुम भी कहो, हमने कहा है जो तुम भी कहो. आओ तो मिले बोले अब तो यारा, अपना जहाँ है सबसे प्यारा. आओ हम मिलजुले बोले अब तो यारा, अपना जहाँ है सबसे प्यारा. हमने कहा है जो तुम भी कहो. चलते शरारे है पानी के दारे है, हम काटे कटते नहीं. जो वादा करते हैं करके निभाते हैं, हम पीछे हटते नहीं. वक्त है उम्र है जोश है और जान है, नाजुके ना मिटे देश तो अपनी शान है. वक्त है उम्र है जोश है और जान है, नाजुके ना मिले देश को अपनी शान है. हमने कहा है जो तुम भी कहो. सुनो गौर से दुनिया वालों, बुरी नजर ना हम पे डालो. चाहे जितना जोर लगा लो, सबसे आगे होंगे हिंदुस्तानी. हिंदुस्तानी
सबके दिलों को मोहब्बत से बांधे जो हम ऐसी जंजीर है। ऊंची उड़ाने हैं, ऊंचे इरादे हैं, हम कल की तस्वीर है। जो हमें प्यार दे हम उसे यार प्यार दे, दोस्ती के लिए जिंदगी अपनी बार है। जो हमें प्यार दे हम उसे यार प्यार दे, दोस्ती के लिए जिंदगी अपनी बार है। हमने कहा है जो तुम भी कहो, सुनो कौन से दुनिया वालों बुरी नजर ना हम पे डालो, चाहे जितना जोर लगा लो सबसे आगे होंगे हिंदुस्तानी हिंदुस्तानी। हिंदुस्तानी 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 हिंदुस्तानी। थैंक यू। ನಮ್ಮ ನಾಡು, ನಮ್ಮ ದೇಶ, ನಮ್ಮ ಹೆಮ್ಮೆ ಅಂತಹ ಒಂದು ಸುಂದರವಾದ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ದೇಶ ಅದು ಭಾರತ. ಇಲ್ಲಿ ಎಲ್ಲ ಭಾಷೆಗಳಿಗೂ ಕೂಡ ಗೌರವ ಇದೆ, ಎಲ್ಲ ಮತಗಳಿಗೂ ಕೂಡ ಗೌರವ ಇದೆ, ಎಲ್ಲ ಧರ್ಮಕ್ಕೂ ಕೂಡ ಗೌರವ ಇದೆ. ಸುಂದರತೆಯ ಪ್ರತೀಕವಾಗಿ, ಏಕತೆಯ ಪ್ರತೀಕವಾಗಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಹಿಂದೂಸ್ತಾನದ ಸುಂದರವಾದ ಗೀತೆಗೆ ಧ್ವನಿಯಾಗಿದ್ದು, ಇದೀಗ ನಮ್ಮ ಮುಂದೆ ಅತಿಥಿ ಗಾಯಕರಾಗಿ ಸುಂದರವಾದ ಗಾಯಕರು ಹಲವಾರು ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಕಾರ್ಯಕ್ರಮಗಳಿಗೆ ತಮ್ಮ ಸುಂದರವಾದ ಸುಮಧುರವಾದ ಗೀತೆಯನ್ನು ಹಾಡುವ ಮುಖೇನ ಆ ಕಾರ್ಯಕ್ರಮಕ್ಕೆ ರಂಗನ್ನ ನೀಡಿದಂತಹ ಪ್ರದೀಪ ಕರಾಯ ಇವಾಗ ನಮ್ಮೊಂದಿಗಿದ್ದಾರೆ. ಸವರಣ್ಣ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇನ್ನು ಮುಂದಕ್ಕೆ ಸುಂದರವಾದ ಒಂದು ಗೀತೆಗೆ ಧ್ವನಿಯಾಗಲಿಕ್ಕಿದ್ದಾರೆ. ಹಿಂದೂಸ್ತಾನವು ಎಂದೂ ಮರೆಯದ ಅನ್ನುವಂಥ ಗೀತೆಗೆ ಇದೀಗ ಧ್ವನಿಯಾಗ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಕೆಚ್ಚುಪ್ಪಳೆ ಮುಗಿಯನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಪ್ರದೀಪ್ ಕರಾಯ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಹೊರೆಸುವ ನಾಯಕ ನೀನಾಗೋ. ಭಾರತ ದೇಶದ ಬಡವರ ಕಂಬನಿ ಹೊರೆಸುವ ನಾಯಕ ನೀನಾಗೋ. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗೋ. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು.
ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ವೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯು ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಥ್ಯಾಂಕ್ ಯು. ಗೌರವಾನ್ವಿತರೆ, ಬೆಳಗ್ಗೆಯಿಂದ ಇಲ್ಲಿ ತನಕ ನಮ್ಮೆಲ್ಲರನ್ನು ಕೂಡ ವಿವಿಧ ಹಾಡುಗಳಿಂದ ಮನರಂಜಿಸಿದ ಗೌರವಾನ್ವಿತ ಚಂದ್ರಾಸ್ ಬಳಿಂಜ, ಹೇಮಚಂದ್ರ ಬಳಿಂಜ, ಜಯಶ್ರೀ ಬೆಳ್ತಂಗಡಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂಥ ಅಭಿವಂದನೆ. ಒಮ್ಮೆ ಜೋರಾದ ಕೈಚಪ್ಪಾಳೆಯೊಂದಿಗೆ ಬಂಧುಗಳೇ, ಇನ್ನೂ ಜೋರಾಗಿ. ಗೌರವಾನ್ವಿತರೆ, ಅಲ್ಲಿ ಈಗಾಗಲೇ ಅಧಿಕಾರಿಗಳು ಹೇಳಿದ ಹಾಗೆ ಕೌಂಟ್ರಲ್ಲಿ ಜನವರಿಂದ ನೋಂದಣಿ ಆದವರು ಕ್ಯೂ ಅಲ್ಲಿ ನಿಲ್ಲಬೇಕು ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಅಧಿಕಾರಿಗಳು. ದಯವಿಟ್ಟು ಹಾಲ್ನ ಮಧ್ಯೆಯಲ್ಲಿ ಬಹಳಷ್ಟು ಚೇರ್ಗಳು ಖಾಲಿದೆ, ಅಲ್ಲಿ ನಿಂತವರೆಲ್ಲರೂ ಕೂಡ ಸಭಾಂಗಣದಲ್ಲಿ ಖಾಲಿ ಇರತಕ್ಕಂಥ ಚೇರಲ್ಲಿ ಬಂದು ಕೂತ್ಕೊಂಡು ಸಹಕರಿಸಬೇಕು ಅಂತ ವಿನಮ್ರವಾಗಿ ಕೇಳಿಕೊಳ್ಳುತ್ತಾ, ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ, ಬೆಳ್ತಂಗಡಿ ತಾಲೂಕು ಆಡಳಿತ, ಬೆಳ್ತಂಗಡಿ ತಾಲೂಕು, ಕರ್ನಾಟಕ ಘನ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಬೃಹತ್ ಸಮಾವೇಶ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಬಂಧುಗಳೇ. ಜೊತೆಗೆ ನಮ್ಮ ಇಂದಿನ ಈ ಒಂದು 5 ಗ್ಯಾರಂಟಿ ಯೋಜನೆಗಳ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಅತ್ಯಂತ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಸರ್. ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಬಂಧುಗಳೇ, ಘನ ಕರ್ನಾಟಕ ಸರ್ಕಾರ ಜಾರಿ ಮಾಡಿದಂಥ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ, ಶಕ್ತಿ ಯೋಜನೆ, ಗೃಹಜ್ಯೋತಿ ಯೋಜನೆ, ಈ ಯೋಜನೆಗಳ ಬೆಳ್ತಂಗಡಿ ತಾಲೂಕಿನ 81 ಗ್ರಾಮಗಳ ಫಲಾನುಭವಿಗಳ ಬೃಹತ್ ಸಮಾವೇಶ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಬಂಧುಗಳೇ. ಈ ಸರ್ಕಾರದ ಈ ಒಂದು ಬೃಹತ್ ಸಮಾವೇಶ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥವರನ್ನು ಮತ್ತೊಮ್ಮೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಾಡಗೀತೆಯನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ಸಂತ ತೆರೇಸಾ ಪ್ರೌಢಶಾಲೆಯ ಮಕ್ಕಳಿಂದ. ಎಲ್ಲರೂ ಕೂಡ ಗೌರವಿತವಾಗಿ ಎದ್ದು ನಿಂತು ನಾಡಗೀತೆಯೊಂದಿಗೆ ಸಹಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ. जय भारत जननीय तनुजाते, जय हे कर्नाटक माते, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ,
कपिल पतंजल गौतम जिननुत भारत जननीय तनु जाते जय हे कर्नाटक माते शंकर रमनुज विद्यारण्य बसवेश्वर मध्वर दिव्यारण्य रन्न षडक्षर पुन्ना पंपल कुमिपति जन्ना कुमार व्यासर मंगल धाम कवि कोगिಲೆಗಳ पुण्य राम नानक रामानंद कबीरर भारत जननीय तनु जाते जय हे कर्नाटक माते ತೈಲಪ ಹೊಯ್ಸಳರಾಳಿದ ನಾಡೆ ಜಂಕಣ ಚಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆ ನಡೆದಂಥ ಅಭಿನಂದನೆ ಸಲ್ಲಿಸುತ್ತಾ ಬಂಧುಗಳೇ, ಗೌರವಾನ್ವಿತ ಎಲ್ಲ ಫಲಾನುಭವಿಗಳ ವಿಜ್ಞಾಪನೆ. ಬಹುಶಃ ಅಲ್ಲಿ ತಾವೆಲ್ಲರೂ ಕೂಡ ಅಲ್ಲಲ್ಲಿ ನಿಂತುಕೊಂಡಿದ್ದೀರಿ. ದಯವಿಟ್ಟು ನಿಂತುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ಇಲ್ಲಿ ಸಭಾಂಗಣದಲ್ಲಿ ಚಾರನ್ನು ಹಾಕಿದೆ, ದಯವಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ಸಹಕಾರ ಮಾಡಬೇಕಾಗಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಬಹುಶಃ ಅದಕ್ಕೆ ನಿಯೋಜನೆ ಮಾಡಿದ ಸಿಬ್ಬಂದಿಗಳು ಆ ಫಲಾನುಭವಿಯನ್ನು ಕರೆಸಿ ಇಲ್ಲಿ ಕೂತ್ಕೊಳ್ಳಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಸರ್. ದಯವಿಟ್ಟು ಅಲ್ಲಿ ಸಭಾಂಗಣ ಮುಂದ್ಗಡೆ ನಿಲ್ಲುವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ಬೇಕಾದಷ್ಟು ಆಸನದ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಬಂದು ಆಸನದಲ್ಲಿ ಕೂತ್ಕೊಂಡು ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ತಾಲೂಕು ಆಡಳಿತ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ ಸರ್. ಇಂದಿನ ವೇದಿಕೆಯಲ್ಲಿರತಕ್ಕಂಥ ಗೌರವಾನ್ವಿತ ಗಣ್ಯರನ್ನ ಹಾಗೂ ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ತಾಲೂಕಿನ ತಹಸೀಲ್ದಾರ್ ಆಗಿರತಕ್ಕಂಥ ಗೌರವಾನ್ವಿತ ಪ್ರೀತಿ ಸಾನಿಕಂ ಸರ್. ಇದೀಗ ಸ್ವಾಗತ ಭಾಷಣ. ಎಲ್ಲರಿಗೂ ಶುಭ ಮುಂಜಾನೆ. ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ತಾಲೂಕು ಆಡಳಿತ ಬೆಳ್ತಂಗಡಿ ತಾಲೂಕು ವತಿಯಿಂದ ಕರ್ನಾಟಕ ಘನ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಾದ ಗೃಹಜ್ಯೋತಿ, ಶಕ್ತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವನಿಧಿ ಯೋಜನೆಗಳು ಜಾರಿಗೊಳಿಸಿದ್ದು 5 ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶ ತಾಲೂಕು ಮಟ್ಟದಲ್ಲಿ ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ನಡೆಸಲಾಗುತ್ತಿದ್ದು, ವೇದಿಕೆಯಲ್ಲಿರುವ ಗಣ್ಯರನ್ನು ಇಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ಸ್ವಾಗತಿಸಲು ಸಂತೋಷಪಡುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತರಾಗಿರುವ ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಶ್ರೀ ಹರೀಶ್ ಕುಮಾರ್, ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಮಂಜುನಾಥ್ ಭಂಡಾರಿ, ಅಧ್ಯಕ್ಷರು ಗೇರು ಕೃಷಿ ಅಭಿವೃದ್ಧಿ ನಿಗಮ ಇವರನ್ನು ಸ್ವಾಗತಿಸಲು ಕಾರ್ಯನಿರ್ವಹಣಾಧಿಕಾರಿಗಳು ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ ಅವರಿಗೆ ಸ್ವಾಗತಿಸಲು ಕಾರ್ಯನಿರ್ವಹಣಾಧಿಕಾರಿಗಳು ಕೇಳ್ಕೊಳ್ತೇನೆ. ಶ್ರೀಮತಿ ಮಮತಾ DS ಗಟ್ಟಿ, ಅಧ್ಯಕ್ಷರು ಗೇರು ಕೃಷಿ ಅಭಿವೃದ್ಧಿ ನಿಗಮ ಮಂಡಳಿ, ಇವರನ್ನು ಸ್ವಾಗತಿಸಲು ಕಾರ್ಯನಿರ್ವಹಣಾಧಿಕಾರಿಗಳನ್ನು ಕೇಳ್ಕೊಳ್ತೇನೆ. ಸನ್ಮಾನ್ಯ ಶ್ರೀ ಮುಲ್ಲೈ ಮುಲಿಯನ್, ಭಾರತೀಯ ಆಡಳಿತ ಸೇವೆ, ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ, ಇವರನ್ನು ಸ್ವಾಗತಿಸಲು ಕೇಳಿಕೊಳ್ಳುತ್ತೇನೆ. ಸನ್ಮಾನ್ಯ ಡಾಕ್ಟರ್ ಆನಂದ್ ಕೆ, ಭಾರತೀಯ ಆಡಳಿತ ಸೇವೆ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಇವರನ್ನು ಸ್ವಾಗತಿಸಲು ಕೇಳಿಕೊಳ್ಳುತ್ತೇನೆ.
ಹಾಗೂ ಪಂಚ ಗ್ಯಾರಂಟಿಗಳ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಫಲಾನುಭವಿಗಳು, ಸಾರ್ವಜನಿಕರು, ಮಾಧ್ಯಮ ಮಿತ್ರರು, ಎಲ್ಲ ಇಲಾಖಾ ಸಿಬ್ಬಂದಿಗಳು ಎಲ್ಲರನ್ನೂ ಈ ದಿನ ಈ ಘನ ಸರ್ಕಾರದ ಪಂಚ ಗ್ಯಾರಂಟಿ ಸಮಾವೇಶಕ್ಕೆ ಸ್ವಾಗತ ಕೋರುತ್ತೇನೆ. ನಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತ ಮಾಡಿದಂಥ ತಹಸೀಲ್ದಾರ್ ತಮ್ಮಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೋರುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ಗ್ಯಾರಂಟಿ ಯೋಜನೆಯ ಸಮಾವೇಶದಲ್ಲಿ ಆಗಮಿಸಿದಂಥ ಎಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸುಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದಾರೆ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರತಕ್ಕಂಥ ಗೌರವಾನ್ವಿತ ಭವಾನಿ ಶಂಕರ್ ಇವರಿಂದ ಇದೀಗ ಪ್ರಾಸ್ತಾವಿಕ ಮಾತು. ನೆರೆದಿರುವ ಎಲ್ಲರಿಗೂ ಶುಭ ಮುಂಜಾನೆ. ವೇದಿಕೆಯಲ್ಲಿರುವ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಹರೀಶ್ ಕುಮಾರ್ ಅವರೇ, ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ ಅವರೇ, ಮಾನ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಮತಾ ಗಟ್ಟಿ ಅವರೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಾನ್ಯ CEO ಅವರೇ, ತಹಶೀಲ್ದಾರರೇ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅನುಷ್ಠಾನ ಅಧಿಕಾರಿಗಳೇ, ನೆರೆದಿರುವ ಗಣ್ಯರೇ, ಸಾರ್ವಜನಿಕರೇ, ಮಾಧ್ಯಮ ಮಿತ್ರರೇ, ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಇಂದು ಇಲ್ಲಿ ನಡೀತಾ ಇದೆ. ಬೆಳ್ತಂಗಡಿ ತಾಲೂಕು ಮಟ್ಟದ ಸಮಾವೇಶಕ್ಕೆ ಜನ ಕಿಕ್ಕಿರಿದು ಸೇರಿದ್ದಾರೆ. ಇದರ ಬಗ್ಗೆ ಪ್ರಾಸ್ತಾವಿಕ ಭಾಷಣವನ್ನು ಮಾಡಲು ನಾನು ಇಲ್ಲಿ ನಿಂತಿದ್ದೇನೆ. 2023 ಮೇ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಇವರ ನೇತೃತ್ವದಲ್ಲಿ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣ ಹಂತ ಹಂತವಾಗಿ ಜನಪ್ರಿಯ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. 2023-24ನೇ ಸಾಲಿನಲ್ಲಿ ಸುಮಾರು ರು 35,410 ರೂಗಳನ್ನು ಇದಕ್ಕೆ ಖರ್ಚಿಗಾಗಿ ನಿಗದಿಪಡಿಸಲಾಗಿದೆ. ಹಾಗೂ ಮೊನ್ನೆ ನಡೆದ ಬಜೆಟ್ ಭಾಷಣದಲ್ಲಿ ಮುಂದಿನ ಆರ್ಥಿಕ ವರ್ಷಕ್ಕೆ ಸುಮಾರು 52,000 ಕೋಟಿ ರೂಗಳನ್ನು ಈ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಕಾದಿರಿಸಲಾಗಿದೆ. ಇದರಲ್ಲಿ ಮೊದಲನೇ ಯೋಜನೆ ಗೃಹಲಕ್ಷ್ಮಿ, ಸ್ತ್ರೀ ಸ್ವಾವಲಂಬನೆಯತ್ತ ದಿಟ್ಟ ಹೆಜ್ಜೆ ಗೃಹಲಕ್ಷ್ಮಿ. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಪ್ರತಿ ಮನೆಯ ಯಜಮಾನಿಗೆ ಮಾಸಿಕ ರು 2,000 ನೀಡುವ ಕಾರ್ಯಕ್ರಮ. ಪ್ರತಿ ಕುಟುಂಬದ ದೈನಂದಿನ ನಿರ್ವಹಣೆಯಲ್ಲಿ ಕುಟುಂಬದ ಒಡತಿಯ ಪಾತ್ರ ಬಹುಮುಖ್ಯವಾಗಿರುತ್ತದೆ. ಆದ್ದರಿಂದ ಕುಟುಂಬದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು ರೂಪಾಯಿ 2,000ಗಳನ್ನು ನೀಡಲಾಗ್ತಿದೆ. ಜುಲೈ 19, 2023ರಂದು ಈ ಯೋಜನೆಗೆ ಚಾಲನೆ ನೀಡಿದ್ದು, ಆಗಸ್ಟ್ 2023ರಿಂದ ಪ್ರಥಮ ಕಂತು ಫಲಾನುಭವಿಗಳ ಖಾತೆಗೆ ಜಮೆ ಆಗಿರುತ್ತದೆ. ರಾಜ್ಯದಾದ್ಯಂತ ಸುಮಾರು 1,09,00,000 ಮಹಿಳೆಯರು ಇದರ ಲಾಭ ಪಡೆಯುತ್ತಿದ್ದಾರೆ. ಅನ್ನಭಾಗ್ಯ, ಹಸಿವು ಮುಕ್ತ ಕರ್ನಾಟಕ ಎನ್ನುವ ಧ್ಯೇಯದೊಂದಿಗೆ ಜಾರಿಗೊಳಿಸಿದ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ಫಲಾನುಭವಿಗೆ ಪ್ರತಿ ತಿಂಗಳು 10 kg ಉಚಿತ ಆಹಾರ ಧಾನ್ಯ ವಿತರಿಸುವ ಕಾರ್ಯಕ್ರಮ. ಇದರಲ್ಲಿ 5 kg ಅಕ್ಕಿ ಹಾಗೂ ಉಳಿಕೆ 5 kg ಅಕ್ಕಿ ಬದಲಿಗೆ ಪಡಿತರ ಚೀಟಿಯ ಪ್ರತಿ ಸದಸ್ಯರಿಗೆ DBT ಮೂಲಕ ಕುಟುಂಬದ ಸದಸ್ಯರ ಮುಖ್ಯಸ್ಥರ ಬ್ಯಾಂಕ್ ಖಾತೆಗೆ ತಲಾ 170 ರೂಪಾಯಿ ವರ್ಗಾವಣೆ ಮಾಡಲಾಗ್ತಾ ಇದೆ. ಕರ್ನಾಟಕದಾದ್ಯಂತ ಸುಮಾರು 1,20,00,000 ಪಡಿತರ ಚೀಟಿ ಕುಟುಂಬಗಳ 4.40 ಲಕ್ಷ ಜನರು ಸದಸ್ಯರು ಅನ್ನಭಾಗ್ಯ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಗೃಹಜ್ಯೋತಿ, ಮನ ಬೆಳಗುವ ಭಾಗ್ಯದ ಬೆಳಕು ಗೃಹಜ್ಯೋತಿ ಯೋಜನೆಯಂತೆ ಪ್ರತಿ ಮನೆಗೆ 200 ಯೂನಿಟ್ವರೆಗೆ ವಿದ್ಯುತ್ ಉಚಿತವಾಗಿ ನೀಡಲಾಗುತ್ತಿದೆ. ಇದರಲ್ಲಿ ಈವರೆಗೆ ರಾಜ್ಯದಾದ್ಯಂತ ಸುಮಾರು 1.65 ಕೋಟಿಗೂ ಅಧಿಕ ನೋಂದಣಿಯಾಗಿದ್ದು, ಒಟ್ಟು ರೂಪಾಯಿ 4,500 ಕೋಟಿವರೆಗೆ ಸಹಾಯಧನ ಎಸ್ಕಾಂಗಳಿಗೆ ಪಾವತಿಸಲಾಗಿದೆ. ಶಕ್ತಿ ಯೋಜನೆ, ಸಬಲೀಕರಣದತ್ತ ಮಹಿಳೆಯರ ಪಯಣ ಶಕ್ತಿ ಯೋಜನೆಯಡಿ ಸರ್ಕಾರಿ ಬಸ್ಸುಗಳಲ್ಲಿ ರಾಜ್ಯದ ಮಹಿಳೆಯರಿಗೆ ಉಚಿತ ಪ್ರಯಾಣದ ಸೌಲಭ್ಯ ಕಲ್ಪಿಸಲಾಗಿದೆ. ಈ ಯೋಜನೆಯಡಿ ಸುಮಾರು 64 ಲಕ್ಷ ಮಹಿಳೆಯರು ರಾಜ್ಯದಾದ್ಯಂತ ಪ್ರತಿದಿನ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಯುವ ನಿಧಿ ಯೋಜನೆ, ನಿರುದ್ಯೋಗಿ ಯುವಕ ಯುವತಿಯರ ಕ್ಷೇಮಾಭಿವೃದ್ಧಿಯಾಗಿ ಯುವ ನಿಧಿ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಜನವರಿ 12ರ ಸ್ವಾಮಿ ವಿವೇಕಾನಂದ ಜಯಂತಿ ದಿನದಂದು ಆರಂಭವಾದ ಯುವ ನಿಧಿ ಯೋಜನೆಯಡಿ 2023ರಲ್ಲಿ ಉತ್ತೀರ್ಣರಾದ ಪದವೀಧರರು ಮತ್ತು ಡಿಪ್ಲೊಮಾ ನಿರುದ್ಯೋಗಿಗಳಿಗೆ ಅನುಕೂಲ ಆಗಿದೆ. ಪದವೀಧರರಿಗೆ ಮಾಸಿಕ ರು 3,000 ಹಾಗೂ ಡಿಪ್ಲೊಮಾ ಮಾಡಿದವರಿಗೆ ಮಾಸಿಕ ರು 1,500ರಂತೆ ನಿರುದ್ಯೋಗ ಭತ್ಯೆ ನೀಡಲಾಗ್ತಿದೆ. ಮುಂದಿನ ಯಾವುದಾದ್ರೂ ಉದ್ಯೋಗಕ್ಕೆ ಬೇಕಾದ ಕೋರ್ಸ್ಗಳನ್ನು ಮಾಡಲಿಕ್ಕೆ ಇರ್ಬೋದು, ಉನ್ನತ ಶಿಕ್ಷಣ ಮಾಡಲಿಕ್ಕೆ ಇರ್ಬೋದು, ಈ ಹಣವನ್ನು ಅವರು ಬಳಸಲಿಕ್ಕಾಗ್ತದೆ. ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಜಾರಿಯಾಗಿರುವುದರಿಂದ ತಳಮಟ್ಟದ ಬಡ ಕುಟುಂಬಗಳಿಗೆ ಅತಿ ಹೆಚ್ಚಿನ ಲಾಭ ಆಗಿರುತ್ತದೆ.
ಹಾಗೂ ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡುವಂತಾಗಿದೆ ಎಂದು ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ಘನ ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ವಿವಿಧ ಇಲಾಖೆಗಳಿಂದ ಅನುಷ್ಠಾನಗತಕ್ಕಂಥ ಯೋಜನೆಗಳ ಬಗ್ಗೆ ಸಮಗ್ರವಾಗಿ ಪ್ರಾಸ್ತಾವಿಕವಾಗಿ ಮಾಹಿತಿ ನೀಡಿದಂಥ ಗೌರವಾನ್ವಿತ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಮುಂದಕ್ಕೆ ಇಂದಿನ ಈ ಒಂದು ಗ್ಯಾರಂಟಿ ಯೋಜನೆಗಳ ಬೃಹತ್ ಫಲಾನುಭವಿಗಳ ಸಮಾವೇಶ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಇರತಕ್ಕಂಥ ಗೌರವಾನ್ವಿತರು ದೀಪ ಬೆಳಗುವ ಮುಖೇನ ಚಾಲನೆಯನ್ನು ನೀಡಬೇಕಾಗಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೇವೆ ಸರ್. ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದಂಥ ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಬೃಹತ್ ಸಮಾವೇಶವನ್ನು ವಿದ್ಯುಕ್ತವಾಗಿ ದೀಪ ಬೆಳಗುವ ಮುಖೇನ ಚಾಲನೆ ನೀಡಿದ ಗೌರವಾನ್ವಿತ ಗಣ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಸಾರ್ವಜನಿಕರಿಗೆ ಫಲಾನುಭವಿಗಳಿಗೆ ಒಂದು ವಿನಂತಿ, ಯಾವುದೇ ಸಂದರ್ಭದಲ್ಲಿ ಯಾರಿಗಾದರೂ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಅವಶ್ಯಕತೆ ಬಿದ್ದಲ್ಲಿ ಯುವನಿಧಿ ಕೌಂಟ್ರಲ್ಲಿ ಅಲ್ಲಿ ವೈದ್ಯಾಧಿಕಾರಿಗಳ ತಂಡ ತಮಗಾಗಿ ಇದ್ದಾರೆ, ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ವಿಜ್ಞಾಪನೆ, ಅಲ್ಲಿ ಯಾರು ಕೂಡ ನಿಂತ್ಕೊಳ್ಬಾರ್ದು, ದಯವಿಟ್ಟು ಇಲ್ಲಿ ಸಭಾಂಗಣದಲ್ಲಿ ಚಾರನ್ನು ಹಾಕಿದ ಬಂಧುಗಳೇ ಅಲ್ಲಿ ಬಂದು ಆಸೀನರಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಮುಂದಕ್ಕೆ ಗ್ಯಾರಂಟಿ ಯೋಜನೆಯ 5 ಗ್ಯಾರಂಟಿ ಯೋಜನೆಯ 5 ಇಲಾಖೆಗಳ ಅಧಿಕಾರಿಗಳು ಆ ಯೋಜನೆಯ ಉದ್ದೇಶ ಒಟ್ಟು ಅದರ ಪ್ರಯೋಜನ ಪಡ್ಕೊಂಡ ಬಗ್ಗೆ ಸಮಗ್ರವಾದಂಥ ವರದಿಯನ್ನು ಮಂಡನೆ ಮಾಡಲಿಕ್ಕಿದ್ದಾರೆ. ಪ್ರಾರಂಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬೆಳ್ತಂಗಡಿಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯವರಿಂದ. ಎಲ್ರಿಗೆ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ MLC ಸರ್ ಅಂತ ಹರೀಶ್ ಕುಮಾರ್ ಸರ್ ಅವರೇ, MLC ಸರ್ ಅಂತ ಮಂಜುನಾಥ್ ಭಂಡಾರಿ ಸರ್ ಅವರೇ, ಮಮತಾ ಗಟ್ಟಿ ಮೇಡಮ್ ಅವರೇ, ಜಿಲ್ಲಾಧಿಕಾರಿಗಳೇ ಹಾಗೂ CO ಸರ್ ಅವರೇ ಹಾಗೂ ವೇದಿಕೆಯ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಸಾರ್ವಜನಿಕರೇ, ಎಲ್ರಿಗೂ ಮೊದಲಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿನ್ನೆಯಷ್ಟೇ ಆಗಿದೆ, ಅದರ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದಾಗಿದೆ. ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಹಾಗೆಯೇ ಆರ್ಥಿಕವಾಗಿ ಅವರನ್ನು ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಜುಲೈ 2023ರಿಂದ 3ನೇ ತಿಂಗಳಿನಿಂದ ಪ್ರಾರಂಭಿಸಿ ಕುಟುಂಬದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ನೀಡುವ ಒಂದು ಯೋಜನೆ ಇದಾಗಿದೆ. ಇದನ್ನು ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಹಾಗೆಯೇ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ
ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಒಟ್ಟು 60,043 ಕುಟುಂಬಗಳಿದ್ದು ಇದರಲ್ಲಿ 55,713 ಕುಟುಂಬಗಳಿಗೆ ಅಂದರೆ ಒಟ್ಟು 93% ಜನರಿಗೆ ಈ ಸೌಲಭ್ಯವನ್ನು, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಯಜಮಾನಿಯರಿಗೆ ಈ ಸೌಲಭ್ಯವನ್ನು ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಈ ವೇದಿಕೆಯಲ್ಲಿ ಹೆಮ್ಮೆ ಪಡ್ತಾ ಇದ್ದೇನೆ. ಹಾಗೆಯೇ ಇದಕ್ಕಾಗಿ ಒಟ್ಟು 66,85,00,000 ಇದಕ್ಕಾಗಿ ಮಂಜೂರು ಮಾಡಲಾಗಿರ್ತದೆ. ಸೊ ಆಗಸ್ಟ್ 2023ರಿಂದ ಈ DBT ಪ್ರಕ್ರಿಯೆ ಪ್ರಾರಂಭವಾಗಿದೆ. ಜನವರಿಯವರೆಗೆ ಒಟ್ಟು 6 ತಿಂಗಳ ಕಂತು ಈಗಾಗಲೇ ರೂಪಾಯಿ 2,000ದಂತೆ ಹಣವನ್ನು ಪಾವತಿಸಲಾಗ್ತಾ ಬರ್ತಾ ಇದೆ. ಸೊ ಎಲ್ಲರೂ ಕೂಡ ಈ ಯೋಜನೆಯ ಸೌಲಭ್ಯವನ್ನು ಪಡ್ಕೊಂಡು ಆರ್ಥಿಕವಾಗಿ ಸಬಲೀಕರಣಗೊಂಡು ಆತ್ಮವಿಶ್ವಾಸದಿಂದ ಚೆನ್ನಾಗಿ ತಮ್ಮ ಕುಟುಂಬದ ನಿರ್ವಹಣೆಯನ್ನು ಎಲ್ಲರೂ ಮಾಡಬೇಕು ಅಂತ ಹೇಳಿ ಎಲ್ಲರಲ್ಲಿ ವಿನಂತಿಸ್ತಾ ನನ್ನ ವರದಿಯನ್ನು ಮುಕ್ತಾಯಗೊಳಿಸ್ತೇನೆ. ವಂದನೆಗಳು. ನಮ್ಮ ತಾಲೂಕಿನ 81 ಗ್ರಾಮಗಳಲ್ಲಿ ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟು ವಿನಿಯೋಗ ಆಗಿದೆ, ಎಷ್ಟು ಅದರ ಸಮಗ್ರ ಮಾತನಿಟ್ಟಂಥ ಶಿಶುವೃದ್ಧಿ ಯೋಜನಾಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಮುಂದಕ್ಕೆ ಅನ್ನಭಾಗ್ಯ ಯೋಜನೆಯ ವರದಿಯನ್ನು ನೀಡಲಿಕ್ಕಿದ್ದಾರೆ ವಿಶ್ವಕ್ಕೆ ಆಹಾರ ನಿರೀಕ್ಷಕರು ಬೆಳ್ತಂಗಡಿ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಅದೇ ರೀತಿ ವೇದಿಕೆಯ ಮುಂಭಾಗ ಆಸೀನರಾಗಿರುವಂತಹ ಗಣ್ಯ ಅತಿಥಿಗಳೇ ಹಾಗೂ ಇಂದಿನ ಕಾರ್ಯಕ್ರಮದ ಒಂದು ಕೇಂದ್ರ ಬಿಂದುವಾದಂತಹ ಎಲ್ಲ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳೇ, ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಬಹುಮುಖ್ಯವಾದ ಒಂದು ಯೋಜನೆ ಅಂದರೆ ಅನ್ನಭಾಗ್ಯ ಗ್ಯಾರಂಟಿ ಯೋಜನೆ. ಈ ಅನ್ನಭಾಗ್ಯ ಗ್ಯಾರಂಟಿ ಯೋಜನೆಯ ಮಾಹಿತಿಯನ್ನು ಈಗ ನಾನು ನೀಡ್ತಾ ಇದ್ದೇನೆ. ಹಸಿವು ಮುಕ್ತ ಕರ್ನಾಟಕದ ಧ್ಯೇಯದೊಂದಿಗೆ ಈ ಯೋಜನೆಯ ಮುನ್ನುಡಿಯನ್ನು ಹಾಕಲಾಯಿತು. ಪ್ರತಿಯೊಂದು ಕುಟುಂಬಕ್ಕೂ ಆಹಾರ ಭದ್ರತೆಯ ಜೊತೆಗೆ ಪೌಷ್ಟಿಕಯುಕ್ತ ಆಹಾರ ನೀಡುವುದರ ಮೂಲಕ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಯಿತು. ಯಾವುದೇ ಒಬ್ಬ ವ್ಯಕ್ತಿಯು ಹಸಿವಿನಿಂದ ಬಳಲಬಾರದು ಎಂಬ ಒಂದು ಮಹತ್ತರವಾದ ಧ್ಯೇಯದೊಂದಿಗೆ ಈ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಒಂದು ಸಂತಸದ ವಿಷಯವೇನೆಂದರೆ ಈ ಅನ್ನಭಾಗ್ಯ ಯೋಜನೆಯು ಜಾರಿಗೆ ಬಂದು ಇಂದಿಗೆ 10 ವರ್ಷಗಳು, ಅಂದರೆ ಈಗ ದಶಮಾನೋತ್ಸವದ ಸಂಭ್ರಮ. 2013ರಲ್ಲಿ ಈ ಅನ್ನಭಾಗ್ಯ ಯೋಜನೆಯು ಜಾರಿಗೆ ಬಂದು ಇದೀಗ 10 ವರ್ಷಗಳು ತುಂಬಿವೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಒಟ್ಟು ಅಂತ್ಯೋದಯ ಅಂದರೆ AY 3,305 ಪಡಿತರ ಚೀಟಿಗಳು, ಹಾಗೆಯೇ ಆದ್ಯತಾ ಪಡಿತರ ಚೀಟಿ ಅಂದರೆ BPL ಕಾರ್ಡ್ಸ್ 45,454. ಇಷ್ಟು ಪಡಿತರ ಚೀಟಿಗೆ ಪ್ರತಿ ತಿಂಗಳು 5 kg ಅಕ್ಕಿ ಹಾಗೂ ಪ್ರತಿ ವ್ಯಕ್ತಿಗೆ 170 ರೂಪಾಯಿಯಂತೆ DBT ಅಂದರೆ ನೇರ ಹಣ ವರ್ಗಾವಣೆಯನ್ನು ಮಾಡಲಾಗ್ತಿದೆ. ಜುಲೈ 10, 2023ರಂದು ಅನ್ನಭಾಗ್ಯ ಗ್ಯಾರಂಟಿ ಯೋಜನೆಯು ಜಾರಿಯಾಗಿರುತ್ತದೆ. ಈ ಯೋಜನೆಯ ಪ್ರಕಾರ ಪ್ರಸ್ತುತ ಪ್ರತಿ ಫಲಾನುಭವಿಗೆ 5 kg ಆಹಾರ ಧಾನ್ಯವನ್ನು ಉಚಿತವಾಗಿ ವಿತರಿಸಲಾಗುತ್ತಿರುವ ಜೊತೆಗೆ 5 kg ಹೆಚ್ಚುವರಿ ಆಹಾರ ಧಾನ್ಯಕ್ಕೆ ಪ್ರತಿಯಾಗಿ ಪ್ರತಿ ತಿಂಗಳು 170 ರು ಮೊತ್ತವನ್ನು DBT ಮೂಲಕ ಫಲಾನುಭವಿಗಳಿಗೆ ನೇರ ಹಣ ಜಮೆ ಮಾಡಲಾಗುತ್ತಿದೆ. ಇದುವರೆಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅನ್ನಭಾಗ್ಯ ಗ್ಯಾರಂಟಿ ಯೋಜನೆಯಲ್ಲಿ ಒಟ್ಟು 46,975 ಪಡಿತರ ಚೀಟಿದಾರರಿಗೆ ರು 17,51,51,470 ಮೊತ್ತವನ್ನು ಅವರ ಖಾತೆಗೆ ನೇರವಾಗಿ ಜಮೆ ಮಾಡಲಾಗಿರುತ್ತದೆ. ಜುಲೈ 2023ರಲ್ಲಿ 36,570 ಪಡಿತರ ಚೀಟಿಗಳಿಗೆ 2,54,89,290. ಆಗಸ್ಟ್ ಮಾಹೆಯಲ್ಲಿ 40,520 ಪಡಿತರ ಚೀಟಿದಾರರಿಗೆ 2,82,42,440. ಅಂದರೆ ಮೊದಲು NPCI ಲಿಂಕ್ ಎಲ್ಲ ಇಲ್ಲದೇ ಇದ್ದರೆ ಕಡಿಮೆ ಇತ್ತು ಕಾರ್ಡ್ಸ್. ಆನಂತರ ಪ್ರತಿ ತಿಂಗಳು ನಾವು ಅದನ್ನು NPCIಗೆ ಹೆಚ್ಚು ಆದ್ಯತೆಯನ್ನು ನೀಡಿ ಇದೀಗ ಜುಲೈನಲ್ಲಿ 36,570 ಪಡಿತರ ಚೀಟಿ ಇದ್ದದ್ದು ಇವಾಗ ಜನವರಿ 2024 ಮಾಹೆಯಲ್ಲಿ
46,975 ಪಡಿತರ ಚೀಟಿಗಳಿಗೆ ನೇರ ಹಣ ವರ್ಗಾವಣೆ ಮಾಡಿದ್ದೇವೆ. ಜನವರಿ ಮಾಹೆಯಲ್ಲಿ 3,21,88,990 ರುಗಳನ್ನು ಈಗಾಗಲೇ ಜಮೆ ಮಾಡಲಾಗಿರುತ್ತದೆ. ಒಟ್ಟಾರೆ 96% ಪಡಿತರ ಚೀಟಿಗಳಿಗೆ ಹಣವನ್ನು ಜಮೆ ಮಾಡಲಾಗಿರುತ್ತದೆ. ಈ ರೀತಿ ಒಂದು ಅನ್ನಭಾಗ್ಯ ಗ್ಯಾರಂಟಿ ಯೋಜನೆಯನ್ನು ನಾವು ನಮ್ಮ ತಾಲೂಕಿನಲ್ಲಿ ಅನುಷ್ಠಾನಗೊಳಿಸಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಯುವನಿಧಿ ಅನ್ನಭಾಗ್ಯ ಯೋಜನೆಯಲ್ಲಿ ನಮ್ಮ ತಾಲೂಕಿನಾದ್ಯಂತ ಫಲಾನುಭವಿಗಳ ಸಮಗ್ರವಾದಂಥ ಮಾಹಿತಿಯನ್ನು ಇಟ್ಟಂಥ ಆಹಾರ ನಿರೀಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಮುಂದಕ್ಕೆ ಯುವನಿಧಿ ಯೋಜನೆಯ ಬಗ್ಗೆ ಸಮಗ್ರ ವರದಿಯನ್ನು ನೀಡಲಿಕ್ಕಿದ್ದಾರೆ ಪ್ರದೀಪ್ ಡಿಸೋಜಾ, ಕೌಶಲ್ಯಾಭಿವೃದ್ಧಿ ಅಧಿಕಾರಿ, ಮಂಗಳೂರು. ಎಲ್ಲರಿಗೂ ಶುಭ ಮುಂಜಾನೆ ನಮನಗಳು. ಬೆಳ್ತಂಗಡಿ ತಾಲೂಕಿನ ಗ್ಯಾರಂಟಿ ಸಮಾವೇಶ ಉದ್ಘಾಟನೆ ಮಾಡಿದ ಗೌರವಾನ್ವಿತ ವಿಧಾನ ಪರಿಷತ್ ಶಾಸಕರ ಹರೀಶ್ ಕುಮಾರ್ ಸರ್ ಅವರೇ, ಅದೇ ರೀತಿ ವಿಧಾನ ಪರಿಷತ್ ಶಾಸಕರಾದ ಗೌರವಾನ್ವಿತ ಮಂಜುನಾಥ್ ಭಂಡಾರಿ ಸರ್ ಅವರೇ, ಗೇರು ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷೆಯಾದ ಶ್ರೀಮತಿ ಮಮತಾ ಗಟ್ಟಿ ಮೇಡಮ್ ಅವರೇ, ಹಾಗೂ ವೇದಿಕೆಯಲ್ಲೆಲ್ಲ ಗೌರವಾನ್ವಿತ ಹಿರಿಯ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ, ಜಿಲ್ಲಾಧಿಕಾರಿಗಳೇ, CO ಸಾಹೇಬ್ರೆ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಜನಪ್ರತಿನಿಧಿಗಳೇ, ಗೌರವಾನ್ವಿತ ಫಲಾನುಭವಿಗಳೇ ಹಾಗೂ ಸಭಿಕರೇ, ತಮಗೆಲ್ಲ ಗೊತ್ತಿದ್ದ ಹಾಗೆ ಯುವ ಸಂಪತ್ತು ದೇಶದ ಸಂಪತ್ತು ನಮಗೆಲ್ಲರಿಗೂ ಗೊತ್ತಿದ್ದ ವಿಚಾರ. ಯುವ ಜನತೆಗೋಸ್ಕರ ಸರ್ಕಾರ ಬೇರೆ ಬೇರೆ ಯೋಜನೆಗಳು ಜಾರಿಗೆ ತರ್ತದೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಸರ್ಕಾರದ 5ನೇ ಒಂದು ಗ್ಯಾರಂಟಿ ಯೋಜನೆ, ಅದನ್ನು ನಾವು ಯುವನಿಧಿ ಯೋಜನೆ ಅಂತ ಕರಿತೇವೆ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿಸೆಂಬರ್ 26ರಂದು ನೋಂದಣಿ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದು, ಜನವರಿ 12 ನಮ್ಮ ಯುವ ಜನತೆಯ ಪ್ರೇರಣೆಯ ಕರ್ತರಾದ ಸ್ವಾಮಿ ವಿವೇಕಾನಂದರ ಜನ್ಮದಿನದಂದು ಜನವರಿ 12ರಂದು ಶಿವಮೊಗ್ಗದಲ್ಲಿ ಈ ಒಂದು DBT ಮೂಲಕ ನೇರ ಹಣವನ್ನು ಉದ್ಯೋಗದ ವಿದ್ಯಾವಂತರಿಗೆ ಅವರ ಅಕೌಂಟಿಗೆ ಚಾಲನೆ ನೀಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಇದು ಮುಖ್ಯ ಉದ್ದೇಶ ಏನಂದರೆ, ನಾವು ವಿದ್ಯಾಭ್ಯಾಸ ಮಾಡಿ ನಮಗೆ ಉದ್ಯೋಗ ಸಿಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಉದಾಹರಣೆಗೆ ಹೇಳುವುದಾದರೆ, ಡಿಗ್ರಿ ಆಗಿ ಅಥವಾ ಡಿಪ್ಲೊಮಾ ಆಗಿ ನಾವು ಅಪ್ಲೈ ಮಾಡ್ತಾ ಇರ್ತೇವೆ. ಆ ಟೈಮಲ್ಲಿ ನಮಗೆ ಉದ್ಯೋಗ ಸಿಗಲಿಕ್ಕೆ ಸುಮಾರು 6 ತಿಂಗಳು ಕಳೀಬೋದು. ಅದಕ್ಕೆ ಸರ್ಕಾರ ಒಂದು ಯೋಜನೆ ತಂದಿದೆ, ಯುವನಿಧಿ, ಅಂದರೆ ನಿರುದ್ಯೋಗ ಭತ್ಯೆಯನ್ನು ಕೊಡೋದು, ವಿದ್ಯಾವಂತರಿಗೆ ನಿರುದ್ಯೋಗ ಭತ್ಯೆ ಕೊಡೋದು. ಇದು ಮುಖ್ಯವಾಗಿ ಇದರಲ್ಲಿ ಡಿಗ್ರಿ ಆದವರಿಗೆ 3,000 ಮತ್ತು ಡಿಪ್ಲೊಮಾ ಆದವರಿಗೆ 1,500ವನ್ನು 6 ತಿಂಗಳ ಬಳಿಕ ಅವರು ನೋಂದಣಿ ಮಾಡಿ ಡಿಗ್ರಿ ಆಗಿ 6 ತಿಂಗಳ ಬಳಿಕ ನೇರವಾಗಿ ಅವರ ಖಾತೆಗೆ ಅವರ DBT ಮೂಲಕ 3,000 ರೂಪಾಯಿಯನ್ನು ಅಥವಾ 1,500 ರೂಪಾಯಿಯನ್ನು ಅವರ ಖಾತೆಗೆ ಕಂಟಿನ್ಯೂ ಆಗಿ 2 ವರ್ಷ ತನಕ, ಅಂದರೆ ಅಲ್ಲಿ ಕೆಲಸ ಸಿಗ್ತದೆ, ಅದರ ನಂತರ ಸಿಗೋದಿಲ್ಲ. ಕೆಲಸ ಸಿಗದಿದ್ದರೆ 2 ವರ್ಷ ತನಕ ಈ ಕೊಡುವ ಒಂದು ಕಾರ್ಯಕ್ರಮ. ಇದಕ್ಕೆ ಮುಖ್ಯವಾಗಿ ಅವರು ಕರ್ನಾಟಕದ 6 ವರ್ಷ ನೆಲೆಸಿರಬೇಕು ಅಥವಾ ವಿದ್ಯಾಭ್ಯಾಸ ಮಾಡಿರಬೇಕು, ಅಥವಾ ಹೈಯರ್ ಎಜುಕೇಷನ್ ಮಾಡದವರು ಅಥವಾ ಉದ್ಯೋಗ ಇಲ್ಲದವರಿಗೆ ಮಾತ್ರ ಇದೊಂದು ಅವಕಾಶ ಉಂಟು. ಇದರ ನೋಂದಣಿ ಪ್ರಕ್ರಿಯೆ ತುಂಬ ಸರಳ. ಸೇವಾ ಸಿಂಧು ಪೋರ್ಟಲ್ ಅಂತ ಉಂಟು. ಸೇವಾ ಸಿಂಧು gs.karnataka.gov.in ನಲ್ಲಿ ನೇರವಾಗಿ ಸ್ವಯಂವಾಗಿ ಅವರು ಅಪ್ಲೈ ಮಾಡಲಿಕ್ಕೆ ಆಗ್ತದೆ. ಅಥವಾ ನಮ್ಮದು ಕರ್ನಾಟಕ 1 ಅಥವಾ ಗ್ರಾಮ 1 ಅಥವಾ ಎಲ್ಲ ಗ್ರಾಮ ಪಂಚಾಯತಲ್ಲಿರುವ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಕೂಡ ಉಚಿತವಾಗಿ ನೋಂದಣಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲಿ ಬೆಳ್ತಂಗಡಿ ತಾಲೂಕಿಗೆ ಸಂಬಂಧಿಸಿದಂತೆ ಒಂದು ಅಂಕಿಅಂಶದ ನೋಟ ಕೊಡುವುದಂತಾದರೆ, ನಮ್ಮ ಒಟ್ಟಿಗೆ ರಾಜ್ಯದಲ್ಲಿ ಈಗಾಗಲೇ 1,40,000 ನಿರುದ್ಯೋಗಿಗಳು ಇದನ್ನು ನೋಂದಾಯಿಸಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ 3,565 ಮಂದಿ ನೋಂದಣಿ ಮಾಡಿದ್ದಾರೆ. ಅದರಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ 532 ವಿದ್ಯಾರ್ಥಿಗಳು ನೋಂದಣಿ ಮಾಡಿದ್ದಾರೆ. ಅದರಲ್ಲಿ ಈಗಾಗಲೇ 48 ಮಂದಿಗೆ ಅವರ ಅಕೌಂಟಿಗೆ ಅಮೌಂಟ್ ಕೂಡ ಬಿದ್ದಿದೆ. ಅಂದರೆ ಒಟ್ಟಿಗೆ ಬೀಳುವುದಿಲ್ಲ, ಯಾರು ಡಿಗ್ರಿಯಾಗಿ 6 ತಿಂಗಳು ಕಳಿಬೇಕು, ಆನಂತರ ಅವರಿಗೆ ಪ್ರತಿ ತಿಂಗಳು ಬೀಳ್ತದೆ, ಅಲ್ಲಿ ಕಂಟಿನ್ಯೂ 2 ವರ್ಷ ತನಕ. ಮತ್ತು ಇದರಲ್ಲಿ ಏನು ಉಪಯೋಗ ಆಗ್ತದೆ ಅಂದರೆ, ನೋಡಿ, ಈಗ ಡಿಗ್ರಿ ಆದ ನಂತರ ಕೆಲವರಿಗೆ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಹಣ ಇರುವುದಿಲ್ಲ. ಒಂದು ಅಪ್ಲಿಕೇಶನ್ ಈಗ ತುಂಬ ಕಾಲ್ ಫಾರ್ ಮಾಡಿದ್ದಾರೆ, KS ಎಕ್ಸಾಮ್ ಕಾಲ್ ಫಾರ್ ಮಾಡಿದ್ದಾರೆ, VA ಪೋಸ್ಟ್ ಕಾಲ್ ಫಾರ್ ಮಾಡಿದ್ದಾರೆ, ಸ್ಟೇಟ್ ಅಕೌಂಟ್ಸಲ್ಲಿ ಕಾಲ್ ಫಾರ್ ಮಾಡಿದ್ದಾರೆ. ಅಪ್ಲೈ ಮಾಡಲಿಕ್ಕೆ ಹೋಗುವಾಗ ಅವ್ರು ಹಣ ಇರುವುದಿಲ್ಲ, ಮನೆಯಲ್ಲಿ ಕೊಡೋದಿಲ್ಲ. ಅಂಥ ಪ್ರಸಂಗದಲ್ಲಿ ಈ 3,000 ಅಥವಾ 1,500 ಅಮೌಂಟ್ ಅವು ತುಂಬ ಉಪಕಾರ ಆಗ್ತದೆ.
ಏನು ಹೇಳುತ್ತಾ ಈಗ ಯಾರಿಗಾದರೂ ಈ ನಮ್ಮಲ್ಲಿ ಈಗ ಬೆಳ್ತಂಗಡಿ 48 ಮಂದಿ ಮಾತ್ರ ಈಗ DBT ಆಗಿದೆ. 530 ನಾನು ಹೇಳಿದ 532 ನೋಂದಣಿ ಮಾಡಿದ್ದಾರೆ. ಇನ್ನಷ್ಟು ಅವಕಾಶ ಉಂಟು. ದಿಸ್ ಇಸ್ ದ ಕಂಟಿನ್ಯೂಸ್ ಪ್ರೋಸೆಸ್, ನಿರಂತರ ಮಾಡ್ತಾ ಇರ್ಬೋದು. ನಮ್ಮ ಕೌಂಟರ್ ಉಂಟಲ್ಲಿ, ಅದರಲ್ಲಿ ಸಹ ನೋಂದಣಿ ಮಾಡಲಿಕ್ಕೆ ಅವಕಾಶ ಉಂಟು. ಇಲ್ಲದ್ರೆ ಜಿಲ್ಲಾ ಮಟ್ಟದ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಅಥವಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಕೂಡ ನೋಂದಣಿ ಮಾಡಲಿಕ್ಕೆ ನಿಮಗೆ. ಮತ್ತು ಎಲ್ಲ ಕಾಲೇಜುಗಳಲ್ಲಿ ಈ ಸಹಾಯವಾಣಿ ಅಂತ ತೆರೆದಿದ್ದೇವೆ ನಾವು ಪ್ಲೇಸ್ಮೆಂಟ್ ಆಫೀಸರ್ ಮೂಲಕ. ಮಾನ್ಯ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ನೇತೃತ್ವದಲ್ಲಿ ನಾವು ಜನವರಿ 8 ಮತ್ತು 9ರಂದು ನೋಂದಣಿ ಮೇಳ ಮಾಡಿತ್ತು. ಪ್ರತಿ ಕಾಲೇಜಲ್ಲಿ, ಡಿಗ್ರಿ ಕಾಲೇಜ್ಗಳಲ್ಲಿ, ಡಿಪ್ಲೊಮಾ ಕಾಲೇಜ್ಗಳಲ್ಲಿ ತುಂಬ ಮಂದಿ ನೋಂದಣಿ ಮಾಡಿ. ಇನ್ನಷ್ಟು ಅವಕಾಶ ಉಂಟು, ಎಲ್ಲರೂ ಕೂಡ ಅದರ ಸದುಪಯೋಗ ಪಡಿಬೇಕಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಮುಂದಕ್ಕೆ ಗೃಹಜ್ಯೋತಿ ಯೋಜನೆ ಬಗ್ಗೆ ವರದಿ ನೀಡಲಿಕ್ಕಿದ್ದಾರೆ ಕೃಷ್ಣರಾಜ್, ಅಧೀಕ್ಷಕರು ಮೆಕ್ಸಾಮ್ ಇಲಾಖೆ. ವೇದಿಕೆಯ ಮೇಲೆ ಇರುವ ಹರೀಶ್ ಕುಮಾರ್ ಸರ್ ಅವರೇ, ಮಂಜುನಾಥ್ ಭಂಡಾರಿಯವರೇ, ಮಮತಾ ಗಟ್ಟಿ ಮೇಡಮ್ ಅವರೇ, ಜಿಲ್ಲಾಧಿಕಾರಿಯವರೇ, ಹಾಗೂ ಎಲ್ಲ ಗಣ್ಯತಿಗಣ್ಯರಿಗೆ ಹಾಗೂ ವೇದಿಕೆಯ ಮುಂದಿರುವ ಎಲ್ಲರಿಗೂ ವಂದಿಸುತ್ತಾ, ಕರ್ನಾಟಕ ಸರ್ಕಾರವು ಮೆಸ್ಕಾಂ ಇಲಾಖೆಯ ಮೂಲಕ ಜಾರಿಗೊಳಿಸಿರುವ ಗೃಹಜ್ಯೋತಿ ಯೋಜನೆಯ ಸಂಕ್ಷಿಪ್ತ ವರದಿಯನ್ನು ಮಂಡಿಸುತ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರವು ಈಗಾಗಲೇ ಜಾರಿ ಮಾಡಿರುವ 5 ಗ್ಯಾರಂಟಿಗಳ ಪೈಕಿ ಗೃಹಜ್ಯೋತಿ ಯೋಜನೆಯ ಗ್ಯಾರಂಟಿಯನ್ನು ಪರಿಚಯಿಸಿದ್ದು, ರಾಜ್ಯದ ಪ್ರತಿ ಕುಟುಂಬವು ಗೃಹ ಬಳಕೆ ಉದ್ದೇಶಕ್ಕಾಗಿ ಬಳಸುವ ವಿದ್ಯುತ್ ಬಳಕೆಯಲ್ಲಿ ಪ್ರತಿ ತಿಂಗಳಿಗೆ 200 ಯೂನಿಟ್ಗಳಿಗಿಂತ ಕಡಿಮೆ ಬಳಕೆ ಮಾಡುವ ಅರ್ಹ ಮನೆಗಳಿಗೆ ಉಚಿತ ವಿದ್ಯುತ್ ಪೂರೈಸುವಂಥ ಪ್ರಮುಖ ಯೋಜನೆಯಾಗಿದೆ. ಇದು ಕರ್ನಾಟಕದಲ್ಲಿ ಹಿಂದುಳಿದ ಕುಟುಂಬಗಳ ಜೀವನ ಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದ್ದು ಹಾಗೂ ಮಧ್ಯಮ ವರ್ಗಗಳ ಜನರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಕೈಗೊಂಡಿರುವ ಮಹತ್ವಪೂರ್ಣ ಯೋಜನೆಯಾಗಿರುತ್ತದೆ. ಸದರಿ ಯೋಜನೆಯ ನೋಂದಾವಣೆಯನ್ನು 18/6/2023ರಿಂದ ಪ್ರಾರಂಭಿಸಿದ್ದು, ಸಾರ್ವಜನಿಕರಿಗೆ ಅತ್ಯಂತ ಸರಳ ರೀತಿಯಲ್ಲಿ ನೋಂದಾವಣೆಗೆ ಅನುವು ಮಾಡಿಕೊಡಲಾಗಿರುತ್ತದೆ. ಪ್ರಸ್ತುತ ಬೆಳ್ತಂಗಡಿ ತಾಲೂಕು ವ್ಯಾಪ್ತಿಯಲ್ಲಿ ಒಟ್ಟು 75,840 ಗೃಹ ಬಳಕೆ ಸ್ಥಾವರಗಳಿದ್ದು, ಅವುಗಳಲ್ಲಿ 69,289 ಗ್ರಾಹಕರು ಈಗಾಗಲೇ ನೋಂದಾವಣೆ ಮಾಡಿ ಶೇಕಡ 91ರಷ್ಟು ನೋಂದಾವಣೆ ಪೂರ್ಣಗೊಳಿಸಿ ದಿನಾಂಕ 1/7/2023ರಿಂದ ಬಳಸುವಂಥ ವಿದ್ಯುತ್ ಬಳಕೆಗೆ ಆಗಸ್ಟ್ 2023ನೇ ತಿಂಗಳಿನಿಂದ ಉಚಿತ ಬಿಲ್ಲು ವಿತರಿಸುತ್ತಾ ಬರಲಾಗುತ್ತಿದೆ. ಸದರಿ ನೋಂದಾವಣೆಗೆ ಅಂತಿಮ ಗಡುವನ್ನು ವಿಧಿಸಿರದ ಕಾರಣ ನೋಂದಾವಣೆ ಪ್ರಕ್ರಿಯೆಯು ಪ್ರಗತಿಯಲ್ಲಿರುತ್ತದೆ. ಮಾತ್ರವಲ್ಲದೆ ಸಾರ್ವಜನಿಕರು ಸ್ವಂತ ಮನೆ, ಬಾಡಿಗೆ ಮನೆ ಹಾಗೂ ಕುಟುಂಬ ಸದಸ್ಯರ ಹೆಸರಿನಲ್ಲಿ ಇರುವಂಥ ಮನೆಗಳಿಗೂ ಸಹ ಸದರಿ ಉಚಿತ ವಿದ್ಯುತ್ ಯೋಜನೆಯನ್ನು ಪಡೆದುಕೊಳ್ಳಲು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಈ ಯೋಜನೆಗೆ ಈಗಾಗಲೇ ಚಾಲ್ತಿಯಲ್ಲಿದ್ದಂತಹ ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ ಹಾಗೂ ಅಮೃತ ಜ್ಯೋತಿ ಒಳಗೊಂಡಂತೆ ಕರ್ನಾಟಕ ರಾಜ್ಯದ ಪ್ರತಿ ಕುಟುಂಬವು ತನ್ನ ಗೃಹ ಬಳಕೆ ಸ್ಥಾವರಗಳಿಗೆ ಉಚಿತ ವಿದ್ಯುತ್ತಿಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು, ಕಳೆದ ಆರ್ಥಿಕ ವರ್ಷ 2022-23ನೇ ವರ್ಷದಲ್ಲಿ ಬಳಸಿರುವ ವಿದ್ಯುತ್ ಪ್ರಮಾಣದ ಸರಾಸರಿ ಆಧಾರದಲ್ಲಿ 200 ಯೂನಿಟ್ಗಳಿಗಿಂತ ಕಡಿಮೆ ಬಳಸಿರುವ ಕುಟುಂಬಗಳು ಈ ಯೋಜನೆಯ ಫಲಾನುಭವಿಗಳಾಗಲು ಅರ್ಹತೆ ಪಡೆದುಕೊಂಡಿರುತ್ತವೆ. ಪ್ರಸ್ತುತ ಈ ಯೋಜನೆಯಡಿಯಲ್ಲಿ ಬೆಳ್ತಂಗಡಿ ತಾಲೂಕು ವ್ಯಾಪ್ತಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಒಟ್ಟಾರೆ ಮಾಸಿಕ ಸರಾಸರಿ 3.75 ಕೋಟಿ ರೂಪಾಯಿಗಳಷ್ಟು ಮೊತ್ತವನ್ನು ಕರ್ನಾಟಕ ಸರ್ಕಾರದಿಂದ ಇಲಾಖೆಗೆ ಪಾವತಿಸಿಕೊಳ್ಳಲಾಗುತ್ತದೆ. ಇಷ್ಟರವರೆಗೆ 23.75 ಕೋಟಿ ರೂಪಾಯಿಗಳಷ್ಟು ಮೊತ್ತವನ್ನು ಕರ್ನಾಟಕ ಗಣ ಸರ್ಕಾರದಿಂದ ಮೆಸ್ಕಾಂ ಇಲಾಖೆಗೆ ಪಾವತಿಸಿಕೊಳ್ಳಲಾಗುತ್ತಿದೆ ಎಂದು ಹೇಳಿ ನನ್ನ ಸಂಕ್ಷಿಪ್ತ ವರದಿಯನ್ನು ಮಂಡಿಸುತ್ತಿದ್ದೇನೆ. ಧನ್ಯವಾದಗಳು ಸರ್. ಮುಂದಕ್ಕೆ 5 ಗ್ಯಾರಂಟಿ ಯೋಜನೆಗಳಲ್ಲಿ ಅದರ ಸದುಪಯೋಗವನ್ನು ಪಡೆದುಕೊಂಡಂಥ ಫಲಾನುಭವಿಗಳು ಸಾಂಕೇತಿಕವಾಗಿ 5 ಯೋಜನೆಯಿಂದ ಒಬ್ಬೊಬ್ಬರು ತಮ್ಮ ಆ ಯೋಜನೆಯ ಪ್ರಯೋಜನ ಪಡ್ಕೊಂಡ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿಕ್ಕಿದ್ದಾರೆ. ಅದಕ್ಕೆ ಮುಂಚಿತವಾಗಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಸಿಬ್ಬಂದಿಗಳಿಗೆ ಒಂದು ಸೂಚನೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಸಿಬ್ಬಂದಿಗಳು ನೇರವಾಗಿ ಊಟದ ಹಾಲಲ್ಲಿ ರಾಜಶೇಖರ್ ಮತ್ತು ಜಯಕೀರ್ತಿ ಅವರನ್ನು ಭೇಟಿ ಆಗಬೇಕು. ಎಲ್ಲರೂ ಕೂಡ ಅವರು ಹೋಗಬೇಕು ಅಂತ ಇವರು ಸೂಚನೆ ನೀಡಿದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅನಿಸಿಕೆಯನ್ನು ವ್ಯಕ್ತಪಡಿಸಲಿಕ್ಕಿದ್ದಾರೆ ಶಾರದಾ ಅಡೆಂಜ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ.
ವೇದಿಕೆಯಲ್ಲಿ ಇರುವ ಎಲ್ಲರಿಗೂ ನಮಸ್ಕಾರ. ಗೃಹಜ್ಯೋತಿ ಯೋಜನೆಯಿಂದ ನಮಗೆ ತುಂಬ ಸಹಾಯವಾಗ್ತಿದೆ, ತುಂಬ ಉಪಕಾರವಾಗ್ತಿದೆ. ಗೃಹಲಕ್ಷ್ಮಿ ಯೋಜನೆಯಿಂದ ನಮಗೆ ತುಂಬ ಸಹಾಯವಾಗ್ತಾ ಇದೆ. ಅಂದರೆ ಮನೆ ಖರ್ಚಿಗೆ, ದಿನಸಿ ಸಾಮಾನುಗಳನ್ನು ತರಲಿಕ್ಕೆ, ಹಾಗೆ ಮಕ್ಕಳಿಗೆ ಏನಾದರೂ ಶಾಲೆಗೆ ಹೋಗುವಾಗ ಇತರ ಖರ್ಚಿಗೆ, ಇತರ ಮನೆ ಖರ್ಚಿಗೆ, ಔಷಧಿ ಖರ್ಚಿಗೆ, ಹೀಗೆ ನಮಗೆ ತುಂಬ ಸಹಾಯವಾಗ್ತಾ ಇದೆ ಆ ಹಣದಿಂದ. ಹಾಗೆ ಮನೆಯಲ್ಲಿ ಹೆಂಗಸರು ಒಬ್ಬರೇ ದುಡಿದು ಜೀವನ ಸಾಗಿಸುವಂತಹ ಅನಿವಾರ್ಯ ಪರಿಸ್ಥಿತಿಯು ಕೂಡ ಇರುವುದರಿಂದ ಈ ಯೋಜನೆಯಿಂದ ನಮಗೆ ತುಂಬ ಸಹಾಯವಾಗ್ತಾ ಇದೆ. ಹಾಗೆ ಅನ್ನಭಾಗ್ಯ ಯೋಜನೆಯಿಂದ ಸಿಗುವಂತಹ ಹಣದಿಂದ ನಾವು ಅಂಗಡಿಯಿಂದ ಅಕ್ಕಿಯನ್ನು ಖರೀದಿಸ್ತೇವೆ. ಇದು ಕೂಡ ನಮಗೆ ತುಂಬ ಸಹಾಯ ಆಗ್ತಾ ಇದೆ. ಗೃಹಜ್ಯೋತಿ ಯೋಜನೆಯಿಂದ ನಮಗೆ ಯಾವುದೇ ವಿದ್ಯುತ್ ಬಿಲ್ ಇರುವುದಿಲ್ಲ, ಅದು ಸಹ ನಮಗೆ ಹಣ ಉಳಿತಾಯವಾಗ್ತಾ ಇದೆ. ಶಕ್ತಿ ಯೋಜನೆಯಿಂದ ನಮಗೆ ಬಸ್ಸಲ್ಲಿ ಹೋಗುವಾಗ ಹಣ ಇಲ್ಲದಿದ್ದರೂ ಫ್ರೀ ಟಿಕೆಟ್ ದೊರೆಯುತ್ತಾ ಇದೆ, ಅದು ಸಹ ನಮಗೆ ತುಂಬ ಸಹಾಯವಾಗಿದೆ. ಇದು ಈ ಗ್ಯಾರಂಟಿ ಯೋಜನೆಗಳಿಂದ ತುಂಬ ಮಹಿಳೆಯರಿಗೆ ಒಂದು ಅನಿವಾರ್ಯ ಕಾರಣದಿಂದ ಮನೆಯಲ್ಲಿ ಮಹಿಳೆಯರೇ ದುಡಿದು ಜೀವನ ಸಾಗಿಸುತ್ತಿರುವಂತಹ ಮಹಿಳೆಯರು, ಅವರಿಗೆ ತುಂಬ ಸಹಾಯವಾಗಿದೆ. ಹಾಗೆ ಈ ಎಲ್ಲ ಯೋಜನೆಗಳನ್ನು ಇನ್ನು ಮುಂದೆಯೂ ನಮಗೆ ಸಿಗುವಂತಾಗಲಿ ಎಂದು ಕೇಳಿಕೊಳ್ಳುತ್ತಾ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಯೋಜನೆಗಳನ್ನು ಜಾರಿಗೊಳಿಸಲು ಸಹಕರಿಸಿದಂಥ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಶಾರದಕ್ಕ. ಅನ್ನಭಾಗ್ಯ ಯೋಜನೆಯಲ್ಲಿ ಯಶಸ್ಸು ಬಲ್ತಂಗಳಿ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಅನ್ನಭಾಗ್ಯ, ಈ ಯೋಜನೆಯಿಂದ ನನ್ನಂತಹ ಹಲವು ಬಡ ಕುಟುಂಬಗಳಿಗೆ ತುಂಬ ಸಹಾಯವಾಗಿದೆ. ಅದೇ ರೀತಿಯಲ್ಲಿ ಪ್ರತಿ ಒಂದು ಮನೆಗೆ ಒಬ್ಬ ವ್ಯಕ್ತಿಗೆ 5 kg ಆಗಿ ಅಕ್ಕಿ ಸಿಗ್ತಾ ಉಂಟು. ಅದೇ ರೀತಿಯಲ್ಲಿ ಇನ್ನುಳಿದ 5 kg 170 ರೂಪಾಯಿ ಹಾಗೆ ಹಣ ನಮ್ಮ ಖಾತೆಗೆ ಬೀಳ್ತಾ ಉಂಟು. ನಿನ್ನೆ ಅಷ್ಟೇ ಒಂದು ಕಂತು ನಮ್ಮ ಖಾತೆಗೆ ಬಿದ್ದಿದೆ, ಹಾಗೆ ಹೇಳಲಿಕ್ಕೆ ನಾನು ಖುಷಿ ಪಡ್ತೇನೆ. ಅದೇ ರೀತಿಯಲ್ಲಿ ಆ ಹಣದಿಂದ ನಮಗೆ ಮನೆಗೆ ಬೇಕಾದ ಸಾಮಾನುಗಳನ್ನು ಪರ್ಚೇಸ್ ಮಾಡಲಿಕ್ಕೆ ತುಂಬ ಸಹಾಯವಾಗ್ತಾ ಉಂಟು. ಇಂತಹ ಗ್ಯಾರಂಟಿ ಯೋಜನೆಯನ್ನು ಜಾರಿಗೊಳಿಸಿದ ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಯಶಸ್ಸಣ್ಣ. ಮುಂದಕ್ಕೆ ಯುವ ನಿಧಿ ಯೋಜನೆಯಲ್ಲಿ ಮೊಹಮ್ಮದ್ ನಿಜಾಮುದ್ದೀನ್. ಕರ್ನಾಟಕ ಸರ್ಕಾರವು ಆಯೋಜಿಸಿದ ಯುವನಿಧಿ ಯೋಜನೆಯು ಬಹಳ ಒಂದು ಉಪಯುಕ್ತ ಕಾರ್ಯವಾಗಿದೆ. ನಾನು 2023ರಲ್ಲಿ ಪದವಿ ಪಡೆದು ಪಾಸಾಗಿದ್ದೇನೆ. ಇದರಲ್ಲಿ ನನಗೆ ತುಂಬ ಉಪಯುಕ್ತವಾಗಿದೆ. ಯುವನಿಧಿ ಯೋಜನೆಯು ಆಯೋಜಿಸಿದ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. ಮುಂದಕ್ಕೆ ಗೃಹಜ್ಯೋತಿ ಯೋಜನೆ ಬಗ್ಗೆ ಶ್ರೀಮತಿ ದೇವಕಿ ವೈಪಾಪ್ ವಿಜಯ್ ಶೆಟ್ಟಿ. ಗೃಹಲಕ್ಷ್ಮಿ ಯೋಜನೆ ಬಂದ ನಂತರ ಗೃಹಲಕ್ಷ್ಮಿ ಕರೆಂಟ್ ಬತ್ತಿ ಬಕ್ಕ ಎಂಕ್ ಭಾರಿ ಸುಲಭ ಅಂಡ್ ಕರೆಂಟ್ ಬಿಲ್ ಕಟ್ಟರೆ ಇಜ್ಜಿ ಬಂಡದ ಐನಾಜಿ ತಿಂಗಳದಂಚಿ ಇತ್ತೆ ಇಜ್ಜಿಂಡಾಗ ಎಂಕ ಕರೆಂಟ್ ಬಿಲ್ ಕಟ್ಟರೆ ಇಲ್ಲ ಸಾಮಾನು ಕೊನಾರನ ಭಾರಿ ಕಷ್ಟ ಆವೊಂದಿತ್ತು. ಎನ್ನ ಕಂಡನೆ ಹುಷಾರಿಜ್ಜೆ ಅಂದರೆ ಭಾರಿ ಬಂಗ್ ಹೊಡಿತ ಎಂಕ್ಲು ಇತ್ತೆ ಕರೆಂಟ್ ಬಿಲ್ ಕಟ್ರ ಇಜ್ಜೆ ಅಂಚೆ ಎಂಕು ಅವು ಸಾಮಾನ್ಗೆ ಅತನ ಸಾಲ ಕಟ್ರ ಅಂಡೆಲ್ಲ ಸರಿಯಾದ ಕಟ್ರ ಹಾಪಣೆ ಎಂಕ್. ಧನ್ಯವಾದ ದೇವಕಕ್ಕ. ಮುಂದಕ್ಕೆ ಶಕ್ತಿ ಯೋಜನೆ ವಂದನ ಭಂಡಾರಿ ಅಂಡಿಂಚೆ.
ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ವೇದಿಕೆ ಕೆಳಗಿರುವ ಎಲ್ಲ ಫಲಾನುಭವಿಗಳಿಗೂ ವಂದನೆಯನ್ನು ಸಲ್ಲಿಸ್ತಾ, ನಾನು ಶಕ್ತಿ ಯೋಜನೆ ಬಗ್ಗೆ ಮಾತಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಮ್ಮ ಕಾಂಗ್ರೆಸ್ ಸರ್ಕಾರವು 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿತು. ಈ 5 ಗ್ಯಾರಂಟಿಗಳಲ್ಲಿ ಒಂದು ಸ್ವಾವಲಂಬನೆಯತ್ತ, ಮಹಿಳೆಯರನ್ನು ಸ್ವಾವಲಂಬನೆಯತ್ತ ತಳ್ಳಕ್ಕೆ ಒಂದು ಬಹಳವಾದ ಶಕ್ತಿಯುತವಾದ ಯೋಜನೆ ಅಂದರೆ ನಮ್ಮದು ಶಕ್ತಿ ಯೋಜನೆ ಅಂತ ಹೇಳ್ಬೋದು. ಶಕ್ತಿ ಯೋಜನೆ ಅಂದರೆ ಬಸ್ಗಳಲ್ಲಿ ಪ್ರಯಾಣಿಸುವಂಥದ್ದು. ಎಲ್ಲ ಮಹಿಳೆಯರು ಮತ್ತು ಕಾಲೇಜಿಗೆ ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿನಿಯರು ಪ್ರಯಾಣಿಸಿದರು. ನಾನು ವಿದ್ಯಾರ್ಥಿನಿಯರನ್ನು ಮತ್ತು ನಾನು ಸಹ ಪ್ರಯಾಣಿಸಿದ್ದೇನೆ. ನಮ್ಮ ಮಹಿಳಾ ಸಂಘಗಳು ಎಲ್ಲ ಫ್ರೀಯಾಗಿ ಹೋಗ್ತಾ ಇದ್ದೀವಿ ನಾವು. ನಾನೊಂದು ಡೈಲಿ ಹೋಗುವಂಥ ಕಾಲೇಜ್ ಹುಡುಗಿ ಹತ್ರ ಕೇಳಿದೆ ನಾನು, ನಿಮಗೇನು ಲಾಭ ಆಯಿತು, ಏನು ಬೆನಿಫಿಟ್ ಆಯಿತು ಅಂತ. ಅವಳು ಹೇಳ್ತಾಳೆ, ಮೇಡಮು ಎಂಕ್ 1,700 ರೂಪಾಯಿ ತಿಂಗಳು ಲಾಭ ಎಂಕ್ ಅಂತ. ಡೈಲಿ ಹೋಗ್ತಾಳೆ ಅವಳು. PUC ಸೈನ್ಸ್ ತಗೊಂಡ ಹುಡುಗಿ, ಕುದ್ಲೂರಿಂದ ನಮಗೆ ನಾರವಿಯಿಂದ ಧರ್ಮಸ್ಥಳಕ್ಕೆ ಬಸ್ ಒಂದು ಬಿಟ್ಟಿದ್ದಾರೆ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ. ಸೊ ಅದರಲ್ಲಿ ಅವಳು ಡೈಲಿ ಹೋಗ್ತಾ ಇದ್ದಾಳೆ. ಸೈನ್ಸ್ ಹುಡುಗಿ 1,700 ರೂಪಾಯಿ ಅವರಿಗೆ ಉಳಿತಾಯ ಆಯಿತು. ಅದಕ್ಕೆ ಅವಳು ಹೇಳ್ತಾಳೆ, ನನ್ನ ಅಪ್ಪನಿಗೂ ಹುಷಾರಿಲ್ಲ ಮೇಡಮು, ನನಗೆ ಎಷ್ಟು ಉಪಯೋಗ ಆಯಿತು. ನಮಗೆ ಕಾಂಗ್ರೆಸ್ ಸರ್ಕಾರನೇ ಬೇಕು. ನಮಗೆ ಕಾಂಗ್ರೆಸ್ ಸರ್ಕಾರದಿಂದ ನಾವು ಬಡವರು, ನಮ್ಮಂಥ ಬಡವರು ಎಷ್ಟೋ ಜನ ಒಂದು ನೆಮ್ಮದಿಯಲ್ಲಿ ಇದ್ದೇವೆ. ನಮ್ಮ ಅಪ್ಪ ಈಗ ಟೆನ್ಷನ್ ಇಲ್ಲದೆ ನಮ್ಮ ಅಪ್ಪ ನನ್ನನ್ನು ಶಾಲೆ ಕಲಿಸ್ತಾ ಇದ್ದಾರೆ ಅಂತೇಳಿ. ಅದಕ್ಕೋಸ್ಕರ ನಾವು ಹೆಮ್ಮೆ ಪಡಬೇಕಾಗಿರುವುದು ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರದಿಂದ. ಕಾಂಗ್ರೆಸ್ ಸರ್ಕಾರ ಇನ್ನೂ ಸಹ ಉಳಿಬೇಕು, ನಾವು ಸಹ ಉಪಯೋಗಿಸಬೇಕು. ಶಕ್ತಿ ಯೋಜನೆಯು ಇನ್ನೂ ಸಹ ಜಾರಿಗೆ ಆಗಬೇಕು. ಹೀಗೆ ನನ್ನ ವೇದಿಕೆಯಲ್ಲಿರುವ ನನ್ನ ನಾಯಕರಿಗೆ ನನ್ನದೊಂದು ಮನವಿ ಏನಂದರೆ, ನಮಗೆ ಹೆಚ್ಚಿನ ಸರ್ಕಾರಿ ಬಸ್ಸುಗಳು ಇಲ್ಲಿ ಬರಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ನಾರವಿಯಿಂದ ನಮಗೆ ಧರ್ಮಸ್ಥಳಕ್ಕೆ ಒಂದೇ ಬಸ್ಸನ್ನು KSRTCಯನ್ನು ಬಿಟ್ಟಿದ್ದಾರೆ. ಎಷ್ಟೋ ಶಾಲಾ ಮಕ್ಕಳು ಇದ್ದಾರೆ ಇಲ್ಲಿ. ಏನಂದರೆ ಹಿರಿಯರು ಅಥವಾ ಶಾಲೆಗೆ ಹೋಗುವ ಹುಡುಗರಿಗೆ 5-10 ರೂಪಾಯಿ ಲಾಭ ಇದೆ. ಪ್ರೈವೇಟ್ ಬಸ್ಸಲ್ಲಿ ಹೋದರೆ 10 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಸೊ ಅವರು ಹೇಳ್ತಾರೆ, ನಮಗೆ ತಿಂಗಳಿಗೆ ಸುಮಾರು 500 ರೂಪಾಯಿ ಉಳಿತಾಯ ಆಯಿತು ಅಂತ, ಗಂಡಸರು ಸಮೇತ, ಅಂದರೆ ಡೈಲಿ ಹೋಗುವವರು. ಸೊ ಹೆಣ್ಮಕ್ಕಳಿಗೆ 1,700 ಆದರೆ ಗಂಡು ಮಕ್ಕಳಿಗೆ ಸುಮಾರು 500 ರೂಪಾಯಿ ಲಾಭ ಆಯಿತು. ಸೊ ಈ ಥರ ಶಕ್ತಿ ಯೋಜನೆಯು ಎಲ್ಲರಿಗೂ ಶಕ್ತಿಯನ್ನು ತುಂಬಿತು. ಇನ್ನು ಮಹಿಳೆಯರಿಗೆ ಸುರಕ್ಷತೆಯನ್ನು ಜಾಸ್ತಿ ಕೊಟ್ಟಿತ್ತು. ಯಾಕೆ ಸುರಕ್ಷಿತ ಅಂದರೆ, ಎಲ್ಲ ಹೆಚ್ಚಿನವರು ಆ KSRTC ಬಸ್ಸಲ್ಲಿ ಮಹಿಳೆಯರು ಪ್ರಯಾಣಿಸ್ತಾರೆ. ಸೊ ಆ ಕಾರಣದಿಂದಾಗಿ ಮಹಿಳೆಯರ ಸುರಕ್ಷಿತವಾಗಿ ಒಂದು ರೀಚ್ ಆಗುವಂಥದ್ದು. ಈಗ ತಂದೆ ತಾಯಿಯರಿಗೆ ನೆಮ್ಮದಿಯಿಂದ ಇರ್ಬೋದು. ಯಾಕಂದರೆ KSRTC ಬಸ್ಸಲ್ಲಿ ಬರ್ತಾರೆ, ನನ್ನ ಮಗಳು ನೆಮ್ಮದಿಯಿಂದ ಬರ್ತಾಳೆ. ಯಾರದೇ ಕಿರಿಕಿರಿ ಇಲ್ಲ. ಟಚ್ಚಿಂಗ್ ಅಥವಾ ನಮ್ಮ ಲೇಡೀಸಿಗೆ ಬರುವುದು ಬಹಳ ಕಷ್ಟ, ಒಬ್ಬರು ಮೈ ಟಚ್ ಮಾಡುವಂಥದ್ದು. ಸೊ ಇದೆಲ್ಲ ಸುರಕ್ಷತೆಯನ್ನು ಗಮನ ಇಟ್ಟು ನೋಡಿದರೆ ನಮಗೆ ಶಕ್ತಿ ಯೋಜನಾ ನಮ್ಮೆಲ್ಲ ಮಹಿಳೆಯರಿಗೆ ಶಕ್ತಿ ತುಂಬಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ದಯವಿಟ್ಟು ನಮ್ಮ ವೇದಿಕೆಯಲ್ಲಿರುವ ನಾಯಕರಿಗೆ ನಮ್ಮದೊಂದು ಎಲ್ಲ ಮಹಿಳೆಯರ ಪರವಾಗಿ ಒಂದು ರಿಕ್ವೆಸ್ಟ್ ಅಂದರೆ, ನಮಗೆ ನಮ್ಮ ದಕ್ಷಿಣ ಕನ್ನಡಕ್ಕೆ ಇನ್ನೂ ಹೆಚ್ಚಿನ ಒಂದು ಗ್ರಾಮಗಳಲ್ಲಿ ತುಂಬ ಮೈಲುಗಟ್ಟಲೆ ನಡಿಲಿಕ್ಕುಂಟು. ಸೊ ಅದಕ್ಕೋಸ್ಕರ ಸಾರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಎಲ್ಲ ಮಹಿಳೆಯರ ಪರವಾಗಿ. ಯಾಕಂದರೆ ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಟೀಚರ್ಸ್ಗಳಿರ್ಬೋದು, ಡೈಲಿ ಹೋಗಬೇಕು, ನಡ್ಕೊಂಡು ಹೋಗ್ತಾರೆ. ಸೊ ಈ ಒಂದು ಕಾರಣಕ್ಕೋಸ್ಕರ ನೀವು ದಯವಿಟ್ಟು ಸಾರಿಗೆ ವ್ಯವಸ್ಥೆಯನ್ನು, ನಮಗೆ ಹೆಚ್ಚಿನ ಸಾರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಅವಕಾಶಕ್ಕಾಗಿ ಎಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಕಾಂಗ್ರೆಸ್. ಧನ್ಯವಾದಗಳು. ಮುಂದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರತಕ್ಕಂಥರಲ್ಲಿ ಓರ್ವರಾದಂಥ ಗೌರವಾನ್ವಿತ ಹರೀಶ್ ಕುಮಾರ್, ವಿಧಾನ ಪರಿಷತ್ತಿನ ಶಾಸಕರಾದಂಥ ಹರೀಶ್ ಕುಮಾರ್ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಸರ್. ಕರ್ನಾಟಕ ಸರ್ಕಾರದ ಒಂದು ದೊಡ್ಡ ಕನಸಿನ ಯೋಜನೆ 5 ಗ್ಯಾರಂಟಿಗಳು. ಈ ಗ್ಯಾರಂಟಿಗಳ ಫಲಾನುಭವಿಗಳ ಸಮ್ಮೇಳನವನ್ನು ನಾವಿವತ್ತು ಬೆಳ್ತಂಗಡಿಯಲ್ಲಿ ಏರ್ಪಡಿಸಿದ್ದೇವೆ. ರಾಜ್ಯದಾದ್ಯಂತ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಬೆಳ್ತಂಗಡಿ ತಾಲೂಕಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ
ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ನ ಶಾಸಕರು, ಆತ್ಮೀಯರಾದ ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ ಅವರೇ, ಸನ್ಮಾನ್ಯ ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ಪಂಚಾಯತ್ನ CEO ಅವರವರೇ, ತಾಲೂಕು ತಹಸೀಲ್ದಾರ್ ಅವರೇ, ಕರ್ನಾಟಕ ಸರ್ಕಾರದಿಂದ ನೂತನವಾಗಿ ಕರ್ನಾಟಕ ಗೇರು ಅಭಿವೃದ್ಧಿ ಮಂಡಳಿಗೆ ಅಧ್ಯಕ್ಷರಾಗಿ ನಿಯುಕ್ತಿಗೊಂಡಂತಹ ಶ್ರೀಮತಿ ಮಮತಾ ಗಟ್ಟಿಯವರೇ, ವೇದಿಕೆ ಮೇಲಿರುವ ಎಲ್ಲ ಅಧಿಕಾರಿ ಬಂಧುಗಳೇ, ಇಲ್ಲಿ ಸೇರಿರುವ ಎಲ್ಲ ಫಲಾನುಭವಿ ಬಂಧುಗಳೇ ಹಾಗೂ ಗಣ್ಯರೇ, ಒಂದು ಪವಿತ್ರವಾದ ಮತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಂತಹ ಕಾರ್ಯಕ್ರಮಗಳು, 5 ಗ್ಯಾರಂಟಿಗಳು ಇವತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮನೆ ಮನೆಗೆ ಕೂಡ ತಲುಪ್ತಾ ಇದೆ. ಈ ಯೋಜನೆಗಳು ಕರ್ನಾಟಕದಲ್ಲಿ ಚುನಾವಣೆ ನಡೀತಾ ಇರುವಂಥ ಸಂದರ್ಭ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅನ್ನುವಂಥ ಒಂದು ಮಾತನ್ನು ಕೊಟ್ಟಿದ್ದೆವು. ಆ ಮಾತಿನಂತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನತೆಯ ಆಶೀರ್ವಾದದಿಂದ ಒಂದು ದೊಡ್ಡ ಸಂಖ್ಯೆಯಲ್ಲಿ ನೀವು ಆರಿಸಿ ಕಳಿಸಿದಂಥ ಶಾಸಕರ ಬಲದಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ, ಸನ್ಮಾನ್ಯ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಇವತ್ತು ಕರ್ನಾಟಕದಲ್ಲಿ ಒಂದು ಬಲಿಷ್ಠವಾದ ಸರ್ಕಾರ ನಡೀತಾ ಇದೆ. ತಮ್ಮೆಲ್ಲರ ಒಂದು ಆಶೀರ್ವಾದದ ನೆಲೆಯಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಬಂಧುಗಳೇ, ಈ ಕಾರ್ಯಕ್ರಮಗಳು ಆಗಬೇಕು ಅನ್ನುವಂಥ ಒಂದು ಯೋಜನೆ ಕಾಂಗ್ರೆಸ್ ಪಕ್ಷದ್ದಾಗಿತ್ತು. ಇವತ್ತು ಸರ್ಕಾರ ಕಾಂಗ್ರೆಸ್ ಪಕ್ಷದ್ದಾದರೂ ಇವತ್ತು ಫಲಾನುಭವಿಗಳು ಈ ರಾಜ್ಯದ ಪ್ರತಿಯೊಬ್ಬರು ಅರ್ಹರು ಫಲಾನುಭವಿಗಳಾಗ್ತಾರೆ. ಅದು ಪಕ್ಷದ ಕಾರ್ಯಕರ್ತರಿಗೆ ಅಥವಾ ಜಾತಿ ಧರ್ಮ ಇದು ನೋಡಿಕೊಂಡು ಕೊಡುವಂಥದ್ದಲ್ಲ. ಇದಕ್ಕೆ ಜಾತಿ ಧರ್ಮ ಯಾವುದೂ ಇಲ್ಲ. ಫಲಾನುಭವಿಗಳು ಯಾರಿದ್ದಾರೆ, ಬಡವರು ಯಾರಿದ್ದಾರೆ, ಮಹಿಳೆಯರು ಯಾರಿದ್ದಾರೆ, ಅವರಿಗೆ ಕೊಡುವಂಥ ಈ 5 ಗ್ಯಾರಂಟಿಗಳು ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದು 3 ತಿಂಗಳ ಒಳಗೆ 4 ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ದೇವೆ. ಆ 4 ಗ್ಯಾರಂಟಿಗಳನ್ನು ಅನುಷ್ಠಾನ ಆದ ಮೇಲೆ ಕಳೆದ ತಿಂಗಳು ಯುವ ನಿಧಿ ಅಂತ ಒಂದು ಕಾರ್ಯಕ್ರಮ ಬಾಕಿ ಇತ್ತು. ಯುವಕರಿಗೆ ಮತ್ತು ಯುವತಿಯರಿಗೆ ಪದವೀಧರರಿಗೆ ಹಣ ಕೊಡುವಂಥ ಒಂದು ಕಾರ್ಯಕ್ರಮ, ಅದನ್ನು ಕೂಡ ಕಳೆದ ತಿಂಗಳು ಸನ್ಮಾನ್ಯ ನಮ್ಮ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಹೊತ್ತು ನಾವು ಅದನ್ನು ಅರ್ಪಣೆಯನ್ನು ಮಾಡಿದ್ದೇವೆ. ಸ್ವಾಮಿ ವಿವೇಕಾನಂದರು ಯುವಕರಿಗೆ ಸ್ಫೂರ್ತಿ. ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಬಾರಿ ಬಾರಿ ಮಾತನಾಡುವುದು ಮಾತ್ರ ಮುಖ್ಯವಲ್ಲ, ಸ್ವಾಮಿ ವಿವೇಕಾನಂದರ ಅವರ ಬೋಧನೆ ಏನಿತ್ತ ಯುವ ಸಬಲೀಕರಣ, ಅದನ್ನು ನಾವು ಕಾರ್ಯರೂಪಕ್ಕೆ ನಮ್ಮ ಸರ್ಕಾರ ತಂದಿದೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ನಮ್ಮ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನಭಾಗ್ಯ ಯೋಜನೆ. ಸನ್ಮಾನ್ಯ ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭ ಈ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದರು. ಕೇಂದ್ರದಲ್ಲಿ UPA ಸರ್ಕಾರ ಇರುವಂಥ ಸಂದರ್ಭ ಮನಮೋಹನ್ ಸಿಂಗ್ರವರು ಪ್ರಧಾನಿ ಆಗಿದ್ದಾಗ ಈ ಆಹಾರ ಭದ್ರತಾ ಕಾಯ್ದೆಯನ್ನು ಈ ದೇಶದಲ್ಲಿ ತಂದುಕೊಟ್ಟರು. ಆ ಆಹಾರ ಭದ್ರತಾ ಕಾಯ್ದೆಯ ಅನ್ವಯ ಈ ದೇಶದ ಪ್ರತಿಯೊಬ್ಬ ಕೂಡ ಬಡವರು 5 kg ಅಕ್ಕಿಯನ್ನು ತಾವು ಸರ್ಕಾರದಿಂದ ಪಡ್ಕೊಳ್ಬೇಕು. ಅದರಿಂದ ತಮ್ಮ ಏನು ಒಂದು ಹೊತ್ತು ಕೂಡ ಊಟ ಮಾಡದೆ ಉಳಿಬಾರದು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತು ಈ ಕಾಯ್ದೆ ಆಗಿತ್ತು. ಅದರ ಪ್ರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭ ಈ 5 kg ಅಕ್ಕಿಯನ್ನು ಏನು ಕೇಂದ್ರ ಸರ್ಕಾರ 2 ರೂಪಾಯಿಗೆ ಕೊಡ್ತಾ ಇತ್ತೋ ಅದನ್ನು ಅವರು ಮುಖ್ಯಮಂತ್ರಿ ಆದಾಗ ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡ್ರು. ಬಡವರು ಊಟ ಇಲ್ಲದೆ ಬಳಲಬಾರ್ದು ಅನ್ನುವಂಥ ಒಂದು ಉದ್ದೇಶ. ಅವರು ಯಾವಾಗಲೂ ಭಾಷಣದಲ್ಲಿ ಹೇಳ್ತಾ ಇದ್ದರು, ನಾನು ಚಿಕ್ಕವನಿರುವಾಗ ಮನೆಯಲ್ಲಿ ಬಹಳ ಬಡತನ ಇತ್ತು, ಕಷ್ಟ ಇತ್ತು. ನಮ್ಮ ಇಡೀ ಗ್ರಾಮದಲ್ಲಿ ಹಬ್ಬ ಹರಿದಿನ ಬಂದರೆ ಮಾತ್ರ ನಮಗೆ ಅಕ್ಕಿ ಊಟ, ಇಲ್ಲ ಇದ್ದರೆ ಅನ್ನದ ಊಟ ನಮಗೆ ಇರಲಿಲ್ಲ. ಆದ್ದರಿಂದ ಮುಂದೊಂದು ದಿನ ಅವಕಾಶ ಸಿಕ್ಕಿದರೆ ಈ ರಾಜ್ಯದ ಪ್ರತಿಯೊಬ್ಬ ಬಡವನಿಗೂ ಅನ್ನ ಊಟ ಮಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನುವಂಥ ಒಂದು ನನ್ನ ಹತ್ರ ಯೋಜನೆ ಇತ್ತು ಅನ್ನೋದನ್ನು ಹೇಳ್ತಾರೆ ಅವರು. ಅದರ ಪ್ರಕಾರ 5 kg ಅಕ್ಕಿಯನ್ನು 1 ರೂಪಾಯಿಯಿಂದ ಅದನ್ನು ಇಳಿಸಿ ಉಚಿತವಾಗಿ ಕೊಡುವಂತಹ ಕಾರ್ಯಕ್ರಮವನ್ನು ಮಾಡಿ 5 kg ಅಕ್ಕಿ ಸಾಕಾಗುವುದಿಲ್ಲ, ಪ್ರತಿಯೊಬ್ಬನಿಗೂ
10 kg ಅಕ್ಕಿ ಉಚಿತವಾಗಿ ಕೊಡಬೇಕು ಅನ್ನುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡ್ರು. ಅದು ಅವರ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಯೋಗದಾನ ಆಗಿತ್ತು. ಆದ್ದರಿಂದ ಅನ್ನಭಾಗ್ಯ ಯೋಜನೆ ಆ ರೀತಿ ಬಂತು. ಈ ಸಲ ಈ ಕಾರ್ಯಕ್ರಮವನ್ನು ಅವರು ಗ್ಯಾರಂಟಿಯಲ್ಲಿ ಘೋಷಣೆಯನ್ನು ಮಾಡಿದರು. 5 kg ಅಕ್ಕಿ ಸಿಗ್ತಾ ಇತ್ತು. ಆ 10 kg ಹಿಂದಿನ 5 kg ಮಾಡಲಾಯಿತು. ಜನರಿಗೆ ನಷ್ಟ ಆಗ್ತದೆ, ಅವರಿಗೆ ಕಷ್ಟ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಅದನ್ನು ಮತ್ತೆ ನಾವು 10 kg ಕೊಡ್ತೇವೆ ಅನ್ನುವಂಥ ವಿಚಾರವನ್ನು ಅವರು ಚುನಾವಣೆ ಸಂದರ್ಭದಲ್ಲಿ ಹೇಳಿದರು. ಆದರೆ ಚುನಾವಣೆ ಕಳೆದು ನಮ್ಮ ಸರ್ಕಾರ ಬಂತು. ಸರ್ಕಾರ ಬಂದಾಗ ರಾಜ್ಯದಲ್ಲಿ ಅಕ್ಕಿಯ ದಾಸ್ತಾನು ಕಡಿಮೆ ಆಯಿತು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದಕ್ಕೆ ಅರ್ಜಿಯನ್ನು ಹಾಕಿದರು. ನಮಗೆ ಇಂತಿಷ್ಟು ಅಕ್ಕಿ ಪ್ರತಿ ತಿಂಗಳು ಬೇಕು, ನಾವು ಅದರ ಹಣ ಪಾವತಿ ಮಾಡ್ತೇವೆ. 5 kg ಅಕ್ಕಿಯನ್ನು ಮತ್ತೆ ಜನರಿಗೆ ಕೊಡಬೇಕಾಗಿದೆ. ಆ 5 kg ಯೊಂದಿಗೆ ಈ 5 kg ಸೇರಿಸಿ 10 kg ಕೊಡಬೇಕಾಗಿದೆ ಅಂತ ಕೇಳಿದಾಗ FC ಅವರು ಒಪ್ಕೊಳ್ತಾರೆ. ಕೆಲವೇ ದಿನಗಳಲ್ಲಿ ಇಷ್ಟೊಂದು ದೊಡ್ಡ ಗಾತ್ರದ ಅಕ್ಕಿ ನಮ್ಮ ಹತ್ರ ದಾಸ್ತಾನು ಇಲ್ಲ, ಆದ್ದರಿಂದ ನಮಗೆ ಕೊಡಲಿಕ್ಕೆ ಅನಾನುಕೂಲ ಆಗ್ತಾ ಇದೆ ಅನ್ನೋದನ್ನು ಸರ್ಕಾರಕ್ಕೆ ತಿಳಿಸಿದಾಗ ಸರ್ಕಾರ ಏನು ನಾವು ಹಿಂದೆ ನುಡಿದಂತೆ ನಡೆದ ಸರ್ಕಾರ, ಸಿದ್ದರಾಮಯ್ಯನವರು ಸರ್ಕಾರ ಅಂತ ಹೆಸರು ಗಳಿಸಿತ್ತ ಆ ಪ್ರಕಾರ ಅವರು ನಾವು ನುಡಿದಂತೆ ನಡೀತೇವೆ ಅನ್ನುವಂಥ ಮಾತನ್ನು, ಏನು ಜನರು ಹೇಳಿದ ಮಾತು, ಅದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಬೇರೆ ಬೇರೆ ರಾಜ್ಯಗಳಿಂದ ಅಕ್ಕಿ ಸಂಗ್ರಹ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದರು. ಯಾವುದೇ ರಾಜ್ಯದಲ್ಲಿ ಕೂಡ ಹೆಚ್ಚುವರಿ ಅಕ್ಕಿ ಸಿಗಲಿಲ್ಲ. ಕೊನೆಗೆ ನಾವು ಏನು ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೇವೋ ಆ ಪ್ರಕಾರ ನಮಗೆ 5 kg ಅಕ್ಕಿ ಕೊಡಲಿಕ್ಕೆ ಇವತ್ತು ಬೆಳೆಗಾರರಿಂದ ಸಿಗುವುದಿಲ್ಲ, ಕಷ್ಟ ಆಗ್ತಿದೆ ಅನ್ನೋಂಥ ಸಂದರ್ಭ ಏನು ಸರ್ಕಾರ FCI 34 ರೂಪಾಯಿ ಆ ಒಂದು ಅಕ್ಕಿಗೆ ನಿಗದಿ ಮಾಡಿತ್ತಾ, ಆ 34 ರೂಪಾಯಿಯ ಥರ 5 kg ಅಕ್ಕಿಗೆ 170 ರೂಪಾಯಿಯನ್ನು ಜನರಿಗೆ ಕೊಡುವ ತೀರ್ಮಾನವನ್ನು ಮಾಡಿದರು. ಆ 170 ರೂಪಾಯಿ ನೇರ ಆ ಫಲಾನುಭವಿ BPL ಕಾರ್ಡ್ದಾರರು ಯಾರಿದ್ದಾರೆ ಅವರ ಖಾತೆಗೆ ವರ್ಗಾವಣೆ ಮಾಡುವಂಥ ಕೆಲಸ ಇವತ್ತಿನವರೆಗೆ ಕೂಡ ಆಗ್ತಾ ಇದೆ. ಪ್ರತಿಯೊಬ್ಬರ ಖಾತೆಗೂ 5 kg ಅಕ್ಕಿ ಮತ್ತು 5 kg ಅಕ್ಕಿಯ ಬದಲಿಗೆ 170 ರೂಪಾಯಿ ನೇರ ನಗದು ವರ್ಗಾವಣೆ ಇವತ್ತು ಆಗ್ತಾ ಇದೆ. ಅಂದರೆ ಜನರಿಗೆ ಅದನ್ನು ರೇಷನ್ ಅಂಗಡಿಗೆ ಹೋಗಿ ಅಲ್ಲಿ ಕಾಯುವಂಥದ್ದು, 2-3 ಸಲ ಹೋಗಿ ವಾಪಸ್ ಬರುವಂಥದ್ದು ಯಾವುದಿಲ್ಲ. ಪ್ರತಿ ತಿಂಗಳು 5 kg ಅಕ್ಕಿಯ 170 ರೂಪಾಯಿ ಅವರ ಖಾತೆಗೆ ಜಮಾ ಆಗ್ತದೆ ಸರ್ಕಾರದ ವತಿಯಿಂದ. ಈ ಒಂದು ಅನ್ನಭಾಗ್ಯ ಯೋಜನೆ ಪ್ರಾರಂಭ ಆಯಿತು. ತದನಂತರ ಶಕ್ತಿ ಯೋಜನೆ ತಮಗೆಲ್ಲ ಗೊತ್ತಿದೆ. ಬಹಳಷ್ಟು ಇವತ್ತು ಅದರ ಫಲಾನುಭವಿ ಮಹಿಳೆಯರು ಇಲ್ಲಿ ಬಂದು ಆಗಮಿಸಿದ್ದೀರಿ. ಶಕ್ತಿ ಯೋಜನೆಯ ಮುಖಾಂತರ ಪ್ರತಿಯೊಬ್ಬ ಮಹಿಳೆ ಅನ್ನಭಾಗ್ಯ ಯೋಜನೆಯಲ್ಲಿ ಅದು BPL ಕಾರ್ಡ್ದಾರರಿಗೆ ಮಾತ್ರ. ಆದರೆ ಶಕ್ತಿ ಯೋಜನೆಗೆ ಸರ್ಕಾರಿ ಸಾರಿಗೆ ಬಸ್ನಲ್ಲಿ ಪ್ರಯಾಣ ಮಾಡುವ ಪ್ರತಿಯೊಂದು ಮಹಿಳೆಯರಿಗೆ ಕೂಡ ಕರ್ನಾಟಕ ರಾಜ್ಯದ ಒಳಗಡೆ ಉಚಿತವಾಗಿ ಪ್ರಯಾಣ ಮಾಡುವಂಥ ಒಂದು ಸುಯೋಗ. ಇವತ್ತು ಅದಕ್ಕೆ ಬಡವ ಬಲ್ಲಿದ ದಾತಿ ಧರ್ಮ ಯಾವುದೂ ಇಲ್ಲ. ಪ್ರತಿಯೊಬ್ಬ ಮಹಿಳೆ ತನ್ನ ಆಧಾರ್ ಕಾರ್ಡ್ ತೋರಿಸಿ ಕಂಡಕ್ಟರಿಗೆ ಬಸ್ನಲ್ಲಿ ಹತ್ತಿ ತನಗೆ ಎಲ್ಲಿ ಬೇಕು ಅಲ್ಲಿಗೆ ಪ್ರಯಾಣ ಮಾಡುವಂಥದ್ದು. ಕರ್ನಾಟಕ ರಾಜ್ಯದ ಒಳಗೆ ಸೀಮಿತವಾಗಿ ಎಲ್ಲಿ ಕೂಡ ಹೋಗ್ಬೋದು. ಅದರಿಂದ ಬಹಳಷ್ಟು ಇವತ್ತು ನಮ್ಮ ತಾಯಂದಿರು ಅದರ ಪ್ರಯೋಜನವನ್ನು ಪಡಿತಾ ಇದ್ದಾರೆ. ಅವರ ಸಂಬಂಧಿಕರ ಮನೆಗೆ ಹೋಗ್ತಾ ಇದ್ದಾರೆ, ತಾಯಿ ಮನೆಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ತಾಲೂಕು ಕಚೇರಿಗೆ ಹೋಗ್ತಾರೆ, ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತಾರೆ, ಆಸ್ಪತ್ರೆಗಳಿಗೆ ಅಗತ್ಯ ಬಿದ್ದರೆ ಹೋಗ್ತಾರೆ. ಪ್ರತಿಯೊಂದು ವಿಚಾರಗಳಿಗೆ ಆಲೋಚನೆ ಮಾಡಲಿಕ್ಕಿಲ್ಲ. ಮನೆಯಲ್ಲಿ ಗಂಡನ ಹತ್ರ ನನಗೆ 100 ರೂಪಾಯಿ ಕೊಡಿ, ಬಸ್ನಲ್ಲಿ ಹೋಗ್ಲಿಕ್ಕಿದ್ದೆ, ಬಸ್ ಚಾರ್ಜ್ ಬೇಕು, ಏನು ಕೇಳಲಿಕ್ಕಿಲ್ಲ. ಸೀದಾ ಹೋಗೋದು, ಬಸ್ನಲ್ಲಿ ಹತ್ತುವುದು, ಎಲ್ಲಿ ಬೇಕು ಅಲ್ಲಿ ಇಳಿಯುವುದು, ವಾಪಸ್ ಅದೇ ಬಸ್ನಲ್ಲಿ ಅಥವಾ ಇನ್ನೊಂದು ಬಸ್ನಲ್ಲಿ ಉಚಿತವಾಗಿ ಮನೆಗೆ ಬಂದು ಸೇರುವಂಥ ಒಂದು ದೊಡ್ಡ ಕಾರ್ಯಕ್ರಮ. ಬಹುಶಃ ಮಹಿಳೆಯರಿಗೆ ಇದೊಂದು ಶಕ್ತಿ ಕೊಡುವಂತಹ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ತುಂಬ ನಮಗೆ ಸಂತೋಷ ಆಗ್ತದೆ. ಈ ಶಕ್ತಿ ಯೋಜನೆಯ ಫಲಾನುಭವಿಗಳು ಕೂಡ ತಾವೆಲ್ಲ ಇದನ್ನು ಪ್ರಯೋಜನವನ್ನು ಪಡ್ಕೊಂಡಿದ್ದೀರಿ. ಮುಂದೆ ನಮಗೆ ಗೃಹಲಕ್ಷ್ಮಿ, ಈಗ 5 ಫಲಾನುಭವಿಗಳು ಈ 5 ಗ್ಯಾರಂಟಿಗಳ ವಿಚಾರವಾಗಿ ಇಲ್ಲಿ ಮಾತನಾಡಿದರು. ಅದರಿಂದ ತಮಗೆ ಸಿಗ್ತಾ ಇರುವಂಥ ಲಾಭ ಏನು, ಸರ್ಕಾರಕ್ಕೆ ಯಾವ ರೀತಿ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನೋದನ್ನು ಕೂಡ ಅವರು ಹೇಳಿದರು. ಗೃಹಲಕ್ಷ್ಮಿ ಯೋಜನೆ ಅಂದರೆ ಪ್ರತಿ ಮಹಿಳೆಗೆ 2,000 ರೂಪಾಯಿ ಸರ್ಕಾರದಿಂದ ಪ್ರತಿ ತಿಂಗಳು 1 ವರ್ಷಕ್ಕೆ 24,000 ರೂಪಾಯಿಯನ್ನು ಅವರ ಖಾತೆಗೆ ನೇರ ವರ್ಗಾವಣೆ ಮಾಡುವಂಥದ್ದು. ಇದಕ್ಕೂ ಕೂಡ ಯಾರು ಅರ್ಜಿ ಹಾಕಿದ್ದಾರೆ ಅವರಿಗೆ ಕೊಡ್ತಾರೆ. ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಮಾತ್ರ ಇಲ್ಲ, GST ಕಟ್ಟುವವರಿಗೆ ಮಾತ್ರ ಇಲ್ಲ, ಹೊರತು ಇದರಲ್ಲಿ ಕೂಡ ಯಾವುದೇ ಜಾತಿ ಧರ್ಮ ಬಡವ ಬಲ್ಲಿದ ಅನ್ನುವಂಥ ಯಾವುದೇ ಕಟ್ಟುಪಾಡುಗಳು ಇಲ್ಲ.
ಪ್ರತಿಯೊಬ್ಬರಿಗೂ ಕೂಡ ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇದೆ. ಒಂದು ಅಮ್ಮ ಈಗ ಕಣ್ಣಲ್ಲಿ ನೀರು ಬಂತು ಅವರಿಗೆ, ನಮಗೆ ಮನೆಯಲ್ಲಿ ಭಾಳ ಕಷ್ಟ ಇತ್ತು, ಗಂಡನಿಗೆ ಹುಷಾರಿಲ್ಲ, ಮನೆಯಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು, ಬರದ ಸಂದರ್ಭ, ಅವರಿಗೆ ನಾವು ಬಸ್ನಲ್ಲಿ ಹೋಗಬೇಕಾದ್ರೆ ದುಡ್ಡು ಕೊಡಬೇಕಾಗಿತ್ತು, ಪ್ರತಿಯೊಂದು ಮನೆಯ ಮಕ್ಕಳಿಗೆ ಏನಾದರೂ ಬೇಕಾದರೆ ತರಲಿಕ್ಕೆ ದುಡ್ಡಿರಲಿಲ್ಲ, ರೇಷನ್ ತರಲಿಕ್ಕೆ ದುಡ್ಡಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ತಿಂಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅನ್ವಯ ನಮಗೆ ಬರ್ತಾ ಇರುವಂಥದ್ದು ನಮಗೆ ದೊಡ್ಡ ಒಂದು ಪ್ರಯೋಜನ ಆಗಿದೆ ಈ ಸರ್ಕಾರದಿಂದ ಅನ್ನುವಂಥ ವಿಚಾರವನ್ನು ಅವರು ಹೇಳಿದರು. ಬಹುಶಃ ಇವತ್ತು ಈ ಕಾರ್ಯಕ್ರಮದಿಂದಾಗಿ ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಮಹಿಳೆಯರು ತಮ್ಮ ಖಾತೆಗೆ ಬರುವಂಥ ಹಣವನ್ನು ಸದ್ವಿನಿಯೋಗ ಮಾಡಿ, ಏನಾಗ್ತದೆ ಈ ದುಡ್ಡು ಅವರೇನು ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ, ಅವರು ಖರ್ಚು ಮಾಡ್ತಾರೆ. ಖರ್ಚು ಮಾಡಿದರೆ ಬೇರೆ ಬೇರೆ ರೀತಿಯಲ್ಲಿ ಖರ್ಚು ಮಾಡ್ತಾರೆ. ಆ ಖರ್ಚಿನಿಂದ ಸರ್ಕಾರಕ್ಕೆ ತೆರಿಗೆ ಬರ್ತದೆ, ಮತ್ತೆ ಆ ದುಡ್ಡು ಸರ್ಕಾರಕ್ಕೆ ಹೋಗ್ತದೆ, ಮತ್ತೆ ನಿಮ್ಮ ಕೈಗೆ ಬರ್ತದೆ. ಆದ್ದರಿಂದ ಈ ಯೋಜನೆ ಕೂಡ ಬಹಳಷ್ಟು ಯಶಸ್ವಿಯಾಗಿದೆ. ಗೃಹ ಜ್ಯೋತಿ ಯೋಜನೆ ಅನ್ವಯ ಎಲ್ರಿಗೂ ಉಚಿತವಾದ ವಿದ್ಯುತ್ ಕೊಡುವಂಥದ್ದು ಅಧಿಕಾರಿಗಳು ಹೇಳಿದರು. ಕರ್ನಾಟಕ ಬೆಳ್ತಂಗಡಿ ತಾಲೂಕಿನಲ್ಲಿ ಎಷ್ಟು ಜನರಿಗೆ ನಾವು ಈ ಒಂದು ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳು ಎಷ್ಟಿದ್ದಾರೆ ಅನ್ನೋದನ್ನು ಅವರು ಹೇಳಿದರು. ಪ್ರತಿಯೊಬ್ಬರಿಗೂ ಕೂಡ 200 ಯೂನಿಟ್ ಖರ್ಚು ಮಾಡುವವರೆಗೆ ಉಚಿತವಾದ ವಿದ್ಯುತ್ ಕೊಡುವಂಥದ್ದು. 10 ಯೂನಿಟ್ ಖರ್ಚು ಮಾಡಿದರೆ ಅವರಿಗೆ 11 ಯೂನಿಟ್ 10% ಜಾಸ್ತಿ. 50 ಯೂನಿಟ್ ಖರ್ಚು ಮಾಡುವ ಮನೆಯವರಿಗೆ 55 ಯೂನಿಟ್ 10% ಜಾಸ್ತಿ. 100 ಯೂನಿಟ್ ಖರ್ಚು ಮಾಡುವವರಿಗೆ 110 ಯೂನಿಟ್ವರೆಗೆ ಖರ್ಚು ಮಾಡ್ಬೋದು, ಅಷ್ಟರವರೆಗೂ ಫ್ರೀ. ಆದರೆ 200 ಯೂನಿಟ್ವರೆಗೆ ಖರ್ಚು ಮಾಡುವವರಿಗೆ 1 ರೂಪಾಯಿ ಕೂಡ ವಿದ್ಯುತ್ ಬಿಲ್, ಕರೆಂಟ್ ಬಿಲ್ ಕಟ್ಟುವ ಹಾಗೆ ಇಲ್ಲ. ಈ ರಾಜ್ಯದ ಜನತೆ ಯಾರೆಲ್ಲ ಅರ್ಜಿ ಹಾಕಿದ್ದಾರೆ ಅವರಿಗೆಲ್ಲ ಉಚಿತವಾಗಿ ವಿದ್ಯುತ್ತನ್ನು ಕೊಡುವಂಥ ಕಾರ್ಯಕ್ರಮವನ್ನು ಈ ಸರ್ಕಾರ ಹಮ್ಮಿಕೊಂಡಿದೆ. ಕೆಲವರದ್ದು ತಾಂತ್ರಿಕ ಯೋಜನೆಯಿಂದ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು. ಕೆಲವು ತಾಂತ್ರಿಕ ಯೋಜನೆಯಿಂದ ಒಂದು 2% ಜನರಿಗೆ ಇನ್ನೂ ತಲುಪಲಿಕ್ಕೆ ಆಗಲಿಲ್ಲ. 1 ಲಕ್ಷ ಜನರಲ್ಲಿ ಒಂದು 2,000 ಜನ ಬಾಕಿ ಆಗಿರ್ಬೋದು. ಅವರಿಗೆ ಕೂಡ ಅದನ್ನು ತಲುಪಿಸುವಂಥ ಕೆಲಸ, ಅದನ್ನು ಸರಳೀಕರಿಸುವಂಥ ಕೆಲಸ, ಅದು ಸರ್ಕಾರದ ತಪ್ಪಲ್ಲ. ತಾವು ತಮ್ಮ ಆಧಾರ್ ಕಾರ್ಡು ಲಿಂಕ್ ಮಾಡುವಾಗ, ಬ್ಯಾಂಕ್ ಅಕೌಂಟ್ ಕೊಡುವಾಗ, ಇನ್ನಿತರ ಕೆಲವು ತಾಂತ್ರಿಕ ಯೋಜನೆಗಳಿಂದ ಮಾತ್ರ ಬಾಕಿಯಾಗಿದೆ ಹೊರತು ಆ ಒಂದು ಕೆಲಸವನ್ನು ಕೂಡ ಸರಳೀಕರಣಗೊಳಿಸಿ ಅದನ್ನು ಕೂಡ ನಾವು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದನ್ನು ಕೂಡ ಮುಟ್ಟಿಸುವಂಥ ಕೆಲಸ ಇವತ್ತು ಆಗ್ತದೆ. 5ನೇ ಯೋಜನೆ ನಾನು ಆಗಾಗಲೇ ಹೇಳಿದ ಹಾಗೆ ಯುವ ನಿಧಿ. ನಮ್ಮಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಯುವಕರು ಗ್ರ್ಯಾಜುಯೇಟ್ಗಳಾಗಿ, ಡಿಪ್ಲೊಮಾ ಹೋಲ್ಡರ್ಸ್ಗಳಾಗಿ ಹೊರಗೆ ಬರ್ತಾರೆ. ಅವರು ಪದವಿ ಪಡೆದು ಹೊರಗೆ ಬರುವಾಗ ಅವರಿಗೆ ಕೆಲಸ ಹುಡುಕಬೇಕು. ಕೆಲಸ ಹುಡುಕಬೇಕಾದ್ರೆ ಮನೆಯಿಂದ ಹೊರಗೆ ಹೋಗಬೇಕು. ಮನೆಯಿಂದ ಹೊರಗೆ DC ಕಚೇರಿಗೆ ಹೋಗಬೇಕು, ತಾಲೂಕು ಕಚೇರಿಗೆ ಹೋಗಬೇಕು, ಸರ್ಟಿಫಿಕೇಟ್ಸ್ ಆಗಬೇಕು, ಅಥವಾ ಎಲ್ಲಿ ಉದ್ಯೋಗ ಸಿಗ್ತದೆ ಅಂತೇಳಿ ಹುಡ್ಕೊಂಡು ಹೋಗಬೇಕು. ಮನೆಯಲ್ಲಿ ದುಡ್ಡು ಕೇಳೋಣ ಅಂದರೆ, ನೀನು ನನಗೆ ಪದವಿ ಮಾಡಲಿಕ್ಕೆ ನನಗೆ ಸಾಲ ಮಾಡಿದ್ದೇನೆ, ಇನ್ನು ನಿನಗೆ ನಾನು ಎಲ್ಲಿಂದ ಖರ್ಚಿಗೆ ಕೊಡೋದು ಅನ್ನುವಂಥ ವಿಚಾರವನ್ನು ಮನೆಯಲ್ಲಿ ಪೋಷಕರು ಹೇಳ್ತಾರೆ. ಆಗ ಆ ಯುವಕರು ಕಂಗಾಲಾದಂಥ ಪರಿಸ್ಥಿತಿಯನ್ನು ನಾವು ಈ ದೇಶದಲ್ಲಿ, ರಾಜ್ಯದಲ್ಲಿ ನೋಡಿದ್ದೇವೆ. ಆ ಯುವಕರಿಗೆ, ಯುವತಿಯರಿಗೆ ಪ್ರಯೋಜನ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಯುವ ನಿಧಿ ಕಾರ್ಯಕ್ರಮವನ್ನು ಇವತ್ತು ತಂದು ಪ್ರತಿ ಪದವೀಧರರಿಗೆ ಅವರಿಗೆ 3 ವರ್ಷಗಳ ಕಾಲ ತಿಂಗಳಿಗೆ 3,000 ರೂಪಾಯಿ, ವಾರ್ಷಿಕವಾಗಿ 36,000 ರೂಪಾಯಿ, ಮತ್ತು ಡಿಪ್ಲೊಮಾ ಪದವಿ ಮಾಡಿದವರಿಗೆ ತಿಂಗಳಿಗೆ 1,500 ರೂಪಾಯಿ ಅವರ ಕೆಲಸ ಹುಡುಕಲಿಕ್ಕೆ. ಅಂದರೆ ಅದರ ಮಧ್ಯದಲ್ಲಿ ಅವರಿಗೆ ಸರ್ಕಾರಿ ಕೆಲಸ ಸಿಕ್ಕಿದರೆ ಅವರಿಗೆ ಮತ್ತೆ ಆ ಹಣ ಸಿಗುವುದಿಲ್ಲ. ಕೆಲಸ ಸಿಗುವವರೆಗೆ ಗರಿಷ್ಠ 3 ವರ್ಷ. ಆದ್ದರಿಂದ ಇದರಿಂದ ಬಹಳಷ್ಟು ಈ ಯುವಕರಿಗೆ ಪ್ರಯೋಜನ ಆಗಿದೆ. ಒಬ್ಬ ಯುವಕ ಇವತ್ತು ಹೇಳಿದರು, ಇಲ್ಲಿ ತನ್ನ ಅನುಭವವನ್ನು ಹೇಳಿದರು. ಗ್ರ್ಯಾಜುಯೇಷನ್ ಆಗಿ ಹೊರಗೆ ಬಂದಾಗ ಇವತ್ತು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬಹಳಷ್ಟು ಕಷ್ಟಪಡಬೇಕಾಗಿದೆ, ಎಲ್ಲಿ ಹೋದರೂ ಸ್ಪರ್ಧೆ. ಆದ್ದರಿಂದ ಆ ಯುವಕರಿಗೆ ಮತ್ತು ಯುವತಿಯರಿಗೆ ಪ್ರಯೋಜನ ಆಗಬೇಕು, ಕಲಿತ ಮಕ್ಕಳ ವಿದ್ಯೆ ಹಾಳಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇವತ್ತು ಸರ್ಕಾರ ತಂದಿದೆ. ಬಂಧುಗಳೇ, ಈ 5 ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರ ಇದನ್ನು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಿದೆ. ಸರ್ಕಾರ ಅನುಷ್ಠಾನ ಮಾಡುವಂಥ ಸಂದರ್ಭ, ನಮಗೆ ಚುನಾವಣೆಯ ಸಂದರ್ಭದಲ್ಲಿ ಅನುಮಾನ ಇತ್ತು, ಈ 5 ಗ್ಯಾರಂಟಿಗಳನ್ನು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇದೆಯೇ, ಜನರಿಗೆ ನಾವು ಏನು ಚುನಾವಣೆ ಮುಗಿದ ನಂತರ ಏನು ಉತ್ತರ ಕೊಡಬೇಕು. ಆದರೆ ನಮ್ಮ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ 15 ಸಲ ಆಯವ್ಯಯವನ್ನು ಮಂಡಿಸಿದವರು. ಅವರು ಆರ್ಥಿಕ ತಜ್ಞ ಅಲ್ಲದಿದ್ದರೂ ಆರ್ಥಿಕ ತಜ್ಞರಿಗಿಂತಲೂ ಜಾಸ್ತಿ ಆರ್ಥಿಕೆಯನ್ನು ಬಲ್ಲವರು. ಅವರು ಯಾವ ರೀತಿ ಹಣಕಾಸಿನ ವ್ಯವಸ್ಥೆಯನ್ನು ಸರಿದೂಗಿಸ್ತಾರೆ ಅನ್ನುವಂಥದ್ದು ಅವರಿಗೆ ಮಾತ್ರ ಗೊತ್ತು.
ಅವರದನ್ನು ಸರಿಯಾಗಿ ಸರಿದೂಗಿಸಿ ಇವತ್ತು ವಾರ್ಷಿಕವಾಗಿ ನಮ್ಮ ಆಯವ್ಯಯದಲ್ಲಿ 52,000 ಕೋಟಿಯನ್ನು, ವಾರ್ಷಿಕ 52,000 ಕೋಟಿ ರೂಪಾಯಿಯನ್ನು ಈ 5 ಯೋಜನೆಗಳಿಗೆ ಅವರು ತೆಗೆದಿಟ್ಟಿದ್ದಾರೆ. ಯಾರಿಗೂ ಏನೂ ಸಮಸ್ಯೆ ಆಗಲಿಲ್ಲ. ಅದರೊಂದಿಗೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ನಿಂತಿಲ್ಲ. ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ನಿಂತಿಲ್ಲ. ಈ ಗ್ಯಾರಂಟಿಗಳಂದು ರಾಜ್ಯ ಸರ್ಕಾರ ದಿವಾಳಿ ಆಗ್ತದೆ, ಇದು ಜನರಿಗೆ ಸರ್ಕಾರಕ್ಕೆ ನಷ್ಟ ಕಷ್ಟ ಆಗ್ತದೆ ಅನ್ನುವಂಥ ಹೇಳಿದವರು ಕೂಡ ಇವತ್ತು ಅದರ ಬಗ್ಗೆ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಹೊರತು ಇದನ್ನು ನಿಲ್ಲಿಸಿ ಅದು ಬೇಡ ಅಂತ ಹೇಳುವಂಥ ಧೈರ್ಯ ಯಾರಿಗೂ ಇಲ್ಲ. ಅಂದರೆ ಅಷ್ಟು ಜನ ಈ ರಾಜ್ಯದಲ್ಲಿ ಇವತ್ತು ಈ ಸರ್ಕಾರದ ಹೆಸರಿನಲ್ಲಿ ಊಟ ಮಾಡ್ತಾ ಇದ್ದಾರೆ. ಯಾರಿಗೂ ತೊಂದರೆ ಆಗಲಿಲ್ಲ. 5 ಗ್ಯಾರಂಟಿಗಳನ್ನು ಕೂಡ ನಾವು ಸಮರ್ಪಕವಾಗಿ ಅನುಷ್ಠಾನ ಮಾಡಿದ್ದೇವೆ, ನಮ್ಮ ಸರ್ಕಾರ ಮಾಡಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಕಷ್ಟ ಆಗ್ತದೆ. ಬಂಧುಗಳೇ, ಒಂದು ವಿಚಾರ, ಈ 5 ಗ್ಯಾರಂಟಿಗಳು ಇಷ್ಟು ಜನರಿಗೆ ತಲುಪುವಂಥ ಯೋಜನೆ ಹೇಗೆ ಪ್ರಾರಂಭ ಆಯಿತು? ಇದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶದಲ್ಲಿ ಸುಮಾರು 2,700 ಕಿಲೋಮೀಟರ್ನಷ್ಟು ಪಾದಯಾತ್ರೆಯನ್ನು ಕೈಗೊಂಡು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದವರು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 2,778 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದರು. ಈ ಪಾದಯಾತ್ರೆ ಮಾಡುವಂಥ ಸಂದರ್ಭ ಅವರು ಪ್ರತಿ ದಿವಸ 25 ಕಿಲೋಮೀಟರ್ ದಿವಸಕ್ಕೆ ಪಾದಯಾತ್ರೆ, ಮಧ್ಯ 4 ಗಂಟೆ ಅವರು ಜನರೊಂದಿಗೆ ಮಾತನಾಡ್ತಾ ಇದ್ದರು. ಆ ಮಕ್ಕಳೊಂದಿಗೆ, ಶಾಲಾ ವಿದ್ಯಾರ್ಥಿಗಳೊಂದಿಗೆ, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಸಣ್ಣ ಸಣ್ಣ ಉದ್ದಿಮೆದಾರರು, ಮಹಿಳಾ ಸಂಘಟನೆಗಳು, ಕೃಷಿಕರು, ಉದ್ಯಮಿಗಳು, ಇವರನ್ನೆಲ್ಲ ಪ್ರತಿ ದಿವಸ ಅರ್ಧ ಗಂಟೆ ಅವರೊತ್ತಿಗೆ ಸಂಭಾಷಣೆಯನ್ನು ಮಾಡ್ತಾಯಿದ್ರು. ಈ ಸಂಭಾಷಣೆಯಲ್ಲಿ ಜನರಿಂದ ಏನು ಅವರಿಗೆ ಬಂದಿದೆ ಅದನ್ನೆಲ್ಲ ಕ್ರೋಢೀಕರಿಸಿ ಆ ಎಲ್ಲ ಅವರ ಕಷ್ಟ, ದುಮ್ಮಾನ, ಬಡತನ, ಅವರ ವ್ಯವಸ್ಥೆಗಳನ್ನು ತಿಳ್ಕೊಂಡು ಅದನ್ನೆಲ್ಲ ಕ್ರೋಢೀಕರಿಸಿ ಅದನ್ನು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ರಾಜ್ಯದ ನಾಯಕರುಗಳೊಂದಿಗೆ ಚರ್ಚೆಯನ್ನು ಮಾಡಿ ಈ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ಜನರ ಇಷ್ಟು ಬೇಡಿಕೆಗಳಿವೆ, ಇಷ್ಟು ತಾಪತ್ರಯಗಳಿವೆ, ಇಷ್ಟು ಕಷ್ಟಗಳಿವೆ, ಇದಕ್ಕೆ ಸ್ಪಂದಿಸಬೇಕಾದ್ದು ನಮ್ಮ ಜವಾಬ್ದಾರಿ, ಇಲ್ಲ ಇದ್ದರೆ ನಾನು ಮಾಡಿದಂಥ ಈ ಯಾತ್ರೆಗೆ ಫಲ ಬರುವುದಿಲ್ಲ ಅನ್ನುವಂಥದ್ದನ್ನು ತಾಕೀತು ಮಾಡಿ ನಮ್ಮ ರಾಜ್ಯದ ನಾಯಕರೊಂದಿಗೆ ಚರ್ಚಿಸಿ ಮಾಡಿದಂಥ ಈ ಕಾರ್ಯಕ್ರಮ. ಈ 5 ಕಾರ್ಯಕ್ರಮಗಳಿಗ ಉಗಮ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಂದ ಆಯಿತು ಅಂತ ಹೇಳಿಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮಗಳು ಇವತ್ತು ಅನುಷ್ಠಾನ ಆಗ್ತಾ ಇವೆ, ಒಳ್ಳೆಯ ರೀತಿಯಲ್ಲಿ ಅನುಷ್ಠಾನ ಈ ಕಾರ್ಯಕ್ರಮ ಆಗ್ತಾ ಇದೆ, ಇಡೀ ರಾಜ್ಯದಲ್ಲಿ ಅನುಷ್ಠಾನ ಆಗ್ತಾ ಇದೆ ಅನ್ನೋದನ್ನು ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಬಹಳಷ್ಟು ಜನ ನೀವು ಇಲ್ಲಿ ಸೇರಿದ್ದೀರಿ. ನಮ್ಮ ಬದುಕು ಬಹಳ ಕಷ್ಟ. ಈ ಎಲ್ಲ ರಾಜ್ಯದ ಗ್ಯಾರಂಟಿಗಳು ಇವತ್ತು ನಮ್ಮ ಬದುಕನ್ನು ಕಟ್ಟಿಕೊಟ್ಟಿವೆ, ನಮ್ಮ ಹೊಟ್ಟೆಗೆ ಅನ್ನ ಕೊಟ್ಟಿವೆ. ಆದರೆ ನಮ್ಮ ಮುಂದೆ ಇರುವಂಥದ್ದು ಇವತ್ತು ಚರ್ಚೆ ಭಾವನೆಗಳು ಮತ್ತು ಬದುಕು. ಭಾವನೆಗಳನ್ನು ಬಿಡಬೇಕಾ, ಬದುಕು ಬಿಡಬೇಕು ಅನ್ನುವಂಥ ಒಂದು ಜಂಜಾಟದಲ್ಲಿ ಇವತ್ತು ಜನರು ಸಿಲುಕಿಕೊಂಡಿದ್ದಾರೆ. ಭಾವನೆ ಅಂದರೆ ಏನು ಅಂತ ನಿಮ್ಗೆ ಗೊತ್ತು, ಬದುಕು ಅಂದರೆ ಏನು ಅಂತ ನಿಮ್ಗೆ ಗೊತ್ತು. ಈ ಭಾವನೆಗಳನ್ನು ಬೆಂದ ಹಿಂದೆ ಹೋದರೆ ನಮ್ಮ ಹೊಟ್ಟೆ ಕೇಳುವುದಿಲ್ಲ. ಬದುಕು ಕಟ್ಕೊಳ್ಬೇಕಾದ್ರೆ ಹೊಟ್ಟೆ ತುಂಬಬೇಕು. ಆ ಹೊಟ್ಟೆ ತುಂಬುವಂಥ ನಿಮ್ಮೆಲ್ಲರ ಬದುಕು ಕಟ್ಟಿಕೊಡುವಂಥ ಕೆಲಸ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಒಂದು ಸಮಾಧಾನ ನಮಗೆಲ್ಲರಿಗಿದೆ. ಅದರ ಫಲಾನುಭವಿಗಳು ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ನಿಮಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಈ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಗೊಳಿಸಿದ್ದೀರಿ. ಫಲಾನುಭವಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಇದರ ಹಿಂದೆ ನಮ್ಮ ಅಧಿಕಾರಿಗಳು ಕೂಡ ಕೆಲಸ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳನ್ನು ಕರೆದು ಅವರೊಂದಿಗೆ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಅದರೊಂದಿಗೆ ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳು ಸೇರಿಕೊಂಡಿದ್ದಾರೆ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸೇರಿಕೊಂಡಿದ್ದಾರೆ, ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡುವಂಥ ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು, ಅವರು ಕೂಡ ಅದರಲ್ಲಿ ಕೈ ಜೋಡಿಸಿ ಅವರಾದ ಈ ಫಲಾನುಭವಿಗಳನ್ನು ಕರ್ತರದಲ್ಲಿ ಮಾತ್ರ ಅಲ್ಲ, ಫಲಾನುಭವಿಗಳನ್ನು ನೋಂದಾಯಿಸುವಲ್ಲಿ ಕೂಡ ಅವರು ಭಾಳಷ್ಟು ಕಷ್ಟಪಟ್ಟಿದ್ದಾರೆ. ಆದ್ದರಿಂದ ನಾನು ಎಲ್ಲ ಅಧಿಕಾರಿ ವರ್ಗದವರಿಗೆ ಕೂಡ ಸರ್ಕಾರದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ನಿಮಗೆ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸಿಕೊಂಡು ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಮುಂದೆ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂಥ ಗೌರವಾನ್ವಿತ
ಮಂಜುನಾಥ ಭಂಡಾರಿ, ಕರ್ನಾಟಕ ವಿಧಾನ ಪರಿಷತ್ ಶಾಸಕರು, ತಾವು ಅತಿ ಸ್ಥಾನದಿಂದ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಸರ್. ಮುಂದಕ್ಕೆ ಮಂಜುನಾಥ್ ಸರ್ ಅವರು ಮತ್ತೆ ಮಾತಾಡಿದರೆ ಅದರ ಮೊದಲಾಗಿ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಗೇರು ಕೃಷಿ ಅಭಿವೃದ್ಧಿ ನಿಗಮದ ಮಂಡಳಿಯ ಅಧ್ಯಕ್ಷರಾದಂಥ ಗೌರವಾನ್ವಿತ ಮಮತಾ ಗಟ್ಟಿ ಅವರು ಇದೀಗ ಅತಿ ಸ್ಥಾನದಿಂದ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೆ ಮೇಡಮ್. ಎಲ್ಲರಿಗೂ ಮೊದಲಾಗಿ ವಂದಿಸಿಕೊಂಡು, ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಬೆಳ್ತಂಗಡಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಂತಹ ಕರ್ನಾಟಕ ಘನ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಸೇರಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ವೇದಿಕೆಯಲ್ಲಿ ಹಿರಿಯರು ಆದರಣೀಯರು ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದಂಥ ಹರೀಶ್ ಕುಮಾರ್ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಹಿರಿಯರು ಆದರಣೀಯರು ಆಗಿರ್ತಕ್ಕಂಥ ಮಂಜುನಾಥ್ ಭಂಡಾರಿಯವರೇ, ಜಿಲ್ಲಾಧಿಕಾರಿಗಳೇ, ಸಿಒರವರೇ, ನೋಡೆಲ್ ಅಧಿಕಾರಿಗಳೇ, ಎಲ್ಲ ಜಿಲ್ಲಾ ಮಟ್ಟದ ಇಲಾಖೆಗಳ ಅಧಿಕಾರಿಗಳೇ, ತಾಲೂಕು ಮಟ್ಟದ ಅಧಿಕಾರಿಗಳೇ, ಮುಂಭಾಗದಲ್ಲಿರ್ತಕ್ಕಂಥ ಈ ಎಲ್ಲ ಯೋಜನೆಗಳ ಫಲಾನುಭವಿಗಳೇ, ಎಲ್ಲ ಇಲಾಖೆಯ ಗ್ರಾಮ ಪಂಚಾಯತ್ನ ಮಟ್ಟದ ಸಿಬ್ಬಂದಿಗಳೇ, ಆಶಾ ಕಾರ್ಯಕರ್ತೆಯರೇ, ಅಂಗನವಾಡಿ ಕಾರ್ಯಕರ್ತೆಯರೇ, ತಮಗೆಲ್ಲರಿಗೂ ಕೂಡ ನಾನು ಮೊದಲಾಗಿ ವಂದಿಸಿಕೊಂಡು ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಸಮಾವೇಶದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ತಾಯಂದಿರು ಸೇರಿಕೊಂಡಿದ್ದೀರಿ. ಯತ್ರ ನಾರ್ಯಸ್ತು ರಮಂತೆ ಪೂಜ್ಯತೆ ತತ್ರ ದೇವತಃ. ಎಲ್ಲಿ ನಾರಿಯರನ್ನು ಗೌರವಿಸ್ತಾರೋ, ಪೂಜಿಸ್ತಾರೋ, ಅಲ್ಲಿ ದೇವರ ಆಶೀರ್ವಾದ ಇದೆ ಅಂಥೇಳಿ ನಾವು ಕೇಳಿದ್ದೇವೆ. ಅದು ವಾಸ್ತವ, ಸತ್ಯ ಕೂಡ. ಯಾವ ಮನೆಯಲ್ಲಿ ತಾಯಿಯಾದವಳು ನೆಮ್ಮದಿಯಿಂದ ಇರ್ತಾಳೋ, ಆರೋಗ್ಯದಿಂದ ಇರ್ತಾಳೋ, ಆ ಮನೆ ನೆಮ್ಮದಿಯಿಂದ ಬೆಳಗ್ತದೆ. ಆ ಮನೆಯ ಮಕ್ಕಳು ನೆಮ್ಮದಿಯಿಂದ ಶಾಲೆಗೆ ಹೋಗ್ತಾರೆ, ಅವರ ಯಜಮಾನರು ಕೂಡ ನೆಮ್ಮದಿಯಿಂದ ಕೆಲಸಕ್ಕೆ ಹೋಗಲಿಕ್ಕೆ ಆಗ್ತದೆ. ಇದು ಸತ್ಯ, ನಾವು ನೀವು ಕಂಡುಕೊಂಡವರು. ಒಂದು ದಿನ ಮನೆಯಲ್ಲಿ ತಾಯಿ ಮಲಗಿದರೆ ಆ ಮನೆಯ ಚಕ್ರವೇ ಹೋಗುವುದಿಲ್ಲ, ಎಲ್ಲರೂ ಆ ಮನೆ ಮಂಕಾಗಿ ಬಿಡ್ತದೆ. ಇದನ್ನು ನಾವು ನೀವು ತಿಳ್ಕೊಂಡವರು. ಹಾಗಾಗಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಎಷ್ಟು 5 ಯೋಜನೆಗಳನ್ನು ಮಹಿಳೆಯರಿಗೆ ತಂದುಕೊಟ್ಟು ಈ ರಾಜ್ಯದ ಮಹಿಳೆಯರು ಸುಭೀಕ್ಷೆಯಿಂದ ಇರಬೇಕು, ಎಲ್ಲ ತಾಯಂದಿರು ಲವಲವಿಕೆಯಿಂದ ಇರಬೇಕು, ಯಾವುದೇ ಆರ್ಥಿಕ ತೊಂದರೆಗಳು ಮಹಿಳೆಯರಿಗೆ ಆಗಬಾರ್ದು ಎನ್ನುವಂಥ ನೆಲೆಯಲ್ಲಿ ನಮ್ಮ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು 5 ಯೋಜನೆಗಳನ್ನು ಕೂಡ ಮಹಿಳೆಯರಿಗೆ ತಂದುಕೊಟ್ಟು ಇಡೀ ದೇಶದಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನು ತಂದುಕೊಟ್ಟಂತಹ ಸರ್ಕಾರ ಇದ್ದರೆ ಅದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತೇಳಿ ನಾನು ತುಂಬು ಹೃದಯದಿಂದ ಈ ವೇದಿಕೆಯ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಸರ್ಕಾರದ ಯೋಜನೆ ಇದು ತನ್ನಿಂತಾನಾಗೇ ಬರುವುದಿಲ್ಲ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಾವೆಲ್ಲರೂ ಇದ್ದೇವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶ ಹೇಗಿತ್ತು ಅಂತ ಕೇಳಿದರೆ, ನಮ್ಮ ಹಿರಿಯರು, ನಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ನಾವು ಹೋಗಿ ಕೇಳಿದರೆ ಹೇಳ್ತಾರೆ ಹೇಗಿತ್ತು ನಮ್ಮ ದೇಶದ ಪರಿಸ್ಥಿತಿ ಅಂತೇಳಿ. ಒಂದು ಹೊತ್ತು ಊಟಕ್ಕೂ ಕೂಡ ನನ್ನ ಅಪ್ಪ ಹೇಳ್ತಾ ಇದ್ರು, ಊಟದ ಗತಿ ಇರಲಿಲ್ಲ ಮಗ ನಮಗೆಲ್ಲ ಅಂತ ನಮ್ಮ ತಾಯಿ ಹೇಳ್ತಾ ಇದ್ರು. ಆದರೆ ಇವತ್ತು ನಮ್ಮ ಮಕ್ಕಳು ಊಟವನ್ನು ಬಿಸಾಡ್ತಾ ಇದ್ದಾರೆ. ನಾವು ತಾಯಂದಿರು ಎಷ್ಟು ಕೊಟ್ಟರು ಕೂಡ ಅವರಿಗೆ ಬೇಡ ಅಂತ ಹೇಳೋ ಮಕ್ಕಳು ಇವತ್ತಿದ್ದಾರೆ. ಆದರೆ ಎಷ್ಟೊಂದು ಸ್ವಾತಂತ್ರ್ಯೋತ್ತರ ಭಾರತಕ್ಕೂ ಸ್ವಾತಂತ್ರ್ಯ ಪೂರ್ವಕ್ಕೂ ಕೂಡ ವ್ಯತ್ಯಾಸವನ್ನು ನಾವಿವತ್ತು ಕಾಣ್ಬೋದು ಬಂಧುಗಳೇ. ಇವೆಲ್ಲ ಯಾರ ಶ್ರಮ? ಇದು ಯಾರ ಶ್ರಮದಿಂದ ಬಂತು? ಇಷ್ಟೆಲ್ಲ ಇವತ್ತು ಅನುಕೂಲತೆಗಳು ನಮ್ಮ ಜನರಿಗೆ ಕಾಲಬುಡಕ್ಕೆ ಬರಬೇಕಿದ್ರೆ, ಇಷ್ಟೊಂದು ಸರ್ಕಾರದ ಯೋಜನೆಗಳು ನಮ್ಮ ಕಾಲಬುಡಕ್ಕೆ ಬಂದಬೇಕಾದ್ರೆ ಬಹಳಷ್ಟು ಇತಿಹಾಸ ಇದೆ. ಎಷ್ಟೊಂದು ಸರ್ಕಾರ ಮಟ್ಟದ ಕಾರ್ಯಕ್ರಮಗಳಿವೆ, ಅಧಿಕಾರಿಗಳ ಅವಕಾಶಗಳಿವೆ. ಇವೆಲ್ಲವೂ ಕೂಡ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಫಲಶ್ರುತಿಯಿಂದ ಇವತ್ತು ನಾವೆಲ್ಲರೂ ನೆಮ್ಮದಿಯಿಂದ ಬದುಕಲಿಕ್ಕೆ ಕಾರಣೀಭೂತ ಆಗಿದೆ ಅನ್ನೋದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಬಂಧುಗಳೇ, ಸರ್ಕಾರದ ಯೋಜನೆಗಳು, ಈ 5 ಯೋಜನೆಗಳು ಕೂಡ ಅತ್ಯದ್ಭುತವಾದಂತಹ ಕಾರ್ಯಕ್ರಮಗಳು. ನಮ್ಮ ದೇಶದಲ್ಲಿ 28 ರಾಜ್ಯಗಳಿವೆ, 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಇವೆಲ್ಲವನ್ನು ಕೂಡ ತಾವು ಗಮನಿಸಿದಾಗ
ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ಮಾತ್ರ ಇಷ್ಟೊಂದು ದೊಡ್ಡ ಐತಿಹಾಸಿಕ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಂತಹ ರಾಜ್ಯ ಇದ್ದರೆ ಅದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಕರ್ನಾಟಕ ಮಾತ್ರ ಭಾರತದಲ್ಲಿ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಎಲ್ಲ ಕಡೆ ರಾಜ್ಯ ಸರ್ಕಾರಗಳಿವೆ, ಎಲ್ಲ ಕಡೆ ಇವರು ಭಾಷಣಗಳನ್ನು ಮಾಡ್ತಾರೆ, ಜನರಿಗೆ ಹೇಳ್ತಾರೆ ಅದು ಕೊಡ್ತೀವಿ, ಇದು ಕೊಡ್ತೀವಿ, ಆ ಯೋಜನೆ ಕೊಡ್ತೀವಿ. ಚುನಾವಣೆ ಬರುವಾಗ ಎಲ್ಲರನ್ನ ಅಲ್ಲಿಗೆ ಕಳಿಸ್ತಾರೆ, ಇಲ್ಲಿಗೆ ಕಳಿಸ್ತಾರೆ. ನಿಮಗೆಲ್ಲ ಗೊತ್ತಿದೆ, ನಾನಿಲ್ಲಿ ಹೇಳಬೇಕು ಅಂತಿಲ್ಲ. ಆದರೆ ನುಡಿದಂತೆ ನಡೆದದ್ದು ಯಾರು? ನುಡಿದಂತೆ ನಡೆದಂತಹ ಸರ್ಕಾರ ಯಾವುದು? ಇವತ್ತು ಯಾವುದು ನುಡಿದಂತೆ ನಡೆದಿದ್ದಾರೋ ಅದು ನಮ್ಮ ಸರ್ಕಾರ. ಇವತ್ತು ಮಹಿಳಾ ಪರವಾದಂಥ ಇವತ್ತು ಎಲ್ಲ ಯೋಜನೆಗಳ ಬಗ್ಗೆ ಬಂದು ನಮ್ಮ ಫಲಾನುಭವಿಗಳು ಮಾತುಗಳನ್ನು ಹೇಳಿದ್ರಲ್ಲ, ಆ ತಾಯಿಯ ಮುಖದಲ್ಲಿ ಹೇಳುವಂತಹ ಮುಗ್ಧತೆ ಏನಿದೆ, ಅವರಿಗೆ ಈಗ ಜೀವನ ನಡೆಸಲಿಕ್ಕೆ ಆದಂತಹ ಸುಲಭ ರೀತಿಗಳು ಏನಿದೆ, ಅದು ನಿಜವಾದ ಕಾರ್ಯಕ್ರಮ. ಯಾವಾಗ ಇವತ್ತು ಸ್ತ್ರೀ ಪರವಾದಂಥ ಸ್ತ್ರೀ ಧೋರಣೆಗೆ ಗೌರವ ಸಿಗ್ತಕ್ಕಂಥ ಕಾರ್ಯಕ್ರಮಗಳು ಸಿಕ್ಕಿದೆಯಲ್ಲ, ಇದು ನಿಜವಾದಂಥ ಸರ್ಕಾರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಕೆಲವರು ಹೇಳ್ತಾ ಇದ್ರು, ಈ 5 ಗ್ಯಾರಂಟಿ ಯೋಜನೆ ಬರಲಿಕ್ಕೆ ಉಂಟಾ, ಕರ್ನಾಟಕ ರಾಜ್ಯ ಅಲಕ್ಕ ಮುಳುಗ್ತದೆ, ಯಾವುದು ಕೂಡ ಆಗಲಿಕ್ಕಿಲ್ಲ, ಯಾವುದು ಅಭಿವೃದ್ಧಿ ಆಗಲಿಕ್ಕಿಲ್ಲ ಎನ್ನುವಂತಹ ಮಾತುಗಳು ಕೆಲವರಿಂದ ಬರ್ತಾ ಇತ್ತು. ಆದರೆ ಇವತ್ತು ಒಂದು ಹೇಳಲಿಕ್ಕೆ ಬಯಸ್ತೇನೆ ತಾಯಂದಿರೆ, ಸಿಂಪಲ್ ಆಗಿ ನಿಮಗೆ ಹೇಳಿದ್ದು ನಾನಿದು. ಇವತ್ತು ಮೊನ್ನೆ ದೇಶದಲ್ಲಿ ತೆರಿಗೆ ಕಟ್ಟುವಂಥ ವಿಷಯಗಳು ಬರುವಾಗ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಇಷ್ಟೂ ರಾಜ್ಯಗಳಲ್ಲಿ ನಾನು ಆಗ ಹೇಳಿದಾಗೆ ಕರ್ನಾಟಕ, ಮಹಾರಾಷ್ಟ್ರ ಮೊದಲನೇ ಸ್ಥಾನ. ಕರ್ನಾಟಕ ತೆರಿಗೆಯನ್ನು ದೇಶಕ್ಕೆ ಕಟ್ಟುವಲ್ಲಿ 2ನೇ ಸ್ಥಾನಕ್ಕೆ ಈ ಸರಿ ಬಂದಿದೆ ಅನ್ನುವುದನ್ನು ಕೂಡ ನೀವು ತಿಳಿಸಬೇಕು. ಇದು ಯಾರಿಂದಾಗಿ? ನಮ್ಮ ಜನರು ಇವತ್ತು ಅಭಿವೃದ್ಧಿ ಹೊಂದೋದ್ರಿಂದ, ನಮ್ಮ ರಾಜ್ಯದ ಜನರು ಅಭಿವೃದ್ಧಿ ಹೊಂದೋದ್ರಿಂದ ನಮ್ಮ ದೇಶಕ್ಕೆ ತೆರಿಗೆ ಕಟ್ಟುವುದರಲ್ಲಿ ನಮ್ಮ ರಾಜ್ಯ 2ನೇ ಸ್ಥಾನಕ್ಕೆ ಬಂತು. ಇದು ನಮ್ಮ ರಾಜ್ಯದ ಅಭಿವೃದ್ಧಿ, ಇದು ನಮ್ಮ ಜನರು ಕೈಗೊಂಡಂತಹ ಕಾರ್ಯಕ್ರಮಗಳಿಂದ ಈ ಅಭಿವೃದ್ಧಿಗಳು ಆಯಿತು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ತಾಯಂದಿರು ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿದರೆ ತುಂಬ ಸಂತೋಷ ಆಗ್ತದೆ. ಇವತ್ತು ನಾವು ತಾಯಿಯಾದವಳು ಇಡೀ ಸಮಾಜವನ್ನು ಕೂಡ ನಾವು ಎದುರಿಸಬೇಕಾಗ್ತದೆ. ನಮ್ಮ ಮನೆಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ, ನಮ್ಮ ಮಕ್ಕಳು ಎತ್ತ ಸಾಕ್ತಾ ಇದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಧರ್ಮದ ಮಧ್ಯೆ ಕಿತ್ತಾಟಗಳು ನಡೀತಾ ಇದೆ. ಇದನ್ನು ನಮ್ಮ ಮಕ್ಕಳಿಗೆ, ಗಂಡು ಹೆಣ್ಣು ಇಬ್ಬರು ಮಕ್ಕಳು ಒಂದು ತಾಯಿಗೆ ಇದ್ದರೆ, ತಾಯಿಯಾದವಳು ಸರಿಸಮಾನವಾಗಿ ಮಗಳಿಗೆ ಯಾವ ರೀತಿಯ ಬುದ್ಧಿವಾದವನ್ನು ಹೇಳ್ತೀವೋ ಮಗನಿಗೂ ಕೂಡ ಅದೇ ರೀತಿಯಾದಂತಹ ಬುದ್ಧಿವಾದವನ್ನು ಹೇಳಿ. ಯಾಕೆ ಉದಾಹರಣೆ ಕೊಡ್ತೇನೆ ಅಂತೇಳಿದರೆ, ಮೊನ್ನೆ ಕಡಬದಲ್ಲಿ ಒಂದು ಆ್ಯಸಿಡ್ ದಾಳಿ ಆಯಿತು. 3 ಹೆಣ್ಣು ಮಕ್ಕಳು ಓದ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಯಾವುದೋ ಒಬ್ಬ ಹುಡುಗ ಬಂದು ಆ್ಯಸಿಡ್ ದಾಳಿ ಎರಚಿದ. ಯಾಕೆ ಈ ಮಾತನ್ನು ಹೇಳಿದೆ ಅಂತೇಳಿದರೆ, ಇದು ಇವತ್ತು ನಮ್ಮ ಮಕ್ಕಳ ಮನಸ್ಥಿತಿ ಎಲ್ಲಿಗೆ ಹೋಗ್ತದೆ. ನಾವು ಯಾವತ್ತೂ ಕೂಡ ಹೆಣ್ಣು ಮಕ್ಕಳಿಗೆ ಕಡಿದಾಣವನ್ನು ಹಾಕ್ತೇವೆ, ಗಂಡು ಮಕ್ಕಳಿಗೆ ಕೂಡ ಈ ವಿಷಯಗಳನ್ನು ತಿಳಿಸಿ, ಆವಾಗ ಸಮಾಜ ಖಂಡಿತವಾಗಿ ಕೂಡ ಇಂತಹ ದುಷ್ಪರಿಣಾಮಗಳು ಆಗುವುದಿಲ್ಲ. ಹೆಣ್ಣು ಗಂಡು ಎರಡನ್ನು ಕೂಡ ಒಟ್ಟಿಗೆ ಸಂಭಾಳಿಸಿಕೊಂಡು ಹೋಗಿ ಇವತ್ತು ಶಿಕ್ಷಣ ಮುಂದುವರೆದಿದೆ. ನಮ್ಮ ಮಕ್ಕಳು ವಿದ್ಯಾವಂತರಾಗಲಿ. ಸರ್ಕಾರ ಇಷ್ಟೊಂದು ಖರ್ಚು ಮಾಡ್ತಾ ಇದೆ, ಕೋಟಿಗಟ್ಟಲೆ ವಿದ್ಯಾಭ್ಯಾಸಕ್ಕೆ ಸರ್ಕಾರ ಖರ್ಚು ಮಾಡ್ತಾ ಇದೆ. ಮಕ್ಕಳ ಮಧ್ಯಾಹ್ನದ ಇವತ್ತು ಅಕ್ಷರ ದಾಸೋಹದಂತಹ ಪುಣ್ಯ ಕಾರ್ಯಕ್ರಮವು ಕೂಡ ಯಾಕೆ ನಮ್ಮ ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂತೇಳಿದರೆ, ನೀವು ಶಾಲೆಗೆ ಹೋಗುವಾಗ ನಮ್ಮ ಅಮ್ಮ ಕೊಟ್ಟಂತಹ ಇಂದಿನ ತಂಗಳನ್ನವನ್ನು ಊಟ ಮಾಡಿ ನಾವು ಓದಿದ್ದೇವೆ. ಆದರೆ ಇವತ್ತು ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಪ್ರತಿಯೊಂದು ಮಗು ಕೂಡ ಬಿಸಿ ಅನ್ನ, ಬೇಳೆ, ಸಾರುವನ್ನು ತಿನ್ನುವ ಮುಖಾಂತರ ದೈಹಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ಈ ಅಕ್ಷರ ದಾಸೋಹದಂತಹ ಕಾರ್ಯಕ್ರಮ ಇವತ್ತು ಪುಣ್ಯ ಕಾರ್ಯಕ್ರಮ ನಮ್ಮ ಮಕ್ಕಳಿಗೆ ಉಪಕಾರ ಆಗಿದೆ ಅನ್ನೋದನ್ನು ಕೂಡ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಾಯಂದಿರೇ, ಇವತ್ತು ಮಕ್ಕಳನ್ನು ಓದಿಸಿ ನಮ್ಮ ಮಕ್ಕಳಿಗೆ ಯಾವುದಕ್ಕೂ ಕೂಡ ಬೇರೆ ವಿಷಯಕ್ಕೆ ತಾವು ಕಳಿಸಬೇಡಿ. ನಮ್ಮ ಮಕ್ಕಳು ವಿದ್ಯಾವಂತರಾಗಲಿ. ಇವತ್ತು ಈ ಯೋಜನೆಗಳು 2,000 ತಾಯಿಗೆ ಕೊಡೋದು ಅದು ಸಣ್ಣ ವಿಷಯ ಅಲ್ಲ. ಅವರ ಅಕೌಂಟಿಗೆ 2,000 ಬೀಳ್ತದೆ ಅಂತೇಳಿದರೆ ತಾಯಿಯಾದವಳು ಅದನ್ನು ದೇವರ ಪ್ರಸಾದದಾಗೆ ತೆಗೆದುಕೊಂಡು ತನ್ನ ಮಗುವಿನ ಖರ್ಚಿ, ತನ್ನ ಮನೆಯ ಖರ್ಚಿ ಎಲ್ಲವನ್ನು ಕೂಡ ಸಂಸಾರವನ್ನು ಬಹಳಷ್ಟು ಸುಖಿಯಾಗಿ ನಿಭಾಯಿಸುವವಳು ಆ ತಾಯಿಯಾಗಿರ್ತಾಳೆ. ಹಾಗಾಗಿ ಹಿಂದಿಗೆ ನಾವು ಹೋಲಿಸುವಾಗ, ಹಿಂದೆ ನೀವು ನೋಡ್ತಾ ಇದ್ರಿ, ಒಬ್ಬ ಟೈಲರ್ ಮಗ ಟೈಲರೇ ಆಗಬೇಕಿತ್ತು, ಕೂಲಿ ಕೆಲಸದವನ ಮಗ ಕೂಲಿ ಕೆಲಸವೇ ಆಗಬೇಕಿತ್ತು, ಒಬ್ಬ ರಾಜಕಾರಣಿಯ ಮಗ ಮಾತ್ರ ರಾಜಕಾರಣಿ ಆಗ್ತಿದ್ದ.
ಆದರೆ ಇವತ್ತು ಸಮಾಜ ಆಗಿಲ್ಲ. ವೀರಪ್ಪ ಮೊಯ್ಲಿಯವರಂತಹ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯಕ್ಕೆ CET ಯೋಜನೆಯನ್ನು ತಂದುಕೊಟ್ಟು ಒಬ್ಬ ಬಡವನ ಮಗ ಕೂಡ ಡಾಕ್ಟರ್ ಇಂಜಿನಿಯರ್ ಆಗ್ಬೋದು ಅಂತ ತೋರಿಸಿಕೊಟ್ಟಿದ್ರೆ ಅದು ನಮ್ಮ ಸರ್ಕಾರದ ಕಾರ್ಯಕ್ರಮ. ಅದಕ್ಕೆ ನಾವು ಹೇಳೋದು, ಇವತ್ತು ನಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಬೆಳೀತಾರೆ, ಯಾವ ರೀತಿಯಲ್ಲಿ ವಿದ್ಯಾವಂತರಾಗ್ತಾರೆ, ಅವರಿಗೆ ಕೂಡ ಬೆಳೀಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನು ಕೂಡ ಈ ದೇಶದ ಸತ್ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ತಾಯಂದಿರಿಂದ ಸಾಧ್ಯ ಎನ್ನುವಂತಹ ಮಾತನ್ನು ಹೇಳಿ, ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರ ಕೊಡುವಾಗ ನಾವು ಆಲೋಚಿಸಬೇಕು. ಮುಂದಿನ ದಿನದಲ್ಲಿ ಸುಭದ್ರ ಸರ್ಕಾರ ಯಾರು ಕೊಟ್ಟಿದ್ದಾರೆ, ನಮಗೆ ಒಂದು ನುಡಿದಂತೆ ನಡೆದ ಸರ್ಕಾರವನ್ನು ಯಾರು ಕೊಟ್ಟಿದ್ದಾರೆ, ಇನ್ನೊಬ್ಬರ ಮಾತನ್ನು ನೀವು ಕೇಳಕ್ಕೆ ಹೋಗಬೇಡಿ. ನಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪವನ್ನು ಮಾಡಿಕೊಳ್ಳಿ. ಉತ್ತಮ ಸರ್ಕಾರವನ್ನು ಕೊಟ್ಟಂಥ, ಉತ್ತಮ ಆಡಳಿತವನ್ನು ಕೊಟ್ಟಂಥ, ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಹಿಂದುಳಿದ ವರ್ಗದವರ ಪರವಾಗಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ, ಬಡವ ಶ್ರೀಮಂತ ಎನ್ನುವಂತಹ ಭೇದವಿಲ್ಲದೆ 5 ಯೋಜನೆಗಳನ್ನು ಕೊಟ್ಟಂತಹ ಈ ಸರ್ಕಾರಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು, ವಿಶ್ವ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಿನ್ನೆ ನಡೆದಿದೆ. ಎಲ್ಲರಲ್ಲಿ ಕೂಡ ನನ್ನ ವಿನಂತಿ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲ ತಾಯಂದಿರು ಸೇರಿ 1 ನಿಮಿಷ ಎದ್ದು ನಿಂತು ಅವರಿಗೆ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವೆಲ್ಲರೂ ಗೌರವವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಕೇಳಿಕೊಂಡು ತಮಗೆಲ್ಲರಿಗೂ ಕೂಡ ಎಲ್ಲರಿಗೂ ವಂದಿಸ್ತಾ ಇದ್ದೇನೆ. ಖಂಡಿತವಾಗಿ ಕೂಡ ಮುಂದೆಯೂ ಈ ಎಲ್ಲ ಯೋಜನೆಗಳು ದೇವರ ಆಶೀರ್ವಾದದಿಂದ ಪ್ರತಿಯೊಬ್ಬರ ಮನೆಯನ್ನು ಬೆಳಗುವಂತಾಗಲಿ, ಮನವನ್ನು ಬೆಳಗುವಂತಾಗಲಿ. ನಾವೆಲ್ಲರೂ ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ, ನಮ್ಮ ನಾಡಿಗಾಗಿ ಒಗ್ಗಟ್ಟಾಗೋಣ. ನಮ್ಮ ಧರ್ಮವನ್ನು ಪ್ರೀತಿಸಿಕೊಂಡು ಮತ್ತೊಂದು ಧರ್ಮವನ್ನು ಕೂಡ ಗೌರವಿಸ್ತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬೆಳೆಯಲಿ ಅಂತ ಶುಭವನ್ನು ಹಾರೈಸಿ ಅವಕಾಶಕ್ಕಾಗಿ ವಂದಿಸಿ, ಎಲ್ಲ ನನ್ನ ಅಧಿಕಾರಿಗಳಿಗೂ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೂ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಧನ್ಯವಾದಗಳು ಮೇಡಮ್. ಮುಂದಕ್ಕೆ ವಿಧಾನ ಪರಿಷತ್ತಿನ ಶಾಸಕರಾಗಿರತಂಥ ಗೌರವಾನ್ವಿತ ಮಂಜುನಾಥ್ ಭಂಡಾರಿ ಅವರು ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಸರ್. ನಾನು ಭಾಷಣ ಮಾಡೋದಿಲ್ಲ, ನಿಮ್ಮ ಅಭಿಪ್ರಾಯವನ್ನು ಕೇಳಬೇಕು ಅಂತ ನಾನು ಬಂದಿರೋವಂಥದ್ದು. ತಾವೀಗ ನಾಡಗೀತೆಯನ್ನು ಎಲ್ಲ ಎದ್ದು ನಿಂತು ನಾಡಗೀತೆಯನ್ನು ಹೇಳಿದ್ರಿ. ನಾಡಗೀತೆಯಲ್ಲಿ 2 ಸಾಲುಗಳು ಬರುತ್ತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಣು ಸೆಳೆಯುವ ನೋಟ ಅಂತ ಹೇಳಿದ್ರೆ ಅರ್ಥ ಏನು ಹೇಳಿ ನನಗೆ? ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರೇನು? ಅದೇ ಮುಂದುವರೆದು ಹೇಳ್ತಾರೆ, ಕ್ರೈಸ್ತ ಮುಸಲ್ಮಾನ ಹಿಂದೂ ಜೈನ ಪಾರಸಿಗಳೆಲ್ಲರೂ ಇರುವಂಥ ಒಂದು ನೋಟ ಅಂಥೇಳಿ. ಏನಾಗಾದ್ರೆ ಅರ್ಥ? ನಮ್ಮ ಈ ದೇಶದಲ್ಲಿ ನಾವೆಲ್ಲರೂ ಸರ್ವ ಜನಾಂಗ ಅಂತ ಹೇಳಿದ್ರೆ ಬರೀ ಒಂದು ಜಾತಿ, ಒಂದು ಧರ್ಮ, ಒಬ್ಬರಲ್ಲ, ಎಲ್ಲರೂ. ರಸಿಕರಂದ್ರೆ ಯಾರು? ಅವರ ಕಣ್ಣುಗಳಂದರೆ ಯಾರದ್ದು ಕಣ್ಣುಗಳು? ಅವರ ನೋಟ ಯಾವ ರೀತಿ ಇರಬೇಕು? ಇದು ಯಾರು ಯಾವ ರಾಜಕೀಯ ಪಕ್ಷದವರು ಬರೆದಂಥ ಹಾಡಲ್ಲ. ಇದು ನಮ್ಮ ರಾಷ್ಟ್ರ ಕವಿಯ ಕುವೆಂಪು ಅವರು ಎಷ್ಟೋ ವರ್ಷದ ಹಿಂದೆ ಬರೆದು ಇವತ್ತದು ನಾಡಗೀತೆ ಆಗಿದೆ. ನಾವು ಇವತ್ತು ನಮ್ಮ ಆತ್ಮಾವಲೋಚನೆಯನ್ನು ಮಾಡ್ಕೊಳ್ಬೇಕಾಗಿದೆ, ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಬೇಕಾಗಿದೆ. ಇವತ್ತು ನಾವು ಸರ್ವ ಜನಾಂಗದಲ್ಲಿ ಇದ್ದೀವ, ನಾವು ಶಾಂತಿಯ ತೋಟದಲ್ಲಿ ಇದ್ದೀವ, ನಾವು ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಹೇಳಿಕೊಂಡು ಒಂದೇ ಭಾವನೆಯಲ್ಲಿ ಇದ್ದೀವ ನಾವು. ಇವತ್ತು ಯಾವುದೇ ಸರ್ಕಾರ ಇರ್ಬೋದು, ಯಾರು ಬೇಕಾದರೂ ಮುಖ್ಯಮಂತ್ರಿಗಳಾಗ್ಬೋದು, ಯಾರು ಬೇಕಾದರೂ ಮಂತ್ರಿಗಳಾಗಿರ್ಬೋದು. ಆದರೆ ನಮ್ಮ ಮುಖ್ಯ ಉದ್ದೇಶ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಯಾರು ನಮ್ಮ ರಾಷ್ಟ್ರ ಕವಿಯವರು ಒಂದು ಈ ಕವಿತೆಯನ್ನು ನಾಡಗೀತೆಯನ್ನು ಬರೆದಿದ್ದಾರಲ್ಲ, ಆ ರೀತಿ ನಾವು ಬದುಕೋದನ್ನು ನಾವು ಇವತ್ತು ಕಲಿಬೇಕಾಗಿದೆ. ಜಾತಿ ಮತ ಧರ್ಮ ಎಲ್ಲದನ್ನು ಮೆಟ್ಟಿ ನಾವು ನಿಲ್ಲಬೇಕಾಗಿದೆ. ಇವತ್ತು ತಾವೆಲ್ಲ ಈ ಗ್ಯಾರಂಟಿಯ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಾ. ಇದು ಯಾವ ರೀತಿ ಆಯಿತು? ಇದು ಬರೇ ಒಂದು ಚುನಾವಣೆಯ ಗಿಮಿಕ್ ಆಗಿರಲಿಲ್ಲ, ಒಂದು ಚುನಾವಣೆಯ ಪ್ರಚಾರವಾಗಿರಲಿಲ್ಲ. ಈ ಪ್ರಣಾಳಿಕೆಯ ಒಂದು ಸಮಿತಿಯಲ್ಲಿ ನಾನೂ ಸಹ ಒಬ್ಬ ಇದ್ದೆ.
ಇದೇ ಬೆಳತಂಗಡಿಯ 6 ಜಿಲ್ಲಾ ಪರಿಷತ್ತಿನ ಕ್ಷೇತ್ರಗಳಿಗೆ ನಾನು ಬಂದು ಈ ಗ್ಯಾರಂಟಿಗಳ ಬಗ್ಗೆ ಭಾಷಣವನ್ನು ಮಾಡಿದ್ದೆ ಚುನಾವಣೆಯ ಸಮಯದಲ್ಲಿ. ಈ 5 ಗ್ಯಾರಂಟಿಗಳ ಬಗ್ಗೆ ನಾವು ಹೇಳ್ತಾ ಇದ್ವಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ಗ್ಯಾರಂಟಿಗಳನ್ನು ನಾವು ತರ್ತೇವೆ, ನಮ್ಮ ಪಕ್ಷಕ್ಕೆ ನೀವು ಅಧಿಕಾರವನ್ನು ಕೊಡಬೇಕು ಅಂಥೇಳಿ. ಚುನಾವಣೆಯ ಮುಂಚೆ ಎಲ್ಲ ಪಕ್ಷದವರು ಪ್ರಣಾಳಿಕೆಗಳನ್ನು ಹೇಳ್ತಾರೆ, ಅದನ್ನು ನಾವು ಭರವಸೆ ಅಂತ ಹೇಳ್ತೀವಿ. ನಾವು ಚುನಾವಣೆಯ ಪ್ರಣಾಳಿಕೆಯಲ್ಲಿ ಬರೋದನ್ನ ಏನು ಹೇಳ್ತೀವಿ, ನಾವು ಭರವಸೆಗಳು ಅಂತ ಹೇಳ್ತೀವಿ. ಆದರೆ ಚುನಾವಣೆ ಬಂದ ಮೇಲೆ, ಚುನಾವಣೆ ಆದ ಮೇಲೆ ಒಂದು ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಯಾವ ಭರವಸೆಯು ಸಂವಿಧಾನಕವಾಗಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಯಾವ ಸಂವಿಧಾನವನ್ನು ರಚನೆ ಮಾಡಿದರೆ ಆ ಸಂವಿಧಾನಕವಾಗಿ ಕಾನೂನಾತ್ಮಕವಾಗಿ ತಂದು ಅದನ್ನು ಕಾನೂನನ್ನು ಮಾಡಿ ಇವತ್ತು ಇಂಪ್ಲಿಮೆಂಟೇಷನ್ ಮಾಡಿದಾಗ ಮಾತ್ರ ಅದು ಜನರಿಗೆ ದೊರೆಯುವಂಥದ್ದು. ತಾವು ಹೆಚ್ಚಿನವರು ಇಲ್ಲಿ ಬಂದಿರೋರು ಜಿಲ್ಲಾ ಪಂಚಾಯತ್ ನಮ್ಮ ಅಸೆಂಬ್ಲಿ ಚುನಾವಣೆಯ ಸಮಯದಲ್ಲಿ ನಮ್ಮ ಅಭ್ಯರ್ಥಿ ಅಂತ ರಕ್ಷಿತ್ ಅವರು ನಿಂತಿದ್ದರು ಕಾಂಗ್ರೆಸ್ ಪಕ್ಷದಿಂದ. ನಾನು ಚುನಾವಣೆಗೆ ಬಂದಿದ್ವಿ. ಅವಾಗ ಯಾವ ಈ ಅಧಿಕಾರಿಗಳು ಸಭೆಯಲ್ಲಿ ಇರಲಿಲ್ಲ. ಅದು ಪಕ್ಷದ ಪ್ರಣಾಳಿಕೆ ಆಗಿತ್ತು, ಭರವಸೆ ಆಗಿತ್ತು. ಏನು ನಾವು ಭರವಸೆಯನ್ನು ಕೊಟ್ಟಿದ್ವಲ್ಲ ಅದನ್ನು ಇವತ್ತು ಕಾನೂನಾಗಿ ತಂದಿದ್ದೀವಿ. ನಾವು ಅದನ್ನು ಸಂವಿಧಾನದಲ್ಲಿ ಹಕ್ಕಾಗಿ ತಂದಿದ್ದೀವಿ. ಅದಕ್ಕೋಸ್ಕರ ಈ ಅಧಿಕಾರಿಗಳು ನಮ್ಮ ಜೊತೆ ಬಂದಿದ್ದಾರೆ. ಒಂದು ಪಕ್ಷದ ಪ್ರಣಾಳಿಕೆಯಾಗಿ ಭರವಸೆ ಆಗಿದ್ದು ಇವತ್ತು ಬರ್ತಾ ಇರಲಿಲ್ಲ. ಆ ಕಾನೂನ ಭರವಸೆಯನ್ನು ಕಾನೂನಾಗಿ ನಿಮಗೆ ಕೊಡುವಂಥದ್ದನ್ನು ಮಾಡಿದ್ದೀವಲ್ಲ, ಅದು ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿದ್ರೆ, ಏನು 8 ತಿಂಗಳ ಹಿಂದೆ ನಾವು ಹೇಳಿದ್ವಿ ಭರವಸೆಯನ್ನು ಕೊಟ್ಟಿದ್ವಲ್ಲ, ಅದನ್ನು ಇವತ್ತು ಕಾನೂನು ಮೂಲಕ ಇಷ್ಟೊಂದು ಜನರ ಸಾಕ್ಷಿ ಮೂಲಕ ಇವತ್ತು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ನಾನು ನಿಮಗೊಂದು ಮಾತನ್ನು ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಚುನಾವಣೆಯ ಸಮಯದಲ್ಲಿ ನಾವು ಗ್ಯಾರಂಟಿ ಅನ್ನೋ ಪದವನ್ನು ಉಪಯೋಗ ಮಾಡ್ತಾ ಬಂದ್ವಿ. ಬಹಳ ಜನ ಹೇಳ್ತಾ ಇದ್ರು, ಈ ಗ್ಯಾರಂಟಿಗೆ ವಾರಂಟಿ ಇಲ್ಲ, ಅಧಿಕಾರಕ್ಕೆ ಬಂದ ಮೇಲೆ ಇವರು ಯಾವುದನ್ನು ಮಾಡೋದಿಲ್ಲ, ಇದನ್ನು ಮಾಡಲಿಕ್ಕಾಗೋದಿಲ್ಲ. ಅಧಿಕಾರಕ್ಕೆ ಬಂದ 24 ನಿಮಿಷದಲ್ಲಿ, ಅಂದರೆ 24 ಗಂಟೆಗಳಲ್ಲಿ ಸುಮಾರು 3 ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ಮಾಡಿದ್ರು. ಅವಾಗ ಹೇಳಿದ್ರು, ಈ 3 ಕಾರ್ಯಕ್ರಮ ಬಿಟ್ಟು ಬೇರೆ ಆಗೋದಿಲ್ಲ ಅಂಥೇಳಿ. 4ನೇ ಕಾರ್ಯಕ್ರಮ ತಂದಾಗ ಹೇಳಿದ್ರು, ಇಲ್ಲ 4, 5ನೇದು ಮಾಡೋದಿಲ್ಲ ಅಂಥೇಳಿ. 5 ಮಾಡಿದ ಮೇಲೆ ಹೇಳಿದ್ರು, ಈ ಸರ್ಕಾರ ಇದನ್ನು ಭರವಸೆಯನ್ನು ಕೊಟ್ಟಿದೆ, ಇದು ಜನರಿಗೆ ಸಿಕ್ಕಿಲ್ಲ, ಅವ್ರಿಗೆ ಸಿಕ್ಕಿಲ್ಲ, ಇವ್ರಿಗೆ ಸಿಕ್ಕಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಬಂದರು. ಸ್ವಾಮಿ, 1,20,00,000 ಕುಟುಂಬಗಳಿರುವಂತಹ ಈ ಕರ್ನಾಟಕ, ಸುಮಾರು 5-6 ಕೋಟಿ ಜನಸಂಖ್ಯೆ, ಅಷ್ಟು ಜನರ ಕೆಲಸವನ್ನು ಮಾಡಬೇಕಾದ್ರೆ ಎಲ್ಲೋ 1%, 2% ತಪ್ಪಾದರೆ ಅದನ್ನು ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಪತ್ರಿಕೆಯಲ್ಲಿ ಹಾಕಿ ಇದು ಸುಳ್ಳು ಹೇಳ್ತಾ ಇದ್ದಾರೆ, ಇವ್ರಿಗೆ ಬರೋದಿಲ್ಲ ಅಂತ ನೀವು ನಾಟಕ ಆಡ್ತಾ ಇದ್ರಲ್ಲ, ಅದಕ್ಕೆ ಉತ್ತರವಾಗಿ ಇವತ್ತು ಈ ಸಮಾವೇಶವನ್ನು ಮಾಡ್ತಾ ಇರೋವಂಥದ್ದು. ಈ ಸಮಾವೇಶ ಮಾಡುವಂಥ ನಮ್ಮ ಮುಖ್ಯ ಉದ್ದೇಶ ಯಾರನ್ನು ವೈಭೀಕರಣ ಮಾಡಲಿಕ್ಕಲ್ಲ. ನಾವು ಕೊಟ್ಟಂಥ ಭರವಸೆ, ಇವತ್ತು ನನ್ನ ಹತ್ರ ಜಿಲ್ಲಾಧಿಕಾರಿಗಳೊಂದು ಮಾತನ್ನು ಹೇಳ್ತಾ ಇದ್ರು, ಅವರೇನು ರಾಜಕಾರಣಿಗಳಲ್ಲ ಅಲ್ಲ, ಇದಕ್ಕಿಂತ ಮುಂಚೆನೂ ಜಿಲ್ಲಾಧಿಕಾರಿಗಳಾಗಿದ್ರು, ನಂತರನೂ ಇರ್ತಾರೆ ಅವರು. 99.5%ಗಿಂತ ಜಾಸ್ತಿ ಅಂತ ಹೇಳಿದ್ರೆ 99.5% ಹೆಚ್ಚಿನ ಜನರಿಗೆ ಇವತ್ತು ಈ ಗ್ಯಾರಂಟಿ ಸ್ಕೀಮ್ಗಳು ಹೋಗ್ತಾ ಇದೆ. ಎಷ್ಟು ಜನಕ್ಕೆ ಹೋಗ್ತಾ ಇದೆ? 100ರಲ್ಲಿ 99% ಜನರಿಗೆ ಇವತ್ತು ಗ್ಯಾರಂಟಿ ಸ್ಕೀಮ್ ಒಂದಲ್ಲ ಒಂದು ವಿಧದಲ್ಲಿ ಹೋಗ್ತಾ ಇರುವಂಥದ್ದು. ಅವಾಗ ಹೇಳ್ತಾ ಇದ್ರು ರಾಜ್ಯ ದಿವಾಳಿ ಆಗುತ್ತೆ ಅಂಥೇಳಿ. ಈ ಗ್ಯಾರಂಟಿ ಸ್ಕೀಮನ್ನು ಯಾವ ಮೂಲ ಆಧಾರದ ಮೇಲೆ ತಂದಿದ್ದಾರೆ ಗೊತ್ತಾ ನಿಮಗೆ? ಇದನ್ನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳ್ತಾರೆ, ಸಾರ್ವತ್ರಿಕ ಮೂಲ ಆದಾಯ ಅಂತ ಹೇಳಿಬಿಟ್ಟು. ಅಂತ ಹೇಳಿದ್ರೆ ಇವತ್ತು ಬಜೆಟನ್ನು ನಾವು ಕೊಟ್ಟಿದ್ದೀವಿ. ಎಷ್ಟು ಬಜೆಟ್ ಕೊಟ್ಟಿದ್ದಾರೆ ಗೊತ್ತಾ ಯಾರಿಗಾದರೂ? ಎಷ್ಟು ಕೊಟ್ಟಿದ್ದಾರೆ ಕರ್ನಾಟಕದ ಬಜೆಟು? ಎಷ್ಟು ಕೊಟ್ಟಿದ್ದೀರಿ? ಎಷ್ಟು ಕೋಟಿ ಇದು? ಎಷ್ಟು ಲಕ್ಷ ಕೋಟಿ ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ? 3,70,000 ಕೋಟಿ ರೂಪಾಯಿ ಹಣದ ಬಜೆಟನ್ನು ಇವತ್ತು ಮಂಡನೆ ಮಾಡಿದ್ದಾರೆ. ಪ್ರತಿ ಸರ್ಕಾರ ಪ್ರತಿ ವರ್ಷ ಒಂದು ಬಜೆಟ್ ಅಂತ ಕೊಡುತ್ತೆ. ಬಜೆಟ್ ಹೇಳಿದ್ರೆ ಗೊತ್ತಲ್ಲ ನಿಮಗೆ? ಒಂದು ಮನೆಗೆ ನಮಗೆ ಸಂಬಳ ಎಷ್ಟು ಬರುತ್ತೆ, ಎಷ್ಟು ನಾವು ಖರ್ಚು ಮಾಡಬೇಕು, ಎಷ್ಟು ಉಳಿತಾಯ ಮಾಡಬೇಕು ಅನ್ನೋದನ್ನೇ ಬಜೆಟ್. ಪ್ರತಿ ಮನೆಯಲ್ಲೂ ಒಂದು ಕುಟುಂಬದಲ್ಲಿ ಒಂದು ಬಜೆಟ್ ಇರುತ್ತೆ. ಈಗ 10,000 ರೂಪಾಯಿ ಸಂಬಳ ದುಡಿಯೋನು 10,000ಕ್ಕೆ ಬಜೆಟ್ ಮಾಡ್ತಾನೆ.
₹1,00,000 ಖರ್ಚು ಮಾಡಿ ದುಡಿಯುವಂಥವ್ರು 1,00,000ಕ್ಕೆ ಬಜೆಟ್ ಮಾಡ್ತಾರೆ. 50,000 ರೂಪಾಯಿಗೆ ಮಾಡೋರು 50,000 ರೂಪಾಯಿಗೆ ಬಡ್ಜೆಟ್ ಮಾಡ್ತಾರೆ. ಆದರೆ ಇವತ್ತು ಕರ್ನಾಟಕದ ನಮ್ಮ ಆದಾಯದ ಎಲ್ಲ ತಗೊಂಡು ₹3,70,000 ಕೋಟಿ ರೂಪಾಯಿಯ ಬಜೆಟನ್ನು ಮಾಡಿದ್ದಾರೆ. ಇದರಲ್ಲಿ ನಾವು ಸಂಬಳ ಕೊಡಬೇಕು, ಖರ್ಚು ವೆಚ್ಚಗಳನ್ನು ನೋಡಬೇಕು, ಹೊಸ ಕಾಮಗಾರಿಗಳನ್ನು ಮಾಡಬೇಕು, ಆಮೇಲೆ ಪಿಂಚಣಿ ಕೊಡಬೇಕು. ಇದೆಲ್ಲ ಸೇರಿ ಒಂದು ಬಜೆಟನ್ನು ಮಾಡಿದ್ದಾರೆ. ಆದರೆ ಈ ಸಲದ ಬಜೆಟು ಹಿಂದಿನ ಬಜೆಟ್ಗಿಂತ ಬೇರೆ ಥರ ಇದೆ. ಏನಪ್ಪ ಅಂತ ಹೇಳಿದ್ರೆ, ಪ್ರತಿ 100 ರೂಪಾಯಲ್ಲಿ ₹15-18 ಇವತ್ತು ಈ ರಾಜ್ಯದ ಬಡ ಜನತೆಗೆ ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಅದು ಈ ಗ್ಯಾರಂಟಿಗಳ ಮೂಲಕ. ಅಂದರೆ ಸರ್ಕಾರಕ್ಕೆ ಇವತ್ತು ₹100 ಬರ್ತಾ ಇದೆ ಅಂತ ಹೇಳಿದ್ರೆ, ನೇರವಾಗಿ ಅದರಲ್ಲಿ ₹15-18 ನಾವು ವಾಪಸ್ಸು ನಮ್ಮ ಈ ನಾಗರಿಕ, ನಮ್ಮ ಕರ್ನಾಟಕದ ಜನತೆಗೆ ನಾವು ವಾಪಸ್ ಕೊಡ್ತಾ ಇರುವಂಥದ್ದು. ಅದನ್ನು ಮೂಲ ಆದಾಯ ಅಂತ ಹೇಳ್ತಾ ಇದ್ದೀವಿ. ನಿಮ್ಮಲ್ಲಿ ಉತ್ಪಾದನೆ ಇದೆಯೋ ಇಲ್ವೋ ಗೊತ್ತಿಲ್ಲ, ನಿಮ್ಮಲ್ಲಿ ಕೃಷಿ ನೀವು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ನೀವು ಕೆಲಸಕ್ಕೆ ಹೋಗ್ತಿರೋ ಇಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ಸರ್ಕಾರ ನಿಮ್ಮಿಂದ ಪಡೆದಂಥ ತೆರಿಗೆಯಲ್ಲಿ ₹100 ₹15-18 ನಿಮಗೆ ವಾಪಸ್ ಕೊಡ್ತಾ ಇದೆ. ನೀವು ಯಾವ ಕೆಲಸವನ್ನು ಮಾಡಿಲ್ಲ. ಇದನ್ನು ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್, ಸಾರ್ವತ್ರಿಕ ಮೂಲ ಆದಾಯ ಅಂತ ಹೇಳೋವಂಥದ್ದು. ಇದರಿಂದ ವಾಪಸ್ ಕೊಡೋವಂಥದ್ದು. ಇವತ್ತು ಭಾಳಷ್ಟು ಜನ ಹೇಳ್ತಾ ಇದ್ರು, ಈ ಗ್ಯಾರಂಟಿ ಬಂದ ಮೇಲೆ ಈ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ. ಬಹುಶಃ ಇವತ್ತಿನ ಪತ್ರಿಕೆಯಲ್ಲಿ ಸಹ ಇಲ್ಲಿನ ಶಾಸಕರೊಬ್ಬರು ಹೇಳಿದ್ದಾರೆ, ಈ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ, ದಿವಾಳಿ ಆಗಿದೆ ಅಂತ ಹೇಳಿ. ನಾನು ನಿಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತಾ ಇದ್ದೀನಪ್ಪ, ಒಂದು ವೇಳೆ ನಮ್ಮ ಸರ್ಕಾರ ಇವತ್ತು ದಿವಾಳಿ ಆಗಿದೆ ಅಂತ ಹೇಳಿದರೆ, ಇಡೀ ದೇಶದಲ್ಲಿ, ಈಗ ನನ್ನ ಸಹೋದರಿ ಮಮತಾ ಗಟ್ಟಿ ಹೇಳ್ತಾ ಇದ್ರು, ಇಡೀ ದೇಶದಲ್ಲಿ GST ಗೊತ್ತಲ್ಲ, GST ಬಂದಿರೋದು ತಮಗೆಲ್ಲ ಗೊತ್ತಿದೆಯೋ ಇಲ್ವೋ? GST ಕಟ್ತಾ ಇದ್ದೀರಿ ತಾನೆ ತಾವೆಲ್ಲ? ನೀವೇನು ತಗೊಂಡ್ರೆ ಇವತ್ತು GST ಕಟ್ತಾ ಇದ್ದೀರಾ. ಇಡೀ ದೇಶದಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೇವೆ. 2ನೇ ಸ್ಥಾನದಲ್ಲಿ ಇವತ್ತು ತೆರಿಗೆಯನ್ನು ಕಟ್ತಾ ಇದ್ದೇವೆ. ಪ್ರತಿ ತಿಂಗಳು ನಾವು GSTಯಿಂದ ಕಲೆಕ್ಟ್ ಮಾಡಿ ಕೊಡ್ತಾ ಇರೋ ಹಣ ಎಷ್ಟು ಅಂತ ಹೇಳಿದ್ರೆ, 10-12 ಕೋಟಿ ರೂಪಾಯಿ ಹಣವನ್ನು ಇವತ್ತು GST ಕಲೆಕ್ಟ್ ಮಾಡ್ತಾ ಇದ್ದೀವಿ. GST ಕಲೆಕ್ಟ್ ಮಾಡೋದಾದರೆ 18%, 10-12% ಇವತ್ತು GST ಟ್ಯಾಕ್ಸ್ ಕಟ್ತಾ ಇದ್ದೀವಿ. ವಾರ್ಷಿಕ ತಿಂಗಳಿಗೆ, ಮಾಸಿಕ 1 ತಿಂಗಳಿಗೆ ಕರ್ನಾಟಕದಲ್ಲಿ ಸುಮಾರು 1,00,000 ಕೋಟಿ ರೂಪಾಯಿಯಷ್ಟು ವಹಿವಾಟು ಆಗುತ್ತೆ. ಆ ವಹಿವಾಟಲ್ಲಿ 10-18% ಟ್ಯಾಕ್ಸ್ ಇರುತ್ತಲ್ಲ, ಅದರಲ್ಲಿ 12,000 ಕೋಟಿ ರೂಪಾಯಿನ ನಾವು ತೆರಿಗೆಯನ್ನು ಕಟ್ತಾ ಇದ್ದೀವಿ. ಒಂದು ವೇಳೆ ನಾವು ದಿವಾಳಿ ಆಗಿದ್ರೆ, ಕರ್ನಾಟಕ ದಿವಾಳಿ ಆಗಿದ್ರೆ 1,00,000 ಕೋಟಿ ರೂಪಾಯಿ ವಹಿವಾಟನ್ನು ಮಾಡಲಿಕ್ಕೆ ಆಗ್ತಾ ಇತ್ತಾ? ಸರ್ಕಾರಕ್ಕೆ ನಾವು 10-12 ಕೋಟಿಯಷ್ಟು ಟ್ಯಾಕ್ಸನ್ನು ಕಟ್ಟಲಿಕ್ಕೆ ಆಗ್ತಾ ಇತ್ತಾ? ಹೇಳಿ ಅಲ್ಲ, ಕಟ್ಟಲಿಕ್ಕೆ ಆಗ್ತಾ ಇತ್ತಾ? ನಾವು ಸುಭದ್ರವಾಗಿ ಇದೀವೋ ಇಲ್ವೋ? ಇವತ್ತು 2ನೇ ಸ್ಥಾನದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಕಟ್ತಾ ಇರೋ GSTಯಲ್ಲಿ 2ನೇ ಸ್ಥಾನದಲ್ಲಿ ನಿಮ್ಮ ಗುಜರಾತ್ ಅಲ್ಲ, ನಿಮ್ಮ ತಮಿಳುನಾಡಲ್ಲ, ನಿಮ್ಮ ಕೇರಳ ಅಲ್ಲ, ನಿಮ್ಮ ಕರ್ನಾಟಕ. ನಮ್ಮ ಕರ್ನಾಟಕ ಇದರಿಂದ ಹೆಮ್ಮೆಯಿಂದ ಹೇಳಬೇಕು ಇವತ್ತು ನಾವು. ಈ ಹಣವನ್ನು ನಾವು ಇವತ್ತು ಜನರಿಗೆ ಕೊಡ್ತಾ ಇದ್ದೀವಿ. ಈ ಗ್ಯಾರಂಟಿ ಸ್ಕೀಮಿಂದ ನಿಮಗೆ ಗೊತ್ತಿದೆಯಾ ಯಾವ ರೀತಿ ನಮಗೆ ಅದು ವಾಪಸ್ ಬರ್ತಾ ಇದೆ? ಈ ಸರ್ಕಾರಕ್ಕೆ ನಮಗೆ ಹಣ ಕೊಡ್ತಾ ಇದ್ದೀವಿ ಅಂತ ಹೇಳಿ ನೋಡಿ. ಒಂದು ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ರೆ, ಬಹುಶಃ ಅಂಕಿ ಅಂಶಗಳನ್ನು ಅಧಿಕಾರಿಗಳು ಹೇಳ್ತಾ ಇದ್ರು. ಭಾಳ ಸರಳವಾಗಿ ನಾನು ನಿಮಗೆ ಹೇಳ್ತೇನೆ. ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 8,000-15,000 ಜನಸಂಖ್ಯೆ ಇರುತ್ತೆ. ಒಂದು 3,000-5,000 ಮನೆಗಳಿರುತ್ತೆ, ಅಂದರೆ ಕುಟುಂಬಗಳಿರುತ್ತೆ. ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಉಪಯೋಗ ತಗೊಳ್ಳೋದನ್ನು ಸರಾಸರಿಯಾಗಿ ನಾವು ಒಂದು ಗ್ರಾಮ ಪಂಚಾಯಿತಿಯಲ್ಲಿ 2,500 ಕುಟುಂಬದವರಿಗೆ, 2,000 ಮನೆಗಳಿಗೆ ನಾವು ಗೃಹ ಜಾತಿಯನ್ನು ಕೊಡ್ತಾ ಇದ್ದೀವಿ, ಗೃಹಲಕ್ಷ್ಮಿಯನ್ನು ಕೊಡ್ತಾ ಇದ್ದೀವಿ, ಅನ್ನಭಾಗ್ಯವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದರ ಸರಾಸರಿ ಮೊತ್ತ ಎಷ್ಟು ಬರುತ್ತೆ ಗೊತ್ತಾ ನಿಮಗೆ? 2,000 ರೂಪಾಯಿಯಾಗೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ 2,500 ಕುಟುಂಬಗಳಿಗೆ ಕೊಟ್ಟಾಗ 50 ಲಕ್ಷ ರೂಪಾಯಿಯನ್ನು
ಒಂದು ಗ್ರಾಮ ಪಂಚಾಯಿತಿಗೆ ನೇರವಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಹಣ ಬರುತ್ತೆ. ಇದು ನಿಮ್ಮಲ್ಲಿ ಉತ್ಪಾದನೆ ಆದಂಥ ಹಣವೇ ಅಲ್ಲವೇ ಅಲ್ಲ. ಇದು ತೆರಿಗೆಯಿಂದ ನೇರವಾಗಿ ಹಣಕಾಸು ಡಿಪಾರ್ಟ್ಮೆಂಟಿನಿಂದ ನಿಮ್ಮ ಗ್ರಾಮ ಪಂಚಾಯಿತಿಗೆ 50 ಲಕ್ಷ ರೂಪಾಯಿ. ನೀವು ಮನೆಯಲ್ಲಿ ಇವತ್ತು 100 ರೂಪಾಯಿ ನಿಮ್ಮ ಹತ್ರ ಇದ್ದರೆ ಅದಕ್ಕೆ ಒಂದು 100 ರೂಪಾಯಿ ಬೇರೆಯವರು ಕೊಟ್ಟಾಗ ನಿಮ್ಮಿಂದ ದುಡ್ದದಲ್ಲ ಈ ಹಣ, ನಿಮ್ಮ ಹಳ್ಳಿದಲ್ಲ, ಬೇರೆ ಅವರು ಬಂದಂಥ 50 ಲಕ್ಷ ರೂಪಾಯಿ ನಿಮ್ಮ ಗ್ರಾಮ ಪಂಚಾಯಿತಿಗೆ ಬರುತ್ತೆ. ವಾರ್ಷಿಕವಾಗಿ ಎಷ್ಟಾಗುತ್ತೆ ಹೇಳಿ? 6 ಕೋಟಿ ರೂಪಾಯಿ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಗೆ ಹಣ ಬೇರೆ ಜಾಗದಿಂದ ಬರೋವಂಥದ್ದು. ಅದೇ ರೀತಿ ನೀವು ಬಾಕಿ ಸ್ಕೀಮ್ಗಳನ್ನೆಲ್ಲ ನೀವು ಲೆಕ್ಕ ಹಾಕಿದಾಗ ನೀವು 150ರಿಂದ 200 ಕರೆಂಟನ್ನು ನೀವೇನಾದರೂ ಯೋಚನೆ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ನಿಮ್ಮ ದುಡಿದ ಹಣದಿಂದ ನೀವು 1,000-1,500 ರೂಪಾಯಿ ಕರೆಂಟನ್ನು ಕಟ್ಟಬೇಕಾಗಿತ್ತು. ನೀವು ಬಸ್ಸಿಗೆ ಓಡಾಡ್ತಾ ಇದ್ರಿ, ತಿಂಗಳಿಗೆ ನಿಮಗೆ ಸುಮಾರು 500 ರೂಪಾಯಿಂದ 1,000 ರೂಪಾಯಿಗೆ ನಿಮಗೆ ಬಸ್ಸಿಗೆ ಹಣವನ್ನು ನಿಮ್ಮ ಹಣದಿಂದ ನೀವು ಕೊಡ್ತಾ ಇದ್ರಿ. ಇವತ್ತು ಅನ್ನಭಾಗ್ಯನ ತಗೊಳ್ಬೇಕು, ಅಕ್ಕಿನ ತಗೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹಣದಿಂದ ನೀವು ಕೊಡ್ತಾ ಇದ್ರಿ. ಇವತ್ತು ಅದೂ ಇಲ್ಲ ನಿಮಗೆ. ಈ 50 ಲಕ್ಷದ ಜೊತೆಗೆ ಪ್ರತಿಯೊಂದು ಕುಟುಂಬಕ್ಕೆ ನಾವು ಲೆಕ್ಕ ಹಾಕಿದಾಗ ಸುಮಾರು 3,000 ರೂಪಾಯಿ ಹಣವನ್ನು ಮತ್ತೆ ನಿಮಗೆ ಬೇರೆಯಿಂದ ನಿಮ್ಮ ಹಳ್ಳಿಗೆ ಬರುತ್ತೆ. ಪ್ರತಿಯೊಂದು ಕುಟುಂಬಕ್ಕೆ. ಎಲ್ಲ ನನ್ನ ಸಹೋದರಿಯರೇ ಒಂದು ಮನಸ್ಸಿಟ್ಟನ್ನು ಕೇಳಿ ಇಲ್ಲಿ ದಯವಿಟ್ಟು. ನೀವು ಇವತ್ತು ಗ್ಯಾರಂಟಿ ಸ್ಕೀಮಿಗೆ ತಗೊಂಡಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಪ್ರತಿಯೊಂದು ಕುಟುಂಬಕ್ಕೆ ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ದಿನೇಶ್ ಗುಂಡೂರಾವ್ ಅವರ ನೇತೃತ್ವದ ಸರ್ಕಾರ ಪ್ರತಿಯೊಂದು ಕುಟುಂಬಕ್ಕೆ ಸುಮಾರು 5,000 ರೂಪಾಯಿ ಹಣವನ್ನು ನಿಮಗೆ ನೇರವಾಗಿ ಕೊಡ್ತಾ ಇದೆ. ಇದನ್ನು ನಾವು ಹೇಳ್ತಾ ಇರೋದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳಿಬಿಟ್ಟು. ಇದನ್ನು ನಾವು ಹೇಳ್ತಾ ಇರೋದು ಸಾರ್ವತ್ರಿಕ ಮೂಲ ಆದಾಯವನ್ನು ನಿಮಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಪ್ರತಿಯೊಂದು ಕುಟುಂಬಕ್ಕೆ 5,000ರಿಂದ 6,000 ರೂಪಾಯಿ ಹಣವನ್ನು ನಿಮ್ಮ ಗ್ರಾಮ ಪಂಚಾಯಿತಿಗೆ ಬೇರೆ ಕಡೆಯಿಂದ ಬರೋವಂಥದ್ದು. ಈಗ ನಾನು ನಿಮ್ಮ ಹತ್ರ ಒಂದು ಮಾತನ್ನು ಕೇಳ್ತಾ ಇದ್ದೀನಿ, 2,000 ರೂಪಾಯಿ ನಿಮಗೆ ಬರ್ತಾ ಇದೆಯಲ್ಲ, ಇದನ್ನು ಯಾರಾದರೂ ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಇಡ್ತಾ ಇದ್ದೀರಾ? ಯಾರಾದರೂ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿದ್ದೀರಾ ನೀವು? ಇಲ್ಲ ಅಲ್ಲ? ಏನು ಮಾಡ್ತಾ ಇದ್ದೀರಿ ಹಣವನ್ನು ನೀವು? ಮತ್ತೆ ಅದನ್ನು ಖರ್ಚು ಮಾಡ್ತಾ ಇದ್ದೀರಾ ನೀವುಗಳು. ಒಂದು ಎಕನಾಮಿಕ್ಸ್ ಅಂತ ಹೇಳ್ತಾರೆ, ಹಣಕಾಸಿನ ಒಂದು ವಿದ್ಯೆ ಅಂತ ಹೇಳ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ವಸ್ತುನ ನಾವು ದುಡ್ಡು ಕೊಟ್ಟು ತಗೊಂಡಾಗ ಅದು ಸುಮಾರು 8ರಿಂದ 12 ಸಲ ಅದು ಕೈ ಬದಲಾವಣೆ ಆಗುತ್ತಂತೆ. ಒಂದು ಉದಾಹರಣೆಗೆ ನಿಮ್ಮ ಹತ್ರ 2,000 ರೂಪಾಯಿ ಬಂತು ಅಂತ ಹೇಳಿದಾಗ ನೀವು ಹಾಲನ್ನು ತಗೊಳ್ತೀರಾ. ಹಾಲು ತಗೊಂಡಾಗ ಅವನಿಗೆ ಒಂದು ಲೀಟ್ರಿಗೆ 50 ರೂಪಾಯಿನೋ 60 ರೂಪಾಯಿನೋ ಕೊಡ್ತೀರಾ. ಅವ್ರೇನು ಮಾಡ್ತಾರೆ ಹೇಳಿ? ಆ ಹಣವನ್ನು ತೆಗೆದುಕೊಂಡು ಹೋಗೋಂಥವ್ರು ಆ ಹಸುಗೆ ಅವ್ರಿಗೆ ಹಿಂಡಿ ತರಬೇಕು ತಾನೆ, ಅದಕ್ಕೆ ಆಹಾರವನ್ನು ಕೊಡಬೇಕು ತಾನೆ, ಅದನ್ನು ಅವರು ಅಲ್ಲಿ ಕೊಡ್ತಾರೆ. ಅವನೆಲ್ಲಿ ಕೊಡ್ತಾನೆ? ಅವನೆಲ್ಲಿಗೂ ಅಂಗಡಿಗೆ ಕೊಡ್ತಾನೆ ಅಂತ ಹೇಳಿದ್ರೆ ಎಷ್ಟು ಸಲ? ನೀವು ಒಂದು ಖಾಲಿ ಇದನ್ನೇ ಲೆಕ್ಕ ಹಾಕಿದಾಗ 4 ಸಲ ನಿಮ್ಮ ಹಣ ಬದಲಾವಣೆ ಆಗುತ್ತೆ. ಈ 4 ಸಲವೂ ನೀವು GST ಕಟ್ತೀರಾ, 4 ಸಲವೂ ನೀವು ಹಣವನ್ನು ಕಟ್ತೀರಾ. ಇದು ತೆರಿಗೆ ರೂಪದಲ್ಲಿ ಮತ್ತೆ ಬರುತ್ತೆ. ಮತ್ತೆ ಇದು ಒಂದು ಸೈಕಲ್ ಥರ ಚಕ್ರ ತರ್ಕ ತಿರುಗ್ತಾ ಇರುತ್ತೆ. ಇದರಿಂದ ಯಾರೂ ದಿವಾಳಿ ಆಗೋದಿಲ್ಲ, ಯಾವ ಸರ್ಕಾರವೂ ದಿವಾಳಿ ಆಗೋದಿಲ್ಲ. ದಿವಾಳಿ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಕಂಪನಿಯವರು ಇದ್ದಾರಲ್ಲ, 50,000 ಕೋಟಿ, 5,000 ಕೋಟಿ, 10,000 ಕೋಟಿ, 100 ಕೋಟಿ ಅಂತೆಲ್ಲ ತಗೊಂಡು ಬ್ಯಾಂಕ್ ಲೋನ್ ತಗೊಂಡು ಅದನ್ನು ಮಾಡಲಿಕ್ಕಾಗಿಲ್ಲ ಅಂತ ಮುಚ್ಚುತ್ತಾರೆ ನೋಡಿ. ಯಾವಾಗ ಅವರ ಹಣವನ್ನು ಯಾವ ಸರ್ಕಾರ, ಯಾವ ಬ್ಯಾಂಕ್ ಬಂದು ಅವರಿಗೆ ಅದನ್ನು ಮನ್ನಾ ಮಾಡ್ತಾರೆ ನೋಡಿ, ಆವಾಗ ದಿವಾಳಿ ಆಗುವಂಥದ್ದು. ಬಡವರಿಗೆ ಕೊಟ್ಟಂಥ ಹಣ ಯಾವತ್ತೂ ದಿವಾಳಿ ಆಗೋದಿಲ್ಲ. ಬಡವರಿಗೆ ಕೊಟ್ಟಂಥ ಹಣ ಅದು ಚಕ್ರದ ತರಕ ಒಂದರಿಂದ ಮೇಲಿಂದ ಕೆಳಗಡೆ ತಿರುಗ್ತಾ ಬರ್ತಾ ಇರ್ತಾರೆ. ಆದರೆ ದುರಾದೃಷ್ಟ ಏನಂತ ಹೇಳಿದ್ರೆ, ಇವತ್ತು ನಾವು ಬಡವರಿಗೆ 99% ಕೊಡುವಂಥ ಬಡವರಿಗೆ ಕೊಡೋ ಹಣವನ್ನು ಕೊಡ್ತಾ ಇರೋದಕ್ಕೆ ಸರ್ಕಾರ ದಿವಾಳಿ ಆಗಿದೆ, ಸಿದ್ದರಾಮಯ್ಯನವರ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜನರೇ, ನೀವು ಅಕ್ಕಂದ್ರೆ ಎಲ್ಲ ಬಂದಿರೋಂಥ ನನ್ನ ಸಹೋದರಿಯರೇ, ಒಂದು ನೆನ್ಪಿಟ್ಕೊಳ್ಳಿ, ಈ ಸರ್ಕಾರದಲ್ಲಿ ಇವತ್ತು ಏನು ಯೂನಿವರ್ಸಲ್ ಬೇಸಿಕ್ ಸಿಸ್ಟಮ್ ಮೂಲಕ ಈ ಹಣವನ್ನು ಕೊಡ್ತಾ ಇದ್ದೀವಲ್ಲ, ಇದರಿಂದ ನಾವು ದಿವಾಳಿ ಆಗ್ತಾ ಇಲ್ಲ. ನಾವೇನಾದರೂ ದಿವಾಳಿ ಆಯಿತು ಅಂತ ಹೇಳಿದ್ರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬ್ಯಾಂಕಿನ ಸಾಲಗಳನ್ನು ಮನ್ನಾ ಮಾಡ್ತಾ ಇದ್ದಾರಲ್ಲ, ಅದರಿಂದ ನಾವು ದಿವಾಳಿ ಆಗ್ತಾ ಇದೆ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು.
ಇದನ್ನೆಲ್ಲದನ್ನು ಇವತ್ತು ಮಾಡಿ ಈ ಒಂದು ಅತ್ಯುತ್ತಮವಾದಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತೇಳಿ ನನಗೇನಪ್ಪ ಸಂತೋಷ ಅಂತ ಹೇಳಿದ್ರೆ, ಆ ಒಂದು ಚುನಾವಣೆಯ ಸಮಿತಿಯಲ್ಲಿ ನಾವಿದ್ವಿ, ಈ ಪ್ರಣಾಳಿಕೆಯ ಸಮಿತಿಯಲ್ಲಿ ನಾವಿದ್ವಿ. ಇದೇ ನಮ್ಮ ಈ ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿ ಸುಮಾರು 135 ಜಾಗದಲ್ಲಿ ನಾವು ಭಾಷಣನ ಈ ಗ್ಯಾರಂಟಿಗಳ ಬಗ್ಗೆ ಮಾಡಿದ್ವಿ. ಸುಮಾರು 10-12 ಭರವಸೆಗಳಲ್ಲಿ ಸುಮಾರು 7-8 ಭರವಸೆಗಳನ್ನು ಈಗಾಗಲೇ 1 ವರ್ಷದ ಒಳಗೆ ನಾವು ಇವದನ್ನು ಭರವಸೆಯನ್ನು ಪೂರ್ಣ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾವು ಈ ಚುನಾವಣೆ ಗಿಮಿಕ್ಕಲ್ಲಿ ಇದನ್ನೆಲ್ಲ ಮಾಡಿಲ್ಲ. ಹಾಗಾಗಿ ತಮ್ಮ ಅಚಲವಾದ ನಿಷ್ಠೆ, ಅಚಲವಾದ ನಂಬಿಕೆ ಈ ಕಾಂಗ್ರೆಸ್ ಪಕ್ಷದ ಮೇಲಿರಬೇಕು, ಈ ಸರ್ಕಾರದ ಮೇಲಿರಬೇಕು, ಕಾಂಗ್ರೆಸ್ ಪಕ್ಷದ ತತ್ವ ಆಧಾರದ ಮೇಲಿರುವಂಥ ಈ ಸರ್ಕಾರದ ಮೇಲಿರಬೇಕು ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇರುವಂಥದ್ದು. ನಿಮಗೆ ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ 2,000 ರೂಪಾಯಿನ ನಾವು ಕೊಡ್ತಾ ಇದ್ದೀವಲ್ಲ, ಇದರಿಂದ ಭಾಳಷ್ಟು ಆಲೋಚನೆಯನ್ನು ಮಾಡಿದ್ದೀವಿ ನಾವು. ಸುಮ್ಮನೆ ಯಾರ್ದೋ ನಮ್ಮಲ್ಲಿ ಹೇಳ್ತಾರೆ ಎಲ್ಲಮ್ಮನ ದುಡ್ಡು ಯಾರೋ ಜಾತ್ರೆ ಮಾಡಿದ್ರು ಅಂತ ಹೇಳಿ, ಆ ರೀತಿ ಮಾಡಿಲ್ಲ. ಈಗಾಗಲೇ ನಮ್ಮ ನಾಯಕರಂತ ಹರೀಶ್ ಕುಮಾರ್ ಅವರು ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಅವರ ಒಂದು ದೂರದೃಷ್ಟಿ ಮೂಲಕ ಇದನ್ನು ನಾವು ಮಾಡಿದ್ದೀವಿ, ನಾವು ಪಾದಯಾತ್ರೆ ಮಾಡಿದ್ದೀವಿ. ನಾನು ಮತ್ತು ಹರೀಶ್ ಕುಮಾರ್ ಅವರು, ನಮ್ಮ ರಕ್ಷಿತ್ ಅವರೆಲ್ಲ ಸೇರಿ ಸುಮಾರು ಒಂದು 300 ಕಿಲೋಮೀಟ್ರನ್ನ ನಾವು ಪಾದಯಾತ್ರೆಯನ್ನು ಸಹ ನಾವು ಮಾಡಿದ್ವಿ. ಜನರ ಬೆಲೆ ಏರಿಕೆ, ನಿರುದ್ಯೋಗ, ಇದನ್ನೆಲ್ಲ ಬಂದು ರಾಹುಲ್ ಗಾಂಧಿ ಅವರ ಮುಂದೆ ಹೇಳ್ತಾ ಇದ್ರು. ಬೆಲೆ ಏರಿಕೆ ಎಷ್ಟಪ್ಪ ಆಯಿತು ಅಂತ ಹೇಳಿದ್ರೆ, ಒಂದು ಗ್ಯಾಸ್ ಸಿಲಿಂಡರ್ನ ಬೆಲೆ ಸುಮಾರು 1,000ದಷ್ಟು ಜಾಸ್ತಿ ಆಗಿತ್ತು. ಇವತ್ತು 100 ರೂಪಾಯಿಯನ್ನು ಕಮ್ಮಿ ಮಾಡಿ ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ ನಾವು. ಏನಂತೇಳಿ, ವಿಶ್ವ ಮಹಿಳಾ ದಿನಾಚರಣೆಗೋಸ್ಕರ ಮಹಿಳೆಯರಿಗೆ ಕೊಡುಗೆಯನ್ನು ಕೊಟ್ಟಿದ್ದೀವಿ ಅಂತ 100 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಸ್ವಾಮಿ, 100 ರೂಪಾಯಿ ಕಮ್ಮಿ ಮಾಡೋ ಬದಲು ಆ 1,000 ರೂಪಾಯಿ ಕಮ್ಮಿ ಮಾಡಿದ್ರೆ ಅದು ಒಂದು ಅರ್ಥ ಇತ್ತಲ್ವಾ? 100 ರೂಪಾಯಿ ಯಾಕೆ ಕಮ್ಮಿ ಮಾಡಿದ್ರಿ? ಆ 1,000 ರೂಪಾಯಿ ಬೆಲೆಯನ್ನು ಕಳೆದ 10 ವರ್ಷದಲ್ಲಿ ತಾವು ಏರಿಕೆ ಮಾಡಬೇಕಾದ್ರೆ, ಇವತ್ತೇನೋ ವಿಶ್ವ ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಖುಷಿ ಆಗಲಿ ಅಂತೇಳಿ ನೀವು 100 ರೂಪಾಯಿ ಕಮ್ಮಿ ಮಾಡಿದ್ರಲ್ಲ, ಆ 900 ರೂಪಾಯಿ ದುಡ್ಡನ್ನು ಕಟ್ಟಬೇಕಾಗಿತ್ತ ಪುರುಷರ ಪರಿಸ್ಥಿತಿ ಏನಾಗಿತ್ತು ಹಾಗಾದರೆ? ಅದನ್ನು ಯೋಚನೆ ಮಾಡಬೇಕಲ್ವಾ? ಕೇವಲ 100 ರೂಪಾಯಿ ಕಮ್ಮಿಯನ್ನು ಮಾಡಿ ಅಂತ ಹೇಳಲ್ಲ, ಈ 2,000 ರೂಪಾಯಿ ಕೊಡೋ ಹಿಂದೆ ಅದರದ್ದು ಒಂದು ಲೆಕ್ಕ ಇತ್ತು ನಮ್ಮಲ್ಲಿ. ಏನಪ್ಪ, ಗ್ಯಾಸ್ ಸಿಲಿಂಡರ್ ಬೆಲೆಗೆ ಸುಮಾರು ನಾವು ಸಹಾಯಧನವಾಗಿ ಅವರಿಗೆ ಒಂದು 500 ರೂಪಾಯಿಂದ 600 ರೂಪಾಯಿ 700 ರೂಪಾಯಿಯನ್ನು ಕೊಡಬೇಕು. ಇವತ್ತು ಬೆಲೆ ಏರಿಕೆಯಲ್ಲಿ ಸುಮಾರು 18% GSTಯನ್ನು ಕಟ್ಟಿದ್ದಾರೆ. ತೆರಿಗೆ ಎಲ್ಲಿ ತನಕ ಇತ್ತಂತೇಳಿದ್ರೆ, ಮಾತಾ ಇರೋ ಮಜ್ಜಿಗೆಗಿದೆ, ಮೊಸರಿಗಿದೆ, ಹಾಲಿಗಿದೆ, ಈ ತೆರಿಗೆ ಹಣಕ್ಕೆ ನಾವು ಎಲ್ಲಿಂದ ಕೊಡುವಂಥದ್ದು? ಬಡ ಜನರ ಜೀವನ ತತ್ತರವಾಗಬಾರ್ದು, ದುಸ್ಥಿತಿಯನ್ನು ಹೊಂದಬಾರ್ದು, ಅವರು ಒಂದು ತಲೆ ಎತ್ತಿ ಬದುಕಬೇಕು ಅನ್ನೋ ಎಲ್ಲ ದೃಷ್ಟಿಯಲ್ಲಿ ಆಯೋಜನೆಯನ್ನು ಮಾಡಿ 2,000 ರೂಪಾಯಿ ಗೃಹಲಕ್ಷ್ಮಿನ ತಂದಿದ್ದೇವೆ ಹೊರತು ಇದು ಯಾವುದೇ ಚುನಾವಣೆಯ ಗಿಮಿಕ್ಕಾಗಿ ಇದನ್ನು ಮಾಡಿರಲಿಲ್ಲ. ಈಗಲೂ ಮತ್ತೂ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ತಾವೆಲ್ಲ ನೋಡ್ತಿರ್ಬೋದು. ಏನೇ ಮಾಡಿದ್ರೂ ಇದು ಲೋಕಸಭೆಯ ಚುನಾವಣೆಯನ್ನು ತನಕ, ಆಮೇಲೆ ಇದು ಇರೋದಿಲ್ಲ ಗ್ಯಾರಂಟಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ಅಧಿಕಾರಿಗಳು ಕೂತಿದ್ದಾರೆ, ಒಂದು ಬಜೆಟನ್ನು ಮಾಡಬೇಕು ಅಂತ ಹೇಳಿದಾಗ 1 ವರ್ಷಕ್ಕೆ ನಾವು ಎಷ್ಟು ಹಣವನ್ನು ಇಡಬೇಕು ಅಂತೇಳಿ ತೆಗೆದಿಟ್ಟಿದ್ದಾರೆ ಆಗಲೇ. ಬರೋ ಏಪ್ರಿಲ್ ತನಕ, ಈ ಏಪ್ರಿಲಿಂದ ಇನ್ನೂ ಆಗಿಲ್ಲಲ್ಲ, ಈ ಏಪ್ರಿಲ್ ಒಂದು ಫೈನಾನ್ಷಿಯಲ್ ಇಯರ್ ಅಂತ ಹೇಳಿದ್ರೆ ಏಪ್ರಿಲ್ 1ನೇ ತಾರೀಕಿಂದ ಮಾರ್ಚ್ 31ನೇ ತಾರೀಕು ತನಕ ನಡೆಯೋದನ್ನ ಒಂದು ಹಣಕಾಸಿನ ವ್ಯವಹಾರ ಅಂತ ಹೇಳ್ತಾರೆ. ಆ ವ್ಯವಹಾರವನ್ನು ಮಾಡಲಿಕ್ಕೆ ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದಿನ ಮಾರ್ಚ್ ತಿಂಗಳ 31ಗೆ ಮಾಡುವಷ್ಟು ಹಣವನ್ನು ಇವತ್ತು ಈಗಾಗಲೇ ತೆಗೆದಿಟ್ಟಿದ್ದಾರೆ. ಚುನಾವಣೆ ಬಂದು ಹೋಗ್ಬೋದು ನಾಳೆ ಮೇಯಲ್ಲಿ, ಅವರು ಗೆಲ್ತಾರೋ ನಾವು ಗೆಲ್ತೀವೋ ಎರಡನೇ ಪ್ರಶ್ನೆ. ಆದರೆ ಒಂದು, ಯಾಕೆಂತೇಳಿ ಅಧಿಕಾರಿಗಳ ಮುಂದೆ ನಾನು ಹೇಳ್ತಾ ಇರೋದು, ಯಾವುದೇ ಇಲ್ಲಿ ರಾಜಕಾರಣಿಗಳನ್ನು ಕೂರಿಸ್ಕೊಂಡು ಹೇಳ್ತಾ ಇಲ್ಲ ನಾನು ಈ ಮಾತನ್ನು, ಅಧಿಕಾರಿಗಳ ಮುಂದೆ ಹೇಳ್ತಾ ಇರುವಂಥದ್ದು. ಚುನಾವಣೆ ಒಂದು ಸಲ ಬಜೆಟಲ್ಲಿ ಒಪ್ಪಿಗೆಯನ್ನು ಕೊಟ್ಟ ಮೇಲೆ, ಸಂವಿಧಾನಕವಾಗಿ ಒಪ್ಪಿಗೆಯನ್ನು ಪಡೆದ ಮೇಲೆ ಯಾರಿಂದನೂ ಅದನ್ನು ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ. ನಾಳ್ದು ಬರೋ ವರ್ಷ ಜನವರಿ ನಮ್ಮ ಮಾರ್ಚ್ 31ರವರೆಗೆ ನಮ್ಮ ಆಶ್ವಾಸನೆ ಏನಿಟ್ಟತ್ತಲ್ಲ, ಅದಕ್ಕೆ 52,000 ಕೋಟಿ ರೂಪಾಯಿ ಹಣವನ್ನು ಮೀಸಲಾಗಿಟ್ಟಿದ್ದೇವೆ. ಇದೇ ಸರ್ಕಾರ ಇನ್ನೂ 4 ವರ್ಷಗಳ ಕಾಲ ಅಧಿಕಾರದಲ್ಲಿರುತ್ತೆ. ಇನ್ನೂ 4 ವರ್ಷ ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಯಾವುದೇ ರೀತಿಯ ಚ್ಯುತಿ ಬರದೆ ಏನು ನಾವು ಹೇಳಿದೀವೋ ಅದನ್ನು ಸಂಪೂರ್ಣವಾಗಿ ಮಾಡುತ್ತೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಒಂದು ನಾನು ತಮಗೆ ಈಗಾಗಲೇ ಹೇಳಿದಾಗೆ ನಾವುಗಳು ಭರವಸೆಯನ್ನು ಕೊಡ್ತೀವಿ, ಕಾನೂನಾಗುತ್ತೆ. ಆ ಕಾನೂನನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳು ಬೇಕು. ಅದನ್ನು ನಾವು ಮಾಡಿದ್ದೀವಿ ಅಂತೇಳಿ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ.
ನಮ್ಮಲ್ಲಿ ರಾಜ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇದ್ದ ಹಾಗೆ ಇವತ್ತು ನಮಗೇನು ಕಾರ್ಯಾಂಗ ಇದೆ. ಕಾರ್ಯಾಂಗ ಅಂತ ಹೇಳಿದ್ರೆ ಇವತ್ತು ನಮ್ಮ ಆಫೀಸರ್ಸ್ಗಳು ಏನು ರಾಜಕಾರಣದಲ್ಲಿ ನಮ್ಮ ಮಂತ್ರಿಗಳು ಯಾವ ಒಂದು ಸಂವಿಧಾನಾತ್ಮಕವಾಗಿ ಅದನ್ನು ಅನುಮೋದನೆಯನ್ನು ಪಡೆದಿರುತ್ತಲ್ಲ, ಅದನ್ನು ಇವತ್ತು ಅವರ ಮೂಲಕ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಬಹುಶಃ ಜಿಲ್ಲಾಧಿಕಾರಿಗಳು ತಮ್ಮೆಲ್ಲರ ಪರವಾಗಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳು ಈ ಒಂದು 99% ಜನ ಇವತ್ತು ಇಷ್ಟು ಜನರಿಗೆ ಅಷ್ಟು ಸುಲಭ ಅಲ್ಲಲ್ಲ. ಒಂದು ಮನೆಯಲ್ಲಿ ಮಕ್ಕಳನ್ನು ನಿಮಗೆ ಪೂರೈಸಲಿಕ್ಕೆ ಆಗ್ತಾ ಇದೆಯಾ ಹೇಳಿ? ಇಷ್ಟೊಂದು ಈ ತಾಲೂಕಿನಲ್ಲಿರುವಂಥ ಎಲ್ಲ ಕುಟುಂಬದವರನ್ನು ಭೇಟಿ ಮಾಡಿ ತಮ್ಮೆಲ್ಲ ಆಗು ಹೋಗುಗಳಿಗೆ ಸ್ಪಂದನೆಯನ್ನು ಮಾಡಿ ಇವತ್ತು ನಿಮಗೆ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ತಮಗೆ ಇವತ್ತು ರಾಜ್ಯ ಸರ್ಕಾರದಿಂದ ಸಿಗುವಂಥ ಗ್ಯಾರಂಟಿಗಳನ್ನು ನಾವು ನಮ್ಮ ಸರ್ಕಾರ ಮಾಡಿದ್ರು ಇದನ್ನು ಸಂಪೂರ್ಣವಾಗಿ ಜನರಿಗೆ ಮುಟ್ಟಿಸುವಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ಇದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ತಾವು ಒಂದು ಚಪ್ಪಾಳೆಯನ್ನು ತಟ್ಟಬೇಕು ಅಂತೇಳಿ ನಾನು ಬಯಸ್ಕೊಳ್ತಾ ಇದ್ದೇನೆ. ಒಂದು ವೇಳೆ ಈ ನಮ್ಮ 5 ಗ್ಯಾರಂಟಿಗಳಲ್ಲಿ ಎಲ್ಲೋ ಅಲ್ಪ ಸ್ವಲ್ಪ ತಡೆಗಳಾಗಿರ್ಬೋದು. ಅದಕ್ಕೆ ನಾವು ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಮಂಗಳೂರಿನಲ್ಲಿ ನಾವು ಒಂದು ಬೀದಿ ನಾಟಕವನ್ನು ನೋಡ್ತಾ ಇದ್ವಿ. ಅದನ್ನು ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಯಾಕೆ ತಪ್ಪಾಗುತ್ತೆ, ಇವತ್ತು ಆಧಾರ್ ಜೋಡಣೆಯನ್ನು ನಾವು ಮಾಡಿರ್ತೀವಿ. ಆಧಾರ್ ಮಾಡಬೇಕು ಅಂತ ಹೇಳಿದಾಗ ಒಂದು ಸಲ ಏನು ಮಾಡಿರ್ತೀವಿ, ಆಶಾಲತಾ ಅಂತ ಹೆಸರು ಕೊಟ್ಟಿರ್ತೀರ. ಇನ್ನೊಂದು ಸಲ ನೀವು ಅದನ್ನು ಕೊಡಬೇಕು ಅಂತ ಹೇಳಿದಾಗ ಬರೀ ಆಶಾ ಅಂತ ಕೊಟ್ಟಿರ್ತೀರ, ಅಥವಾ ಅವರ ಸರ್ನೇಮನ್ನು ಬದಲಾವಣೆ ಆಗಿರುತ್ತೆ. ಇಂಥ ಆಧಾರ್ ಜೋಡಣೆಗಳಲ್ಲಿ ಕೆಲವು ತಪ್ಪುಗಳಾಗಿರ್ಬೋದು. ಆದರೆ ಆ ತಪ್ಪುಗಳನ್ನು ಸರಿ ಮಾಡಲಿಕ್ಕೆ ಇವತ್ತು ಅಧಿಕಾರಿಗಳಿಗೆ ಈಗಾಗಲೇ ನಿರ್ದಿಷ್ಟವಾದಂಥ ನಮ್ಮ ಜಿಲ್ಲಾ ಮಂತ್ರಿಗಳು ಹಾಗೂ ನಾಯಕರುಗಳು ಎಲ್ಲರೂ ಒಂದು ನಿದರ್ಶನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಈಗಾಗಲೇ ಹೇಳ್ತಾಯಿದ್ರು ಸುಮಾರು 99% ಎಲ್ಲೋ 1% ನಮ್ಮಲ್ಲಿ ಇರ್ಬೋದು ಸರ್, ಅದನ್ನು ನಾವು ಸರಿ ಮಾಡ್ತೀವಿ ಅಂಥೇಳಿ. ಹಾಗಾಗಿ ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ನಿಮ್ಮ ಜೀವನವು ಅತ್ಯುತ್ತಮ ಸುಖವಾಗಿರಲಿ. ಹಾಗೆ ಇದಕ್ಕೆ ಸಹಕಾರವನ್ನು ಮಾಡಿದಂಥವ್ರು ಬಹುಶಃ ಒಂದು ಕಡೆ ಅಧಿಕಾರಿಗಳಿದ್ದರು, ಇನ್ನೊಂದು ಕಡೆ ನಮ್ಮ ಹಲವಾರು ಮುಖಂಡರುಗಳು, ನಮ್ಮ ರಕ್ಷಿತ್ ಇರ್ಬೋದು, ಸತೀಶ್ ಇರ್ಬೋದು, ನಾಗೇಶ್ ಇರ್ಬೋದು, ಇವರೆಲ್ಲರೂ ಸೇರಿ ಇದಕ್ಕೆ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವಾಗಿ ಕೈಯನ್ನು ಜೋಡಿಸಿದ್ದಾರೆ. ಎಲ್ಲ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತಿ ಸದಸ್ಯರು ಇರ್ಬೋದು. ಅಂತ ಹೇಳಿದ್ರೆ ಇದೇನಂತೇಳಿದ್ರೆ ನಾನು ಹೇಳಿಲ್ಲ, ಸಾರ್ವತ್ರಿಕವಾಗಿ ಇವತ್ತು ಸರ್ಕಾರಕ್ಕೆ ನಾವು ನಮ್ಮಿಂದ ಆದಷ್ಟು ನಾವು ಸರ್ಕಾರಕ್ಕೆ ಅಂತೇಳಿ ಜನರಿಗೆ ಮುಟ್ಟಬೇಕು. ನಮ್ಮ ಮುಖ್ಯ ಉದ್ದೇಶ ಬರೀ ರಾಜಕಾರಣ ಮಾಡೋದಲ್ಲ, ಜನರಿಗೆ ಇದು ಮುಟ್ಟಬೇಕು, ಜನರ ಸುಖವಾಗಬೇಕು ಅಂತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ರಿಗೂ ಹೊಂದಿಸಿ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಜಿಲ್ಲಾಡಳಿತಗಳು ಹೊಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಕ್ತಾಯ ಹಂತದಲ್ಲಿ ಧನ್ಯವಾದವನ್ನು ನೀಡಲಿಕ್ಕಿದ್ದಾರೆ ನಮ್ಮ ತಾಲೂಕ್ ಪಂಚಾಯಿತಿಯ ಗೌರವಾನ್ವಿತ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಭವಾನಿ ಶಂಕರ್ ಸರ್ ಅವರು. ಧನ್ಯವಾದ. ಮುಂಚೆ ವ್ಯವಸ್ಥೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ತದನಂತರ ಧನ್ಯವಾದ ಆಗುತ್ತೆ. ಆ ನಂತರ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಬಂಧುಗಳೇ, ಇಲ್ಲಿ ಸೇರಿದಂಥ ಪ್ರತಿಯೊಬ್ಬರಿಗೂ ಕೂಡ 2 ವಿಭಾಗದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದೆ. ಅದು ಹೇಗೆ ಎಲ್ಲವನ್ನೂ ಕೂಡ ಕಾರ್ಯನಿರ್ವಹಣಾಧಿಕಾರಿಗಳು ಸೂಚನೆ ಕೊಟ್ಟು ಧನ್ಯವಾದವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಇದೀಗ ಧನ್ಯವಾದ ಸಮರ್ಪಣೆಗೆ ಮುಂಚೆ ಒಂದೆರಡು ಅಗತ್ಯ ಸೂಚನೆ. ಈಗ ಧನ್ಯವಾದ ಸಮರ್ಪಣೆ ನಂತರ ರಾಷ್ಟ್ರಗೀತೆ ಆದ ನಂತರ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಈ ಸಭಾಂಗಣದ ಎಡಭಾಗದಲ್ಲಿರುವ ಹಾಲಲ್ಲಿ, ಭೋಜನ ಶಾಲೆಯಲ್ಲಿ, ಮತ್ತು ಅಲ್ಲಿ ಬಲಭಾಗದಲ್ಲಿರುವ ಶಾಮಿಯಾನ ಹಾಕಿದ ಜಾಗದಲ್ಲಿ 2 ಕಡೆ 5 ಕೌಂಟರ್ಗಳಿವೆ. ಯಾರೂ ರಶ್ ಮಾಡಬಾರ್ದು, ಒಂದೇ ಸಲ ನುಗ್ಗಬಾರ್ದು. ದಯವಿಟ್ಟು ಸ್ಥಳೀಯ ಪಂಚಾಯತ್ ಅಭಿವೃದ್ಧಿಕಾರಿ ಕಾರ್ಯದರ್ಶಿಗಳು ಕೂಡ ಇದನ್ನು ಸ್ವಲ್ಪ ನಿಯಂತ್ರಿಸಬೇಕು. ಆಮೇಲೆ ಇವತ್ತು ಸುಮಾರು ಜಿಲ್ಲಾಡಳಿತ ಒದಗಿಸಿದ 30 ಸರ್ಕಾರಿ ಬಸ್ಗಳಲ್ಲಿ, ಗೌರ್ಮೆಂಟ್ ಬಸ್ಗಳಲ್ಲಿ ಸುಮಾರು 3200 ಜನ ವಿವಿಧ ಟ್ರಿಪ್ಗಳಲ್ಲಿ ಬಂದಿದ್ದಾರೆ. ಆದ್ದರಿಂದ ಹೋಗುವಾಗಲೂ ಬಸ್ಸಲ್ಲಿ ವಾಪಸ್ ಹೋಗುವಾಗ ರಶ್ ಮಾಡಬಾರ್ದು. 2ನೇ ಟ್ರಿಪ್ಪಲ್ಲಿ ಬಂದವರು 2ನೇ ಟ್ರಿಪ್ಪಲ್ಲಿ ಹೋಗಲಿಕ್ಕೆ ಪ್ರಯತ್ನಿಸಿ. ಎಲ್ಲರಿಗೂ ಬಸ್ಸಿನ ವ್ಯವಸ್ಥೆ ಮಾಡಲಾಗ್ತದೆ. ಆ ಟ್ರಿಪ್ ಬೇಕಾದರೆ ಎಡಿಷನಲ್ ಟ್ರಿಪ್ಪನ್ನು ಕೂಡ ಮಾಡ್ತೇವೆ. ಇವತ್ತು ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿ ನಮಗೆ ಸಂದೇಶವನ್ನು ನೀಡಿದ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಹರೀಶ್ ಕುಮಾರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನೋರ್ವ
ವಿಧಾನ ಪರಿಷತ್ ಶಾಸಕರಾದ ಶ್ರೀ ಮಂಜುನಾಥ್ ಭಂಡಾರಿಯವರು ಕೂಡ ನಮಗೆ ಭಾಷಣ ಮಾಡಿ ನಮಗೆ ವಿವಿಧ ಮಾಹಿತಿಗಳನ್ನು ನೀಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶ್ರೀಮತಿ ಮಮತಾ DS ಗಟ್ಟಿ, ಅಧ್ಯಕ್ಷರು ಗೇರು ಅಭಿವೃದ್ಧಿ ನಿಗಮ, ಇವರು ಕೂಡ ಇದ್ದಾರೆ. ಇವರು ಕೂಡ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರಿಗೂ ಕೂಡ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಾನ್ಯ ಜಿಲ್ಲಾಧಿಕಾರಿ ಅವರಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರಿದ್ದಾರೆ, ಅವರಿಗೂ ಕೂಡ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರು, ಪಕ್ಷದ ಮುಖಂಡರು, ಸರ್ಕಾರಿ ಅಧಿಕಾರಿಗಳು, ಸಾರ್ವಜನಿಕರು, ಸರ್ಕಾರಿ ಸಿಬ್ಬಂದಿಗಳು, ಮಾಧ್ಯಮ ಸಿಬ್ಬಂದಿಗಳಿಗೆ ಕೂಡ, ಮಾಧ್ಯಮ ಮಿತ್ರರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಖ್ಯವಾಗಿ ಇವತ್ತು ಈ ಜನ ಸೇರಿಸಲಿಕ್ಕೆ ನಮ್ಮ ತಳಮಟ್ಟದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಗ್ರಾಮ ಆಡಳಿತಾಧಿಕಾರಿಗಳು, ಗ್ರಾಮ ಸಹಾಯಕರು ತುಂಬ ಸಹಕಾರ ನೀಡಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಇದರ ಯಶಸ್ಸಿಗೆ ಸಮೇತ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ತಂಡವಾಗಿ ನಾವು ಮಾಡಿದರೆ ಮಾತ್ರ ಇದು ಸಕ್ಸಸ್ ಆಗ್ತದೆ. ಸೊ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈಗ ರಾಷ್ಟ್ರಗೀತೆಯೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ದಲದಿ ತರಂಗ, ತವ ಶುಭ ನಾಮೇ ಜಾಗೆ ತವ ಶುಭ ಆಶಿಷ ಮಾಗೆ, गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे।